ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಮಂಗಳೂರು ನೇತಾ 22ನೇ ಹೆಗ್ಗೆ ಯುವವಾಹಿನಿ ರಿಜಿಸ್ಟರ್ ಕೊಳ್ಳೆ ಘಟಕದ ಪದುಕೇರ್ನ ಪದಗ್ರಹಣದ ಲೇಸಿಗೆ ಮೂಲು ಸೇರ್ದಿಂಚಿ ಮಾತ ಬಂದಲೇನು ಅರ್ತಿ ಪಿರ್ತಿದು ಎದ್ಕೊಂಡು ಇಂಥ ಕಜ್ಜವು ಶುರು ಮಂತಂದುಲ್ಲ ನಮ್ಮ ಘಟಕದ ಗುರ್ಕಾರ್ಲು ಶ್ರೀ ಮೋಹನ್ ಮಾಡೋರು ಬೇರೆ ನಿತ್ಯ ಚಾವಾಡಿಗೆ ಪೋಡು ಬಂದು ದಿನ ಮಂತಂದುಲ್ಲ ಇದೀತ ಈ ಕಾರ್ಯಕ್ರಮಕ್ಕೂ ದಿನ್ಯರಾದ ವೈದಿನ ಶ್ರೀ ವೇಣುಗೋಪಾಲ್ ಕೊಲ್ಯ ಶ್ರೀ ಉದಯ್ ಅಮೀನ್ ಮಟ್ಟು ಶ್ರೀ ಮಹೇಶ್ ಕುಮಾರ್ ಶ್ರೀಮತಿ ರಾಜಲಕ್ಷ್ಮಿ ಬಿ ಸುವರ್ಣ ಶ್ರೀ ಶ್ರವಣ್ ಅಗ್ರಬೈಲು ಬಂಟ್ವಾಳ ಶ್ರೀ ಜಯರಾಮ ಪಿಲಿಕೂರು ಶ್ರೀಮತಿ ಕುಸುಮ ಭರತ್ ಕುಂಟಲ ಅಂಚನೆ ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿದ ಸಂಘಟನಾ ಕಾರ್ಯಂತರು ಶ್ರೀ ರವಿಕೊಂಡನ ಮುಖಲೇನು ನಿತ್ತರ್ಣದ ಚಾವಡಿಗೆ ಎದುಕೊಂಡು ಪಂಡಿದು ಘಟಕದ ಗುರ್ಕಾರ್ಲು ಶ್ರೀ ಮೋಹನ್ ಮಾಡೋರ ಭಿನ್ನಭಾವ ತಂದಿಲ್ಲ ತಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾತ್ರ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶಿವಗಿರಿ ಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪ ವಿಧ್ವಂಸಪಾದಂ ಸುಜನನಿಕರ ಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಕ್ಯಂ ನೌಮಿ ನಾರಾಯಣಕ್ಯಂ ನೌಮಿ ನಾರಾಯಣಕ್ಯಂ. ಇನ್ನಿತ ಪದಗ್ರಹಣ ಸಮಾರಂಭ. ಈ ಸಮಾರಂಭಡು ನಮ್ಮೊಟ್ಟಿಗೆ ಉಪ್ಪುನ ಮಾತೆರೆಲ್ಲ ಎದುಕೊನ್ನ ಎನ್ನ ಆದ್ಯ ಕರ್ತವ್ಯ ಅಂಚೆನೆ ಇನ್ನಿತ ವೇದಿಕೆಡು ಇನ್ನಿತ ಸಮಾರಂಭವನ್ನು ಉದ್ಘಾಟನೆ ಮಂತಾರೆ ನಮ್ಮೊಟ್ಟಿಗೆ ಎಲ್ಲರೂ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ನೇತ ಅಧ್ಯಕ್ಷರಾಯಿನಂಚಿನ ವೇಣುಗೋಪಾಲ್ ಕೊಲ್ಯ ಬೇರೆನೆ ಮಾತೇರ್ನಲ್ಲ ಪರವಾದ ಪ್ರೀತಿಡು ಸ್ವಾಗತ ಮಂತಂದಿಲ್ಲ. ಶ್ರೀ ವೇಣುಗೋಪಾಲ್ ಕೊಲ್ಯ ಇಂದರಿಗೂ ತನವದ ಗುರುಕಾರಿ ಪ್ರಶಾಂತ್ ಕೊಲ್ಯ ಎಂದರು ಶಾಲು ಕೂಕೊಂಡು ಎದ್ಕೊಂಡು ಬಂದು ಕೇಳುವುದಿಲ್ಲ. ಇನ್ನಿತ ಪದಗ್ರಹಣ ಸಮಾರಂಭದ ಪ್ರತಿಜ್ಞೆ ವಿಧಿ ಬೋಧನೆ ಮಂತರೆಲ್ಲರೂ ನಮ್ಮನೆ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಅಧ್ಯಕ್ಷರಾಯಿನ ಉದಯ ಅಮೀನ್ ಮಟ್ಟು ಸರ್ ಮೇರೆಲ್ಲ ಯುವವಾಹಿನಿ ಬೊಕ್ಕ ಮಾತೇರ್ನಲ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದು. ಶ್ರೀ ಉದಯ ಅಮೀನ್ ಮಟ್ಟು ಯುವವಾಹಿನಿ ರಿಜಿಸ್ಟರ್ ಕೊಳ್ಳೆ ಘಟಕದ ಸುರತ ಗುರ್ಕಾರ್ಲು ಶ್ರೀ ಸುರೇಶ್ ಬಿ ಮೇರೆ ಶಾಲು ಕೂಕೊಂಡು ಎದ್ಕೊಂಡು ಬಂದು ಕೇಳುವುದಿಲ್ಲ. ಶ್ರೀಮತಿ ರಾಜಲಕ್ಷ್ಮಿ ಡಿ ಸುವರ್ಣ ಹೈಕೋರ್ಟ್ ವಕೀಲರು ನಾರಾಯಣ ಗುರುಕಲ್ನ ಮಲ್ಲ ಭಕ್ತರಾಯನಂಬೇರು ಎಂಕಲ್ನ ಯೋನಿ ಕಾರ್ಯಕ್ರಮ ಬೈದಿನ ಎಂಕಲ್ನ ಸಹಯೋಗ ಬೇರೆನೆ ಮಾತೇರ್ನಲ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದಲ್ಲ. ಶ್ರೀಮತಿ ರಾಜಲಕ್ಷ್ಮಿ ಬಿ ಸುವರ್ಣ ಬೆರೆಗೆ ಮಹಿಳಾ ಸಂಘಟನಾ ನಿರ್ದೇಶಕಿ ಶ್ರೀಮತಿ ನವೀನ ನೀರತೋಟ ಎಂದರೆ ಶಾಲು ಕೂಕೊಂಡು ಎದುಕೊಂಡು ಬಂದು ಕೇಳುವುದಿಲ್ಲ. ನನಂಜಿ ಬಿನ್ನೆರಾದ ನಮ್ಮೊಟ್ಟಿಗೊಳ್ಳೆರು ಶ್ರವಣ್ ಅಗ್ರಬೈಲು ಅಂತಾರಾಷ್ಟ್ರೀಯ ಮಟ್ಟದ ಛಾಯಾಚಿತ್ರ ಸ್ಪರ್ಧೆಡು ಬಂಗಾರದ ಪದಕವನ್ನು ಪಡೆಯನ್ನ ಬೇರೆ ಬಂಟ್ವಾಳ ಘಟಕದ ಸದಸ್ಯರಾದುಳ್ಳೇರು ಬೇರೆ ನಮ್ಮ ಯುವವಾಹಿನಿದ ಒಂಜಿ ಕೊಂಡಾಟದ ಬಾಲೆ ಫೋಟೋ ಸ್ಪರ್ಧೆಡು ಜಡ್ಜ್ಮೆಂಟೆಲ್ಲ ಮಂತಿದ್ದಾರೆ ಅವತ್ತಂದೆ ದೀಪಾವಳಿದ ಸಂಭ್ರಮದ ಅಂದದ ತುಳಸಿಕಟ್ಟೆ ಸ್ಪರ್ಧೆದೆಲ್ಲ ತೀರ್ಪುಗಾರರಾದ ನಮಕ್ ಮಸ್ತ್ ಸಹಕಾರ ಮಂತಿನಾರು ಆರು ಇನ್ನಿತ ಕಾರ್ಯಕ್ರಮ ನಮ್ಮೊಟ್ಟಿಗೆ ಉಪಸ್ಥಿತಿ ಇರುಳ್ಳೇರು ಅರೆಲ್ಲ ಈ ಪೊತ್ತುಡಿಯಾನ ಪ್ರೀತಿಡು ಸ್ವಾಗತ ಮಂತಂದಿಲ್ಲ. ಶ್ರೀ ಶ್ರವಣ್ ಅಗ್ರಬೈಲು ಬಂಟ್ವಾಳ ಇಂದರೆಗೆ ಕ್ರೀಡೆ ಬೊಕ್ಕ ಆರೋಗ್ಯ ನಿರ್ದೇಶಕಿ ಶಶಿಕಾಂತ್ ಪರಿಯತ್ತೂರು ಮೇರೆ ಪೂಶಾಲ್ ಕೊರ್ದು ಎದ್ಕೊಂಡು ಬಂದು ಕೇಳುವುದಿಲ್ಲ. ನಮ್ಮವರೇ ನಮ್ಮ ಕೇಂದ್ರ ಸಮಿತಿದ ಸಂಘಟನಾ ಕಾರ್ಯದರ್ಶಿ ಅಂಚೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಯಿನ ರವಿಕೊಂಡನೊಲ್ಲೇರು ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದಿಲ್ಲ. ಶ್ರೀ ರವಿಕೊಂಡನ ಇಂದರೆಗೆ
ಸಮಾಜ ಸೇವಾ ನಿರ್ದೇಶಕ ಜಯಂತ ನಿತ್ತಿಲ್ ಶಾಲು ತೂಕೋದು ಎದುಕೊಂಡು ಬಂದಿಕ್ಕೆ ಏನೊಂದಿಲ್ಲ. ನಮ್ಮೊಟ್ಟಿಗೆ ಇಲ್ಲಿರು ಜಯರಾಮ್ ಪಿಲಿಕೂರು ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಬೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಿಲ್ಲ. ಶ್ರೀ ಜಯರಾಮ ಪಿಲಿಕೂರು ಮೇರೆಗೆ ಪ್ರಚಾರ ನಿರ್ದೇಶಕ ನಿತಿನ್ ಕರ್ಕೇರ ಎಂದರು ಪೂಶಾಲ್ ಕೊರ್ದು ಎದುಕೊಂಡು ಬಂದಿಕ್ಕೆ ಏನೊಂದಿಲ್ಲ. ನಮ್ಮೊಟ್ಟಿಗೆ ನಾರಾಯಣ ಗುರು ಮಹಿಳಾ ಮಂಡಳಿ ನೇತಾ ಅಧ್ಯಕ್ಷರೈನ ಶ್ರೀಮತಿ ಕುಸುಮಾ ಭರತ್ ಕುಂಪಾಲೊಲ್ಲೇರು ಬೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಿಲ್ಲ. ಮೇರೆಗೆ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ವಿನುತಾ ಬಾಲಕೃಷ್ಣ ಎಂದರು ಶಾಲು ತೂಕೊರ್ದು ಎದುಕೊಂಡು ಬಂದಿಕ್ಕೆ ಏನೊಂದಿಲ್ಲ. ನಮ್ಮೊಟ್ಟಿಗೆ ಮುಖ್ಯ ಭಿನ್ನರಾದ ನನ್ನ ಒಂತೆ ಪೊಟ್ಟುಡೆ ಸೇರೋನಿರಲ್ಲೇರು ಮಹೇಶ್ ಕುಮಾರ್ ACP ಪಣಂಬೂರು ಮಂಗಳೂರು ಬೇರೆನ ಅನುಪಸ್ಥಿತಿಡು ಬೇರೆಲ್ಲ ಸ್ವಾಗತ ಮಂತೊಂದಿಲ್ಲ. ಅಂಚೆನೆ ನಮ್ಮ ಧರ್ಮ ಶಿಕ್ಷಣ ಕೇಂದ್ರದ ಗುರುಕುಲು ಅರುಣ್ ಉಳ್ಳಾಲ್ ಸರ್ ಅರೆಲ್ಲ ಈ ಪೊರ್ತುಡು ಸ್ವಾಗತ ಮಂತೊನ್ವೆ. ಅಂಚೆನೆ ನಮ್ಮ ಈ ಒಂಜಿ ಪದಗ್ರಹಣಗೂ ಆಮಂತ್ರಣ ಕೊರ್ನಕ್ಕೆ ಪ್ರೀತಿದೀದೆ ಬೈದೆನಂಚಿನ ಕೇಂದ್ರ ಸಮಿತಿದ ಮಾಜಿ ಅಧ್ಯಕ್ಷರ ನಕಲು ಅಂಚೆನೆ ಕೇಂದ್ರ ಸಮಿತಿದ ಮಾತಾ ಪದಾಧಿಕಾರಿ ನಕಲು ಅಂಚೆನೆ ವಿವಿಧ ಘಟಕದ ಬೇತೆ ಬೇತೆ ಘಟಕದ ಅಧ್ಯಕ್ಷರ ನಕಲು ಕಾರ್ಯದರ್ಶಿ ಪದಾಧಿಕಾರಿ ನಕಲು ಬೈದೇರು ಅಕ್ಲೆಗೆಲ್ಲ ಸ್ವಾಗತ ಮಂತೊಂದಿಲ್ಲ. ಅಂಚೆನೆ ಬಿಲ್ಲವ ಸೇವಾ ಸಮಾಜದ ಹಿರಿಯರು ಬೊಕ ಮಾತಾ ಪದಾಧಿಕಾರಿ ನಕಲೇನು ಸ್ವಾಗತ ಮಂತೊಂದಿಲ್ಲ. ಅಂಚೆನೆ ಮಹಿಳಾ ಮಂಡಳಿದ ಸದಸ್ಯರೆಲ್ಲ ಸ್ವಾಗತ ಮಂತೊಂದಿಲ್ಲ. ಅಂಚೆನೆ ಯುವವಾಹಿನಿದ ಸದಸ್ಯರು ಬೊಕ ಮಾತ ಬೈದಿನಂಚಿನ ಬಂಧು ಮಿತ್ರರನ್ನು ಸ್ವಾಗತ ಮಂತೊಂದು ಕ್ಷಮಿಸೋಡು ನಮ್ಮ ವೇದಿಕೆಡೆ ನಮ್ಮ ಕಾರ್ಯದರ್ಶಿಯ ಶಿರಾಲ್ ಉಳ್ಳೇರೆ ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದು. ಶಿವಕಲ್ಯ ಮೇರೆಗೆ ವಿದ್ಯಾ ನಿಧಿದ ಸಂಚಾಲಕರಾಯಿನ ಸಚಿನ್ ವೆಂಕಟೇಶ್ವರ ಎಂದರು ಪೂಶಾಲ್ ಕೊರ್ದು ಎದುಕೊಂಡು ಬಂದಿಕ್ಕೆ ಏನೊಂದಿಲ್ಲ. ಅಂಚೆನೆ ಮಾತ ಸೇರಿದಂಚಿನ ಬಂಧು ಮಿತ್ರರನ್ನು ಸ್ವಾಗತ ಮಂತೊಂದು ಎನ್ನ ಸ್ವಾಗತ ಸುಣ್ಣು ಉಂಟ ಒಂದು ಹರಿಯೋ ಸೋಲ್ಮೆಲೋ ಶ್ರೀ ಮೋಹನ್ ಮಾಡೂರು ಮೇರೆಗೆ ಸಂಘಟನಾ ಕಾರ್ಯದರ್ಶಿ ನವೀನ್ ಕೊಂಡಾರ ಎಂದರು ಪೂಶಾಲ್ ಕೊರ್ದು ಎದುಕೊಂಡು ಬಂದಿಕ್ಕೆ ಏನೊಂದಿಲ್ಲ. ಇರ್ಲು ಬಗೆಲು ಪೊನೆಯಿನಾರು ಜಯಕುಮಾರ್ ಸರ್ ಆರೇನ ಈ ಪೊರ್ತುಡು ನೆನವರಿಕೆ ಮಲ್ಪುನವು ನಮ್ಮ ಕರ್ತವ್ಯ. ಆರೇನ ಈ ಶ್ರಮಟ್ಟು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಈ ಪರಿಸರಡು ಅಸ್ತಿತ್ವಗೂ ಬತ್ತಣ್ಣು ಪಜ್ಜದಿಯರೆ ಪರಂಬಾಟಿಕೆ ಮಂತೊಂದು ಪರತೊಂದಿತ್ತಿನ ನಮ್ಮ ಘಟಕಗೂ ಉಂತೆರೆ ನೆಲೆ ಕೊರ್ದು ನಿರಲದ ಆಶ್ರಯ ಕೊರ್ನಕಲು ಮಾತೃ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಸುರುತ್ತ ಗುರುಕಾರ್ಲು ಆದ ಸುರೇಶ್ ಬಿಲ್ಲವ ಮೇರ್ನ ಗುರುಕಾರ್ಮೇಡ್ ಒಂಜಾತ ಸದಸ್ಯರೇನು ಘಟಕಗೂ ಸೇರ್ಪಡೆ ಮಂತದು ಗಟ್ಟಿ ಮಲ್ತದ ಕೆಲವೊಂಜಿ ಸಮಾಜಮುಖಿ ಕಾರ್ಯಗಳನ್ನು ಮಂತದು ಘಟಕಗೂ ಬಲದಿಂಜಾಯರು. ರಡ್ಡನೇ ಅವಧಿಡು ಗುರುಕಾರ್ಲು ಶ್ರೀ ಕುಸುಮಾಕರ ಕುಂಪಲ ಮೇರ್ನ ಅವಧಿಡು ಕೊಂಡಾಟದ ಬಾಲೆ ಬೊಕ್ಕ ಶಾಶ್ವತ ವಿದ್ಯಾನಿಧಿ ಯೋಜನೆ ಜಾರಿಗೆ ಬತ್ತದು ಊರೊರ್ಮೆ ಪುಗಾರ್ತೆ ಪಡೆಯನ್ನು. ಮೂಜನೇ ಅವಧಿಡು ಗುರುಕಾರ್ಲು ಆಯ್ನ ಶ್ರೀ ಆನಂದ ಮಲಯಾಳಿ ಪೋಡಿ ನಮ್ಮ ಹಿಂದೂ ಸನಾತನ ಧರ್ಮದ ಸಂಸ್ಕಾರ ಬೊಕ್ಕ ಸಂಸ್ಕೃತಿನ ತೆರಿಪವನ ಧರ್ಮ ಶಿಕ್ಷಣ ತರಬೇತಿನ ನಾರಾಯಣ ಗುರು ಮಂದಿರ ಕೊಲ್ಯಡು ಆರಂಭ ಮಲ್ತೇರು. ಇನಿಕ್ಲ ಈ ಧರ್ಮ ಶಿಕ್ಷಣ ತರಬೇತಿ ಬಾರಿ ಪೊರ್ಲುಡೆ ನಡಪುಣು ಪನ್ಪುನವು ನಮಕ್ ಪೆರ್ಮೆದ ವಿಷಯ. ಲೋಕೊರ್ಮೆ ಸಿಕ್ಕದ ಮಾರಿ ಕೊರೋನಾದ ಕಾಲಘಟ್ಟಡು 4ನೇ ಅವಧಿಡು ಗುರುಕಾರ್ಮೆ ವಹಿಸಿನಾರು ರವಿ ಕೊಂಡಾಣು ಜನಮಂದೆಲು ಸೇರಿಯರ ಅವಕಾಶ ಇಜ್ಜಿಂಡಲ ಸದಸ್ಯರನ್ನ ಇಲ್ಲಲು ಇತ್ತದು ಕೆಲವೊಂಜಿ ಸಾಂಸ್ಕೃತಿಕ ಕಾರ್ಯಕ್ರಮನು ಪಾಲ್ಪಡೆಪುಲಕ ಬೆರಿತಾಂಗ್ ಕೊರ್ದು ಉರುಪುದಿಂಜಾಯರು. ಈ ಅವಧಿಡು ಗುರುಸ್ಮೃತಿ ಸಾರ್ವಜನಿಕವಾದ ನಾರಾಯಣ ಗುರುಕುಲೇನ ಜೀವನ ಚರಿತ್ರದ ವಿಡಿಯೋ ಪ್ರಬಂಧ ಸ್ಪರ್ಧೆ ಬಾರಿ ಜನಮನ್ನಣೆ ಪಡೆಂಡು. ಶ್ರೀ ಮೋಹನ್ ಮಾಡೂರು ಮೇರ್ನ ಗುರುಕಾರ್ಮೆದ 5ನೇ ವರ್ಷಡು ಗುರುಶ್ರುತಿ ನಾರಾಯಣ ಗುರುಕುಲೇನ ಶ್ಲೋಕನು ಕಂಠಪಾಠ ಮನ್ಪುನ ಪಂಥಗೊಬ್ಬಡು ನಾಡದ ಮೂಲೆ ಮೂಲೆರ್ದು ಜನಕುಲು ಪಾಲ್ಪಡೆದಿತ್ತೇರು. ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ಅತಿಥಿಯಡು ನಡೆತದಿತ್ತಿನ ಪ್ರತಿಷ್ಠಿತ ವಿಶ್ವಕುಮಾರ್ ಸಾಹಿತ್ಯ ಪ್ರಶಸ್ತಿ ಪ್ರದಾನದ ಸಮಾರಂಭನು ಕೊಲ್ಯ ಘಟಕದ ಮುತಾಲಿಕೆಡು ನಡಪಾದು ಕೊರ್ನವು ನಮ್ಮ ಕೊಂಜಿ ಬೆರ್ಮೆ. ಮಂಗಳೂರು ವಿಶ್ವವಿದ್ಯಾನಿಲಯದ ನಾರಾಯಣ ಗುರು ಅಧ್ಯಯನ ಪೀಠದ ಸಂತ ತತ್ವ 2022 ನಾರಾಯಣ ಗುರು ತತ್ವ ಪ್ರಚಾರದ ಸರಣಿ ಮಾಲಿಕೆದ ಒಂಜಿ ಮಾಲಿಕೆನು ಬಿಲ್ಲವ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರದ ಒಟ್ಟುಗೂ ಕೈ ಜೋಡಿಸದ ನಡಪಾದ ಕೊರ್ನವು ಅವಲ ನಮ್ಮ ಕೊಂಜಿ ಪೆರ್ಮೆ. ಕರಿನ ಕೆಲವೊಂಜಿ ವರ್ಷಡು ವಿಶ್ವ ಮಹಿಳಾ ದಿನಾಚರಣೆ ತುಡರ ಅರ್ಲಾಯಿನ ಪೊರ್ಲುದ ತುಳಸಿ ಕಟ್ಟೆ ಪಂತು ಶಿಕ್ಷಕರ ದಿನಾಚರಣೆ ಅಂಚನೆ ಸ್ವಾತಂತ್ರ್ಯದ ದಿನ ತಾನಿ ಅಭಯಾಶ್ರಮ ಅಸೆಗೋಳಿಡು ವೃದ್ಧರೊಂದಿಗೆ ಉಭಯ ಕುಶಲೋಪಾರಿ ಇಂಚಿತ ಕಾರ್ಯಕ್ರಮವನ್ನು ನಡಪೊಂದು ಬರೊಂದಿಲ್ಲ.
ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಅಂಚನೆ ನಾರಾಯಣ ಗುರು ಮಹಿಳಾ ಮಂಡಳಿದ ಕಾರ್ಯಕ್ರಮಗಳು ಕೈಜೋಡಿಸ ಒಂದು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಮಾರ್ಗದರ್ಶಿ ಬೊಕ್ಕ ಸಲಹೆ ಸೂಚನೆಯನ್ನು ಪಾಲನೆ ಮಂತೊಂದು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇನಿ 5ನೇ ವರ್ಷ ಪೂರೈಸಿನ ಸಂಭ್ರಮಡುಂಡು. ನರಮಾನ್ನ ಸರ್ರುಡು ಪಂಚೇಂದ್ರಿಯ ರೀತಿಡು ಮಹತ್ವದ ಕೆಲಸ ಕಾರ್ಯನು ಮತ್ತೊಂದು ಪುಣ ಅಂಚನೆ ಇನಿ ನಮ್ಮ ಕೊಲ್ಯ ಘಟಕದ 5 ಗುರುಕಾರ್ಲೆನ ಮುತಾಲಿಕೆಡು ಬಾರಿ ಪೊರ್ಲುಡೆ ಒಂಜೊಂಜೆ ಮುಟ್ಟು ಬರ್ತದು 5ನೇ ವರ್ಷ ಪೂರೈಸದು ದುಂಬಾರಿ ಎಂದುಂಡು ಪಂಪನವು ನಮಕ್ ಪೂರ ಪೆರ್ಮೆದ ವಿಷಯ. ಈ ಸಂದರ್ಭಡು ಈ 5 ವರ್ಷದ ಬಾಲೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಲಕ್ಕದ ಒಂತೆರೆ ಬೆರಿತಾಂಗ್ ಕೊರ್ನ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ, ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಯ, ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ನೇತ ಮಾತಾ ಸದಸ್ಯರೆಲ್ಲ ಅಂಚನೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾತಾ ಸದಸ್ಯರೆಲ್ಲ ಈ ಪೊರ್ತುಡು ನೆನವರಿಕೆ ಮಂತೊಂದು ಪ್ರಸ್ತಾವನೆದ ಪಾತ್ರಗ ಮುಗಿತಲದ ಚುಕ್ಕಿದಿ ಒಂದುಲ್ಲೆ ಸೊಲ್ಮೆ. ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಇವರು ನೆರವೇರಿಸಿದರು. ವೇದಿಕೆಯಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ವೇಣುಗೋಪಾಲ್ ಕೊಲ್ಯ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಪದ್ಮನಾಭ ಕೊಲ್ಯ, ನಿಕಟಪೂರ್ವ ಅಧ್ಯಕ್ಷರಾದ ಆನಂದ ಮಲಯಾಳಕೋಡಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 2021-22ನೇ ಸಾಲಿನ ವಾರ್ಷಿಕ ವರದಿಯನ್ನು ಕಾರ್ಯದರ್ಶಿ ಸುಧಾ ಸುರೇಶ್ ರವರು ಮಂಡಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಕೊಲ್ಯ ಘಟಕದ ಸದಸ್ಯರ ಮಕ್ಕಳನ್ನು ಅಭಿನಂದಿಸಲಾಯಿತು. ಸಭೆಯಲ್ಲಿ ಘಟಕದ 21-22ನೇ ಸಾಲಿನ ನೂತನ ಅಧ್ಯಕ್ಷರಾದ ಮೋಹನ್ ಮಾಡೂರು ಹಾಗೂ ನೂತನ ಕಾರ್ಯಕಾರಿ ಸದಸ್ಯರಿಗೆ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ರಾಜಾರಾಮ್ ಕೆಬಿ ಅವರು ಪ್ರಮಾಣ ವಚನ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಶುಭ ಹಾರೈಸಿದರು. ದಿನಾಂಕ 21/8/2021 ಆದಿತ್ಯವಾರದಂದು ನಡೆದ ಜಂಟಿ ಸಭೆಯಲ್ಲಿ ಶ್ರೀ ರವಿಕೊಂಡಾಣರವರು ನೂತನ ಅಧ್ಯಕ್ಷರಾದ ಶ್ರೀ ಮೋಹನ್ ಮಾಡೂರು ಹಾಗೂ ಅವರ ತಂಡದವರಿಗೆ ಅಧಿಕಾರ ಹಸ್ತಾಂತರಗೈದು ಸಹಕರಿಸಿದ ಎಲ್ಲ ಯುವಕ ಬಂಧುಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಹಾಗೂ ನೂತನ ಅಧ್ಯಕ್ಷರಾದ ಮೋಹನ್ ಮಾಡೂರು ಅವರು ಮಾತಾಡಿ ಎಲ್ಲರ ಸಹಕಾರವನ್ನು ಕೋರಿದರು. ದಿನಾಂಕ 23/8/2021 ಬ್ರಹ್ಮಶ್ರೀ ನಾರಾಯಣ ಗುರುಗಳ 167ನೇ ಜನ್ಮದಿನದ ಅಂಗವಾಗಿ ಗುರುಸ್ಮರಣೆ ಗುರು ಸಂದೇಶ ಕಾರ್ಯಕ್ರಮ ಬೆಳಿಗ್ಗೆ 7:30ಕ್ಕೆ ಸರಿಯಾಗಿ ಅಭಯ ಆಶ್ರಯ ಅಸೇಗೊಳಿಯಲ್ಲಿ ಆಶ್ರಮದ ಹಿರಿಯರ ಸದಸ್ಯೆಯಾದ ವಾಣಿ ಇವರ ದಿವ್ಯ ಹಸ್ತದಿಂದ ಶ್ರೀ ಗುರುಗಳ ಭಾವಚಿತ್ರಕ್ಕೆ ದೀಪವನ್ನು ಪ್ರಜ್ವಲಿಸಿ ಪುಷ್ಪಾರ್ಚನೆ ಗೈಯುವ ಮೂಲಕ ಆಶ್ರಮದ ಎಲ್ಲಾ ಸದಸ್ಯರು ಹಿರಿಯ ಸದಸ್ಯರ ಜೊತೆಗೂಡಿ ಪ್ರಾರ್ಥನೆಗೈದು ಆಚರಿಸಲಾಯಿತು. ನಂತರ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಕೊಲ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಬಿಲ್ಲವರ ಸೇವಾ ಚಾವಡಿ ರಿಜಿಸ್ಟರ್ಡ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗುರು ಜಯಂತಿಯ ಅಂಗವಾಗಿ ನಾರಾಯಣ ಗುರುಗಳ ಶ್ಲೋಕ ಕಂಠಪಾಠ ಸ್ಪರ್ಧೆ ಗುರುಶ್ರುತಿ 2021 ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸ್ಪರ್ಧೆಯನ್ನು ಪ್ರಾಥಮಿಕ, ಪ್ರೌಢ ಹಾಗೂ ಸಾರ್ವಜನಿಕ ವಿಭಾಗಗಳಾಗಿ ವಿಂಗಡಿಸಿ ವಿಜೇತರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ನೀಡುವುದಾಗಿ ನಿರ್ಧರಿಸಲಾಯಿತು. ದಿನಾಂಕ 30/8/2021 ನಮ್ಮ ಸಮಾಜದ ಹಿತಚಿಂತಕರು, ಉದ್ಯೋಗದಾತರು ಶ್ರೀ ನಾರಾಯಣ ಗುರು ಕೋಆಪರೇಟಿವ್ ಸೊಸೈಟಿ ಬೆಂಗಳೂರು ಇದರ ಸಂಸ್ಥಾಪಕರಾದ ಶ್ರೀ ಗೋವಿಂದ ಬಾಬು ಪೂಜಾರಿ ಅವರು ಕೊಲ್ಯ ನಾರಾಯಣ ಗುರು ಮಂದಿರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರನ್ನು ಹೂ ಶಾಲು ನೀಡಿ ಗೌರವಿಸಲಾಯಿತು. ತಾರೀಕು 5/9/2021 ಶಿಕ್ಷಕರ ದಿನಾಚರಣೆ ಅಂಗವಾಗಿ ತಾರೀಕು 8/9/2021 ಸಾಪ್ತಾಹಿಕ ಸಭೆಯಲ್ಲಿ ನಮ್ಮ ಘಟಕದ ಶಿಕ್ಷಕರಿಗೆ ಮತ್ತು ಸದಸ್ಯರ ಮನೆಯ ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಲಾಯಿತು. ಶಿಕ್ಷಕರ ದಿನಾಚರಣೆಯ ಮಹತ್ವವನ್ನು ಕಲೆ ಮತ್ತು ಸಾಹಿತ್ಯ ನಿರ್ದೇಶಕರಾದ ಅರ್ಪಿತಾ ಕಾಸಿಂಬೆಟ್ಟರವರು ಸಭೆಯಲ್ಲಿ ತಿಳಿಸಿದರು. ದಿನಾಂಕ 21/9/2021 ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮಹಾಸಮಾಧಿಯ ಪುಣ್ಯ ದಿನದ ಸ್ಮರಣೆಯ ದಿನವನ್ನು ನಮ್ಮ ಘಟಕದ ವತಿಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಗುರುಗಳಿಗೆ ಭಜನಾ ಸೇವೆ ಹಾಗೂ ವಿಶೇಷ ಪೂಜೆಯನ್ನು ನೀಡುವುದರೊಂದಿಗೆ ಆಚರಿಸಲಾಯಿತು.
ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ರಾಜಾರಾಮ್ ಕೆಬಿ ಅವರು ಉದ್ಘಾಟಿಸಿದರು. ಸಭಾಧ್ಯಕ್ಷತೆಯನ್ನು ಕೊಲ್ಲೆ ಘಟಕದ ಅಧ್ಯಕ್ಷರಾದ ಮೋಹನ್ ಮಾಡೂರ್ ರವರು ವಹಿಸಿದ್ದರು. ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ನಾರಾಯಣಗುರು ತತ್ವಪ್ರಚಾರ ನಿರ್ದೇಶಕರಾದ ಜಗದೀಶ್ ಚಂದ್ರ ವಿಕೆ ಮೋಡಬಿದ್ರೆಯವರು ನಾರಾಯಣಗುರುಗಳ ವಿಚಾರವಾಗಿ ಸಾಂದರ್ಭಿಕವಾಗಿ ಮಾತನಾಡಿದರು. ಯುವವಾಹಿನಿಯ ಮುಖವಾಣಿ ಯುವ ಸಿಂಚನ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಸಂಪಾದಕರಾದ ರಾಜೇಶ್ ದೇವರಾಜ್ ಅಮೀನ್ ಬಜ್ಬೆ ಅತಿಥಿಗಳಾಗಿ ಭಾಗವಹಿಸಿದ್ದರು. ನಂತರ ಗುರುಶ್ರುತಿ 2021 ಸ್ಪರ್ಧೆಯ 3 ವಿಭಾಗದ ವಿಜೇತರಿಗೆ ಬಹುಮಾನವನ್ನು ನೀಡಿ ಪುರಸ್ಕರಿಸಲಾಯಿತು. ಈ ಸ್ಪರ್ಧೆಯಲ್ಲಿ ದೂರದ ಊರಿನ ಸ್ಪರ್ಧಿಗಳು ಭಾಗವಹಿಸಿ ಬಹುಮಾನವನ್ನು ಪಡೆದಿರುವುದು ವಿಶೇಷವಾಗಿರುತ್ತದೆ. ಈ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದರು. ದಿನಾಂಕ 3/10/2021 ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ರೋಟರಿ ಸಮುದಾಯ ದಳ ಕೊಲ್ಲೆ ಸೋಮೇಶ್ವರ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ, ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಲೆ ಘಟಕ ಇದರ ಸಂಯುಕ್ತ ಆಶ್ರಯದಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು ಇದರ ಸಹಕಾರದಲ್ಲಿ ಉಚಿತ ಹುಚ್ಚುನಾಯಿ ನಿಯಂತ್ರಣ ಲಸಿಕಾ ಶಿಬಿರ ಮತ್ತು ದೇಸಿ ಬೆಕ್ಕು ಮತ್ತು ನಾಯಿ ಮರಿಗಳ ದತ್ತು ಕೊಡುವ ಕಾರ್ಯಕ್ರಮ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇದರ ವಠಾರದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪರಿಸರದ 200ಕ್ಕೂ ಹೆಚ್ಚು ನಾಯಿಗಳಿಗೆ ಲಸಿಕೆಯನ್ನು ನೀಡಲಾಯಿತು. ಪ್ರಾಣಿ ಪ್ರಿಯರು ಬೆಕ್ಕು ಮತ್ತು ನಾಯಿ ಮರಿಗಳನ್ನು ದತ್ತು ಸ್ವೀಕಾರ ಮಾಡಿದರು. ದಿನಾಂಕ 2/10/2021 ದಸರಾ ಪ್ರಯುಕ್ತ ಕುದ್ರೋಳಿ ದೇವಸ್ಥಾನದಲ್ಲಿ 1 ದಿನದ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಲಾಯಿತು. ಸುಮಾರು 40ಕ್ಕೂ ಹೆಚ್ಚು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕ್ಷೇತ್ರದಲ್ಲಿ ನಡೆಯುವ ಅನ್ನದಾನ ಸೇವೆಗೆ ನಮ್ಮ ಘಟಕದ ವತಿಯಿಂದ ₹12,000ವನ್ನು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಗೆ ಹಸ್ತಾಂತರಿಸಲಾಯಿತು. ದಸರಾ ಪ್ರಯುಕ್ತ ನೆತ್ತಿಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲಿನ ಪೂಜೆಯನ್ನು ನೆರವೇರಿಸಿ ₹10,000ವನ್ನು ಅನ್ನದಾನ ಸೇವೆಗೆ ದೇಣಿಗೆ ನೀಡಲಾಯಿತು. ದಿನಾಂಕ 7/11/2021 ಆದಿತ್ಯವಾರ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನ ಕೊಲ್ಯದಲ್ಲಿ ಕರಾವಳಿಯ ಶ್ರೇಷ್ಠ ಸಾಹಿತಿ, ವಾಗ್ಮಿ, ಸಿನಿಮಾ ನಟ, ನಿರ್ದೇಶಕ, ಕತೆ ಕಾದಂಬರಿಗಾರ, ಬರಹಗಾರ, ರಾಜಕಾರಣಿ, ಪತ್ರಕರ್ತ ದಿವಂಗತ ವಿಶುಕುಮಾರ್ ಇವರ ಸ್ಮರಣಾರ್ಥ ಕೇಂದ್ರ ಸಮಿತಿಯ ಆಶ್ರಯದಲ್ಲಿ ನಡೆಯುವ ವಿಶುಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಆತಿಥ್ಯವನ್ನು ಕೊಲ್ಯ ಘಟಕ ವಹಿಸಿಕೊಂಡಿತ್ತು. ಕೇಂದ್ರ ಸಮಿತಿ ಹಾಗೂ ವಿಶುಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿಯಿಂದ ನೀಡಲ್ಪಡುವ ಗೌರವಯುತವಾದ ವಿಶುಕುಮಾರ್ ಪ್ರಶಸ್ತಿಯನ್ನು ಈ ವರ್ಷ ಇತಿಹಾಸ ಮತ್ತು ಜಾನಪದ ಸಂಶೋಧಕ ರಾಣಿ ಅಬ್ಬಕ್ಕ, ತುಳು ಅಧ್ಯಯನ ಕೇಂದ್ರ ಸಂಜಯಗಿರಿ ಬಂಟ್ವಾಳ ಅಧ್ಯಕ್ಷರಾದ ಡಾಕ್ಟರ್ ತುಕಾರಾಮ್ ಪೂಜಾರಿ ಇವರಿಗೆ ನೀಡಿ ಗೌರವಿಸಲಾಯಿತು. ಪ್ರಭಾಕರ ನೀರ್ಮಾರ್ಗ ಯುವವಾಹಿನಿ ಯುವ ಸಾಹಿತಿ ಪ್ರಶಸ್ತಿಯನ್ನು ಯುವ ಸಾಹಿತಿ ಶ್ರೀ ಇಂದು ಚೇತನ ಬೋರುಗುಡ್ಡೆ ಇವರಿಗೆ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿಲ್ಲವ ಸೇವಾ ಸಮಾಜದ ಟ್ರಸ್ಟ್ ಇದರ ಅಧ್ಯಕ್ಷರಾದ ವೇಣುಗೋಪಾಲ್ ನೆರವೇರಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಶ್ರೀ ಯುಟಿ ಖಾದರ್ ಅವರು ಜಿಲ್ಲಾ ರಾಷ್ಟ್ರೋತ್ಸವ ಪ್ರಶಸ್ತಿಯನ್ನು ಪಡೆದಿರುವ ಯುವವಾಹಿನಿಯ ಸಮಾಜಮುಖಿ ಕಾರ್ಯಕ್ರಮದ ಶಿಕ್ಷಣ ಸಾಹಿತ್ಯ ಕ್ಷೇತ್ರಗಳಲ್ಲಿ ಯುವ ಪೀಳಿಗೆಗಳ ಅಭ್ಯುದಯಕ್ಕೆ ಮಾದರಿ ಎಂದು ಶ್ಲಾಘಿಸಿದರು. ವಿಶುಕುಮಾರ್ ಪ್ರಶಸ್ತಿ ಪ್ರದಾನಗೈದ ಶಿಕ್ಷಣ ತಜ್ಞ ರಂಗಭೂಮಿ ಕಲಾವಿದರಾಗಿರುವ ಶ್ರೀ ಮಹಾಬಲೇಶ್ವರ ಡಿ ಹೆಬ್ಬಾರ್ ರವರು ಯಾವುದೇ ಪ್ರಶಸ್ತಿಗೆ ತನ್ನದೇ ಆದ ಮೌಲ್ಯಗಳಿವೆ, ತೂಕಗಳಿವೆ. ಈ ನಾಡು ಕಂಡ ಶ್ರೇಷ್ಠ ಸಾಹಿತ್ಯ ಹೆಸರಲ್ಲಿ ಕೊಡಲ್ಪಡುವ ಪ್ರಶಸ್ತಿಯು ಅರ್ಹ ವ್ಯಕ್ತಿಗೆ ಸೂಕ್ತ ಸಮಯದಲ್ಲಿ ಒದಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿಯ ಹಾಗೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರಾದ ಶ್ರೀ ಭಾಸ್ಕರ್ ರೈ ತುಕ್ಕೊಳ್ಳಿ ಅವರು ಉಪಸ್ಥಿತರಿದ್ದರು. ವಿಶುಕುಮಾರ್ ಅವರ ಸಾಹಿತ್ಯ ಕ್ಷೇತ್ರದ ನೆನಪು ಇಂದಿನವರೆಗೆ ಶಾಶ್ವತವಾಗಿ ನೆಲೆಯೂರುವಂತೆ ಹಗಲಿರುಳು ಶ್ರಮಿಸಿದ ಶ್ರೀ ಮುದ್ದು ಮೂಡುಬೆಳೆ, ಶ್ರೀ ಪ್ರಭಾಕರ ನೀರ್ಮಾಗ ಮತ್ತು ಶ್ರೀ ಟಿ ಶಂಕರ ಸುವರ್ಣರವರನ್ನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗೌರವಿಸಿದರು. ಸಾಹಿತ್ಯದ ಯುವ ಪ್ರತಿಭೆಗಳು ಮತ್ತಷ್ಟು ಬೆಳಕಿಗೆ ಬರಬೇಕು. ಸಾಹಿತ್ಯ ಎಂಬುದು ಒಂದು ಶಕ್ತಿ. ಯುವವಾಹಿನಿಯ ದೇಹಗಳಲ್ಲಿ ಸಾಹಿತ್ಯದ ಅಗತ್ಯತೆಯನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಯುವವಾಹಿನಿಯ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ರಾಜಾರಾಮ್ ರವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೊಲ್ಲೆ ಘಟಕದ ಸದಸ್ಯರು ಗುರು ಶ್ಲೋಕ ಮತ್ತು ನಾಡಗೀತೆಯನ್ನು ಹಾಡಿದರು. ಕಾರ್ಯಕ್ರಮದ ಸಂಚಾಲಕರಾದ ಶಶಿಧರ್ ಕಿನ್ನಿಮಜಲು ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಮರಣ ಹೊಂದಿದ ಯುವವಾಹಿನಿ ಕೊಲ್ಲೆ ಘಟಕದ ಮಾಜಿ ಕಾರ್ಯದರ್ಶಿಯಾಗಿರುವ ಆನಂದ ಅಮೀನ್ ಸೋಮೇಶ್ವರರವರಿಗೆ ನುಡಿ ನಮನವನ್ನು ಸಲ್ಲಿಸಿ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಕ್ಷಯ ಚೆಂಡೆ ಬಳಗ ನೀರುಮಾರ್ಗ ಇವರಿಂದ ಮೂಡಿ ಬಂದ ಚೆಂಡೆ ನರ್ತನ ಸಭಿಕರ ಮನಸೂರೆಗೊಂಡಿತು. ಅದಲ್ಲದೆ ಈ ಸಂದರ್ಭದಲ್ಲಿ ರೋಟರಿ ಸಮುದಾಯದಳ ಕೊಲ್ಲೆ ಸೋಮೇಶ್ವರ ಇದರ ಆಶ್ರಯದಲ್ಲಿ ಸಾರ್ವಜನಿಕವಾಗಿ ಉಚಿತ ಮಧುಮೇಹ ಮತ್ತು ರಕ್ತದೊತ್ತಡ ತಪಾಸಣೆಯ ಶಿಬಿರವನ್ನು ಆಯೋಜಿಸಲಾಯಿತು. ಅಂತಿಮವಾಗಿ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಲೆ ಘಟಕದ ಅಧ್ಯಕ್ಷರು ಧನ್ಯವಾದ ಅರ್ಪಿಸಿದರು. ದಿನಾಂಕ 17/11/2021 ನಮ್ಮ ಘಟಕದ ವತಿಯಿಂದ ಮಕ್ಕಳ ದಿನಾಚರಣೆ ಪ್ರಯುಕ್ತ ಕೊಂಡಾಟದ ಬಾಲ 2021 ಫೋಟೋ ಸ್ಪರ್ಧೆಯಲ್ಲಿ
ವಿಜಯರಕ್ತರಾದ ಕಂದಮ್ಮಗಳಿಗೆ ಬಹುಮಾನ ವಿತರಣಾ ಸಮಾರಂಭ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನ ಕೊಲ್ಯದಲ್ಲಿ ಜರುಗಿತು. ಬಾಲ ಪ್ರತಿಭೆಯಾದ ಮಾಸ್ಟರ್ ಶ್ರಿಯಾನ್ ಕುಲಾಯಿ ಅವರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಅತಿಥಿಗಳಾಗಿ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಅಧ್ಯಕ್ಷರಾದ ರಾಮ ಪರ್ಯತ್ತೂರ್ ಕೇಸರಿ ಮಿತ್ರ ಮಂಡಳಿ ಇದರ ಗೌರವಾಧ್ಯಕ್ಷರಾದ ಶ್ರೀ ಜಯಲಕ್ಷ್ಮಿ ಮೋನಪ್ಪ ಪೂಜಾರಿ ಅವರು ಉಪಸ್ಥಿತರಿದ್ದರು. ಫೋಟೋ ಸ್ಪರ್ಧೆಯಲ್ಲಿ ವಿಜೇತರಾದ ಕಂದಮ್ಮಗಳಿಗೆ ಕ್ರಮವಾಗಿ ಪ್ರಥಮ ಚಿನ್ನದ ಪದಕ ಹಾಗೂ ಪ್ರಶಸ್ತಿ, ದ್ವಿತೀಯ ಬೆಳ್ಳಿಯ ಪದಕ ಹಾಗೂ ಪ್ರಶಸ್ತಿ, ತೃತೀಯ ನಗದು ಮತ್ತು ಪ್ರಶಸ್ತಿ ಹಾಗೂ ಅತ್ಯುತ್ತಮವಾದ 10 ಮಕ್ಕಳ ಭಾವಚಿತ್ರಕ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಯುವವಾಹಿನಿ ಪ್ರತಿಷ್ಠಿತ ಅಂತರ್ಘಟಕ ಸ್ಪರ್ಧೆ ಡೆನ್ನಾನ 2020ರಲ್ಲಿ 800ಕ್ಕೂ ಹೆಚ್ಚು ಕಲಾವಿದರೊಂದಿಗೆ ಅಭಿನಯಿಸಿ ಉತ್ತಮ ನಟ ಪ್ರಶಸ್ತಿಯನ್ನು ಪಡೆದಿರುವ ಭಜನಾ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಬೆಳಗುತ್ತಿರುವ ಬಾಲ ಪ್ರತಿಭೆ ಮಾಸ್ಟರ್ ಶ್ರಿಯಾನ್ ಕುಲಾಯಿ ಅವರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕೊಂಡಾಟದ ಬಾಲ ತೀರ್ಪುಗಾರರಾಗಿ ಸಹಕರಿಸಿದ ಛಾಯಾಚಿತ್ರಗಾರರು, ರಂಗಭೂಮಿ ಕಲಾವಿದರು ಆಗಿರುವ ಶ್ರೀ ಸತೀಶ್ ನಾನಿಲ್ ಅವರನ್ನು ಗೌರವಿಸಲಾಯಿತು. ಕೇಂದ್ರ ಸಮಿತಿಯ ದ್ವಿತೀಯ ಉಪಾಧ್ಯಕ್ಷರಾದ ಶ್ರೀ ರಾಜೇಶ್ ಬಿ ಅವರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ವೈವಿಧ್ಯಮಯ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕೇಂದ್ರ ಸಮಿತಿಯಿಂದ ವೆಲ್ಲಾಕ್ ಆಸ್ಪತ್ರೆಗೆ ಡಯಾಲಿಸಿಸ್ ಯಂತ್ರವನ್ನು ಉಚಿತವಾಗಿ ನೀಡಲಾಗಿದ್ದು, ಕೊಲ್ಯ ಘಟಕದಿಂದ 10,000ವನ್ನು ದೇಣಿಗೆಯಾಗಿ ನೀಡಲಾಯಿತು ಹಾಗೂ ನಮ್ಮ ಘಟಕದ ಮಾಜಿ ಅಧ್ಯಕ್ಷರಾದ ಕುಸ್ಮಾಕಲ್ ಕುಂಪಲರವರು ರೂಪಾಯಿ 10,000ವನ್ನು ವೈಯಕ್ತಿಕವಾಗಿ ನೀಡಿರುತ್ತಾರೆ. ನಮ್ಮ ಘಟಕದ ಸದಸ್ಯರಿಗೆ ತುಳಸಿ ಪೂಜೆಯ ಅಂಗವಾಗಿ ಹಣತೆ ಹಚ್ಚಿದ ಅಂದದ ತುಳಸಿ ಕಟ್ಟೆಯ ಫೋಟೋ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯ ಬಹುಮಾನವನ್ನು ದಿನಾಂಕ 24/11/2021 ಸಾಪ್ತಾಹಿಕ ಸಭೆಯಲ್ಲಿ ನೀಡಲಾಯಿತು. ಭಾಗವಹಿಸಿದ ಎಲ್ಲಾ ಸದಸ್ಯರಿಗೂ ದೀಪವನ್ನು ನೀಡುವುದರೊಂದಿಗೆ ಪುರಸ್ಕರಿಸಲಾಯಿತು. ದಿನಾಂಕ 5/12/2021 ಆದಿತ್ಯವಾರ ಕೂಳೂರು ಘಟಕದ ಆತಿಥ್ಯದಲ್ಲಿ ನಡೆದ ಅಂತರ್ಘಟಕ ವಾಲಿಬಾಲ್ ಪಂದ್ಯಾಟದಲ್ಲಿ ನಮ್ಮ ಘಟಕದ ಸದಸ್ಯರು ಭಾಗವಹಿಸಿರುತ್ತಾರೆ. ದಿನಾಂಕ 19/11/2021 ಕೊಲ್ಯ ನಾರಾಯಣಗುರು ಮಂದಿರದಲ್ಲಿ ನಡೆಯುವ ಧಾರ್ಮಿಕ ಶಿಕ್ಷಣ ಹಾಗೂ ಭಜನಾ ತರಗತಿಯಲ್ಲಿ ಕಾಸರಗೋಡಿನ ಮನೋತಜ್ಞರಾದ ನವೀನ್ ಯಲ್ಲಂಗಳರವರು ಧರ್ಮ ಶಿಕ್ಷಣ ಮತ್ತು ವಿಜ್ಞಾನ ಪದ್ಧತಿಯ ಅನುಕರಣೆಯ ಬಗ್ಗೆ ಮನಮುಟ್ಟುವಂತೆ ವಿಶ್ಲೇಷಣೆಯನ್ನು ನೀಡಿದರು. ದಿನಾಂಕ 9/1/2021 ಆದಿತ್ಯವಾರದಂದು ಕುದ್ರೋಳಿಯಲ್ಲಿ ನಡೆದ ಕೇಂದ್ರ ಸಮಿತಿಯ ಪದಗ್ರಹ ಕಾರ್ಯಕ್ರಮದ ಬೆಳಗಿನ ಉಪಹಾರವನ್ನು ಬಡಿಸುವ ಜವಾಬ್ದಾರಿಯನ್ನು ಕೊಲ್ಯ ಘಟಕ ವಹಿಸಿಕೊಂಡಿದ್ದು, ಕಾರ್ಯಕ್ರಮದ ಅಂತ್ಯದವರೆಗೆ ಸಹಕರಿಸುತ್ತೇವೆ. ದಿನಾಂಕ 19/1/2021 ಉಪಾಧ್ಯಕ್ಷರಾದ ಸುಂದರ ಸುವರ್ಣರವರು ಜೀವ ವಿಮೆ ಹಾಗೂ ವಿಮೆಗಳು ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದಿನಾಂಕ 7/3/2021 ಮಾತೃ ಸಂಸ್ಥೆ ಬಿಲ್ಲವ ಸಮಾಜದ ಹಿಂದಿರುವ ನಿವೇಶನದ ದಾರಿಯನ್ನು ಶ್ರಮದಾನದ ಮೂಲಕ ದುರಸ್ತಿಗೊಳಿಸಲು ನಮ್ಮ ಘಟಕದ ಹೆಚ್ಚಿನ ಸದಸ್ಯರು ಭಾಗವಹಿಸಿರುತ್ತೇವೆ. ಅದಲ್ಲದೆ ಮಾತೃ ಸಂಸ್ಥೆಯ ಕ್ರೀಡಾಕೂಟದಲ್ಲಿ ಹಾಗೂ ವಾರ್ಷಿಕೋತ್ಸವದಲ್ಲಿ ಸಕ್ರಿಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಘಟಕ ಸದಸ್ಯರು ನೀಡಿರುತ್ತೇವೆ. ದಿನಾಂಕ 15/3/2021 ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಮ್ಮ ಘಟಕದ ಸದಸ್ಯರಿಗೆ ವಿಭಿನ್ನವಾದ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ನೀಡಿ ಪುರಸ್ಕರಿಸಲಾಯಿತು. ದಿನಾಂಕ 22/3/2022 ನಮ್ಮ ಘಟಕದಿಂದ ಬ್ಯಾಂಕ್ ಸೌಲಭ್ಯಗಳ ಮಾಹಿತಿ ಕಾರ್ಯಕ್ರಮ ನಡೆಸಲಾಯಿತು. ಕೆನರಾ ಬ್ಯಾಂಕ್ ಪ್ರಾಯೋಜಕರ ಅಮೂಲ್ಯ ಸಾಕ್ಷರತಾ ಯೋಜನೆಯ ಹಣಕಾಸು ಸಂಪನ್ಮೂಲಕರಾದ ಶ್ರೀ ಲತೀಶ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸ್ವಉದ್ಯೋಗ ಮಾಡಲು ಬ್ಯಾಂಕಿನಿಂದ ನೀಡುವ ಸಾಲ ಸೌಲಭ್ಯಗಳ ಮುಖ್ಯ ಯೋಜನೆ PMEGP ಸೌಲಭ್ಯ, PMFMI ಯೋಜನೆಯ ಬ್ಯಾಂಕ್ ವಿಮಾ ಸುರಕ್ಷಾ ಯೋಜನೆಗಳ ಮಾಹಿತಿಯನ್ನು ನೀಡಿದರು. ದಿನಾಂಕ 5/4/2022 ಬ್ರಹ್ಮಶ್ರೀ ನಾರಾಯಣಗುರು ಮಂದಿರ ಕೊಲ್ಯ ರಿಜಿಸ್ಟ್ರೇಟ್ ಕೊಲ್ಯ ಘಟಕದ ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಇದರ ಸಹಯೋಗದೊಂದಿಗೆ ಸಾಮಾನ್ಯ ಯೋಜನೆ ಗುರು ಶಿಷ್ಯ ಪರಂಪರೆ ಯೋಜನೆಯಡಿ ಪ್ರಾರಂಭಗೊಂಡ ಕುಣಿತ ಭಜನೆ ತರಗತಿಯ ಸಮಾರೋಪ ಸಮಾರಂಭವನ್ನು ಮಂದಿರದಲ್ಲಿ ಗುರುಗಳಿಗೆ ಪೂಜೆ ನೀಡುವುದರ ಮೂಲಕ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ರಾಜೇಶ್ ಜಿ, ಸಹಾಯ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಇವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಕೇಂದ್ರ ಸಮಿತಿಯ ನಾರಾಯಣಗುರು ತತ್ವಪ್ರಚಾರ ನಿರ್ದೇಶಕರಾದ ಬಾಬು ಪೂಜಾರಿ ಪುತ್ತೂರು ಇವರು ಭಾಗವಹಿಸಿದ್ದರು. ನಾರಾಯಣಗುರು ಧರ್ಮ ಶಿಕ್ಷಣ ಕೇಂದ್ರ ಹಾಗೂ ಶ್ರೀ ಗುರು ಕುಣಿತ ಭಜನಾ ತಂಡದ ಗುರುಗಳಾದ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರು ಧರ್ಮ ಶಿಕ್ಷಣ ಮಹತ್ವ ಮತ್ತು ಸದುಪಯೋಗ ಪಡೆಯುವಂತೆ ವಿನಂತಿಸಿದರು. ಅಂತಿಮವಾಗಿ ಗುರುಮಂದಿರದಲ್ಲಿ ವಿದ್ಯಾರ್ಥಿಗಳಿಂದ ಕುಣಿತ ಭಜನಾ ಸೇವೆ ಸಮರ್ಪಿತವಾಯಿತು. ಅದಲ್ಲದೆ ನಮ್ಮ ಕುಣಿತ ತಂಡವು ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ, ಉಡುಪಿಯ ಮಲ್ಪೆಯಲ್ಲಿ ಹಾಗೂ ಗೃಹ ಪ್ರವೇಶದ ಸಂದರ್ಭದಲ್ಲಿ ಕಾರ್ಯಕ್ರಮ ನೀಡಿರುತ್ತಾರೆ. ದಿನಾಂಕ 10/4/2021 ಮಾಣಿ ಘಟಕದ ಆತಿಥ್ಯದಲ್ಲಿ ನಡೆದ ಚೈತನ್ಯ 2022 ಮಾಹಿತಿ ಶಿಬಿರ ಕಾರ್ಯಕ್ರಮದಲ್ಲಿ ನಮ್ಮ ಘಟಕದ ಸದಸ್ಯರು ಭಾಗವಹಿಸಿರುತ್ತೇವೆ.
ದಿನಾಂಕ 1/5/2021 ಆದಿತ್ಯವಾರ ನಮ್ಮ ಘಟಕದ ವತಿಯಿಂದ ಸಂಪರ್ಕದ ದೃಷ್ಟಿಯಿಂದ ಒಂದು ದಿವಸದ ಪ್ರವಾಸ ದೇಗುಲ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮುಖ್ಯವಾಗಿ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಕೊಡ್ಯಡ್ಕ, ಋಷಿಶೃಂಗ, ಕಿಗ್ಗ, ಶೃಂಗೇರಿ ದೇವಸ್ಥಾನ, ಕಲಶ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಗಳಿಗೆ ಭೇಟಿ ನೀಡಲಾಯಿತು. ಸುಮಾರು 55 ಸದಸ್ಯರು ಭಾಗವಹಿಸಿದ್ದರು. ದಿನಾಂಕ 29/5/2022 ಮಾತೃ ಘಟಕ ಮಂಗಳೂರು ಘಟಕದ ಸಭಾಭವನ ಉದ್ಘಾಟನೆಯ 5ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಂದು ನಮ್ಮ ಘಟಕದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿರುತ್ತೇವೆ. ದಿನಾಂಕ 5/6/2022 ಮಂಗಳೂರು ಹಾರ್ಟ್ ಸ್ಕ್ಯಾನ್ ಫೌಂಡೇಶನ್ ಇದರ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ಶಿಬಿರ ನಡೆಸಲಾಯಿತು. ಈ ಶಿಬಿರದಲ್ಲಿ ಖ್ಯಾತ ಹೃದಯ ತಜ್ಞರಾದ ಡಾಕ್ಟರ್ ಮುಕುಂದ್ರ ಅವರು ಭಾಗವಹಿಸಿ ಶಿಬಿರಾರ್ಥಿಗಳಿಗೆ ಇಕೋ ಸ್ಕ್ಯಾನಿಂಗ್ ಪರೀಕ್ಷೆಯನ್ನು ನಡೆಸಿರುತ್ತಾರೆ. ಅದಲ್ಲದೆ ಇಸಿಜಿ, ರಕ್ತದೊತ್ತಡ, ಮಧುಮೇಹ, ಇಪಿಒ2 ನಾಡಿದಾರ ಪರೀಕ್ಷೆಯನ್ನು ಉಚಿತವಾಗಿ ನಡೆಸಲಾಯಿತು. 100ಕ್ಕೂ ಹೆಚ್ಚಿನ ಜನ ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆದರು. ದಿನಾಂಕ 8/6/2022 ವಿಶ್ವ ಪರಿಸರ ದಿನದ ಪ್ರಯುಕ್ತ ಸಸಿ ವಿತರಣಾ ಕಾರ್ಯಕ್ರಮ ಹಾಗೂ ಪರಿಸರ ದಿನಾಚರಣೆಯ ಮಹತ್ವದ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ವಿಶ್ವ ಯೋಗ ದಿನದ ಅಂಗವಾಗಿ ದಿನಾಂಕ 22/6/2022 ನಮ್ಮ ಘಟಕದ ವತಿಯಿಂದ ಯೋಗ ಗುರುಗಳಾದ ಬಾಳಪ್ಪ ಪೂಜಾರಿ ಇವರಿಂದ ಯೋಗದ ಮಾಹಿತಿ ಮತ್ತು ಆಸನಗಳ ಬಗ್ಗೆ, ಯೋಗದ ಸದುಪಯೋಗದ ಬಗ್ಗೆ ಮಾಹಿತಿಯನ್ನು ನೀಡುವ ಕಾರ್ಯಕ್ರಮ ಏರ್ಪಡಿಸಲಾಯಿತು. 2ನೇ ಉಪಾಧ್ಯಕ್ಷರಾದ ಲತೀಶ್ ಸಂಕೊಳಿಗೆ ಹಾಗೂ ಯೋಗ ಗುರುಗಳು ಆಸನಗಳನ್ನು ಮಾಡಿ ತೋರಿಸಿದರು. 22 ವರ್ಷದಿಂದ ನಿರಂತರವಾಗಿ ಯೋಗವನ್ನು ಕಲಿಸುತ್ತಿರುವ ಬಾಳಪ್ಪ ಪೂಜಾರಿ ಅವರನ್ನು ಹೂಸಾಲು ನೀಡಿ ಫಲವಸ್ತು ನೀಡಿ ಗೌರವಿಸಲಾಯಿತು. ದಿನಾಂಕ 22/6/2022 ಆದಿತ್ಯವಾರ ಗುರು ಬೆಳದಿಂಗಳು ಫೌಂಡೇಶನ್ ಕುದ್ರೋಳಿ ಮತ್ತು ಮಂಗಳೂರು ಅರಣ್ಯ ಇಲಾಖೆ ಇದರ ಸಹಯೋಗದೊಂದಿಗೆ ಹಬ್ಬಕ್ಕ ಸಾಲು ಮರ ಗಿಡ ನೆಡುವ ಕಾರ್ಯಕ್ರಮ ಉಳ್ಳಾಲದಲ್ಲಿ ನಮ್ಮ ಘಟಕದ ಸದಸ್ಯರು ಭಾಗವಹಿಸಿದ್ದೆವು. ದಿನಾಂಕ 12/7/2022 ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಸಹಯೋಗದೊಂದಿಗೆ ಭಾರತದ ಸಂತ ಸತ್ವ ನಾರಾಯಣಗುರು ಶಿಕ್ಷಣ ಸಂದೇಶ ಅಭಿಯಾನ 2022 ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅಧ್ಯಯನ ಪೀಠದ ಸಂಯೋಜಕರಾದ ಗಣೇಶ್ ಅಮೀನ್ ಸಂಕಮಾರ್ ನಾರಾಯಣ ಗುರುಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಕೇಂದ್ರ ಸಮಿತಿ ಅಧ್ಯಕ್ಷರಾದ ಉದಯ್ ಅಮೀನ್ ಮಟ್ಟು ಉದ್ಘಾಟನೆಯನ್ನು ನೆರವೇರಿಸಿದರು. ಧರ್ಮ ಶಿಕ್ಷಣ ಕೇಂದ್ರದ ಗುರುಗಳಾದ ಅರುಣ್ ಉಳ್ಳಾಲ್ ಅವರು ಪ್ರಸ್ತುತ ಸಮಾಜಕ್ಕೆ ನಾರಾಯಣ ಗುರುಗಳ ಶಿಕ್ಷಣ ಸಂದೇಶ ಮಹತ್ವ ಎಷ್ಟರ ಮಟ್ಟಿಗೆ ಅಗತ್ಯವಿದೆ ಎಂದು ಮನದಟ್ಟು ಮಾಡಿದರು. ದಿನಾಂಕ 21/8/2021 ಉಡುಪಿ ಘಟಕದ ಆತಿಥ್ಯದಲ್ಲಿ ನಡೆಯುವ ಯುವವಾಹಿನಿ ಪ್ರತಿಷ್ಠಿತ ಡೆನ್ನನ ಕಾರ್ಯಕ್ರಮದ ಪ್ರಯುಕ್ತ ಆಯೋಜಿಸಲಾಗಿದ್ದ ನಾರಾಯಣ ಗುರು ಭಾವಚಿತ್ರಕ್ಕೆ ಬಣ್ಣ ತುಂಬುವ ಸ್ಪರ್ಧೆಯಲ್ಲಿ ಸುಮಾರು 75 ಮಕ್ಕಳು ಭಾಗವಹಿಸಿದರು ಹಾಗೂ ಏರ್ಪಡಿಸಲಾದ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಘಟಕದ ಸದಸ್ಯರು ಭಾಗವಹಿಸಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಘಟಕದ ಸದಸ್ಯರು ವಿವಿಧ ಘಟಕಗಳ ಪದಗ್ರಹಣ ಕಾರ್ಯಕ್ರಮಗಳಿಗೆ ಭಾಗವಹಿಸುತ್ತಾ ಬಂದಿರುತ್ತೇವೆ. ಹಾಗೆ ಪ್ರತಿ ಮಂಗಳವಾರ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರ ನೇತೃತ್ವದಲ್ಲಿ ನಡೆಯುವ ಧಾರ್ಮಿಕ ಶಿಕ್ಷಣ ಮತ್ತು ಭಜನಾ ತರಬೇತಿ ತರಗತಿಯಲ್ಲಿ ನಮ್ಮ ಘಟಕದ ಹೆಚ್ಚಿನ ಸದಸ್ಯರು ಭಾಗವಹಿಸಿರುತ್ತೇವೆ. ಹಾಗೂ ಮಾತೃ ಸಂಸ್ಥೆಯಾದ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಈನ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಯುವವಾಹಿನಿ ಕೊಲ್ಯ ಘಟಕದ ಸದಸ್ಯರು ಜೊತೆಯಾಗಿರುತ್ತೇವೆ. ಧನ್ಯವಾದಗಳು. ಯುವವಾಹಿನಿ ಬಂಧುಗಳು, ಅಂಚನೆ ಬಿಲ್ಲವ ಸೇವಾ ಸಮಾಜದ ಬಂಧುಗಳು, ನಾರಾಯಣಗುರು ಮಹಿಳಾ ಮಂಡಲದ ಬಂಧುಗಳು, ಅಂಚನೆ ಈ ಯುವವಾಹಿನಿ ಪದಗ್ರಹಣ ಬೈದಿನ ಯುವವಾಹಿನಿಂದ ಹಿತೈಷಿ ಬಂಧುಗಳು ಪೂರಕ್ಲೆಲ್ಲ ಸೊಲ್ಮೆ ಮಂತಂದು ಸುರುಕಾದ ಈತ ಪದಗ್ರಹಣ ಸಮಾರಂಭ 2022 ಈ ಕಾರ್ಯಕ್ರಮ 2022-23 ಸಾಲದ ಅಧ್ಯಕ್ಷರಾದ ಇತ್ತೆ ಪದಗ್ರಹಣ ಅರೆಗ್ಲ ಅರ್ನ ತಂಡಗಳ ಸುರುಕ್ಕೆ ಅಭಿನಂದನೆ ಮಂತೊಂದುಲ್ಲೆ ಬಂದಲೆ ಈ ಯುವಯಿಂದ ಐನ ಗುರ್ಕರ್ಲನ ಅವಧಿಡು ಪೂರ ಕಾರ್ಯಕ್ರಮಗಳ ಏನು ಭಾಗವಹಿಸಂದಿತ್ತೆ ಬರೀ ಸಂತೋಷ ಪಣಕಲ್ನ ಕಾರ್ಯಕ್ರಮಗ ಭಾಗವಹಿಸ್ಯಾರೆ ಅಕಲ್ನ ಆ ಒಂಜಿ ಜವನೇರ್ನ ಒಂಜಿ
ಕಾರ್ಯಕ್ರಮ ಮನ್ಪುನಾಗ ಒಂಜಿ ವಾರದಿಂಚ ಅಕ್ಲನ ಅವೊಂಜಿ ಶ್ರಮ ಶ್ರದ್ಧೆಡು ಆ ಒಂಜಿ ಉತ್ಸುಕತೆಡು ಐತೊಟ್ಟಿಗೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆನಗ ಅಕ್ಲನ ದುಂಬೆ ಒಂಜಿ ನೀಟ್ನೆಸ್ ಅಕ್ಲನ ಡ್ರೆಸ್ ಕೋಡು ಏನು ಪೂರ ತೀಯರೆ ಬಾರಿ ಖುಷಿ ಆಪುಂಡು ಸಂತೋಷ ಆಪುಂಡು ಅಂಚೆನೆ ನಮ್ಮ ಒಂಜಿ ಇಲ್ಲಡು ಇಜಿನ ಕುಟುಂಬಡು ಒಂಜಿ ಕಾರ್ಯಕ್ರಮ ಮನ್ಪುನಾಗ ಆ ಒಂಜಿ ಕುಟುಂಬಡು ಇಜಿನ ಇಲ್ಲಡು ಜವನೇರು ಜಾಸ್ತಿ ಇತ್ತುಂಡ ಆ ಒಂಜಿ ಕಾರ್ಯಕ್ರಮ ಬಾರಿ ಪೊರ್ಲುಡು ನಡಪುಡು ಆ ಇಲ್ಲದ ಹಿರಿಯರಿಗೂ ಒಂಜಿ ಟೆನ್ಷನ್ ಉಪ್ಪುಜಿ ಜವನೇರು ಇಲ್ಲದ ಬಂದು ಅಂಚೆನೆ ಎಂಕಲ್ನ ಈ ಬಿಲ್ಲವ ಸೇವಾ ಸಮಾಜದ ಒಟ್ಟಿಗೆ ನಮ್ಮ ಯುವದ ಜವನೇರು ಇತ್ತದು ಪೂರ ಕಾರ್ಯಕ್ರಮಲ ಯಶಸ್ವಿಯಾದ ನಡ್ಕೊಂಡುಂಡು ಪೂರ ಒಂಜಿ ಕೆಲಸ ಕಾರ್ಯಗೂ ದುಂಬು ಬತ್ತದು ಆ ಒಂಜಿ ಜವಾಬ್ದಾರಿಯನ್ನು ದೆತ್ತೊಂದುಲ್ಲ ಭಾರಿ ಸಂತೋಷ ಆಪುಂಡು ಪನಿಯರ್ಲ ಅಂಚನೆ ಎಂಗ್ಲ ಬಿಲ್ಲವ ಸಮಿತಿ ಇಲ್ಲ ಕರಿನ 5 ವರ್ಷ ದುಂಬು 45 ವರ್ಷ ದುಂಬು 45 ವರ್ಷದಿಂದ ಉಂಡು ಎಂಕಲ್ನ ಸಂಘ ಜವನೇರು ಅಂತೆ ಭಾರಿ ಕಮ್ಮಿ ಇತ್ತು ಹಿರಿಯಕ್ಕಲೇ ಮಾತಾಡ್ತೇವೆ ಎಂಕಲೆ ಒಂಜಿ 4-5 ಜನ ಜವನೇರಿತ್ತ ಅಂಡ ಕರಿನ ಒಂಜಿ 5 ವರ್ಷದಿಂದ ಎಂಗ್ಲ ಸಮಿತಿಡು ಜವನೇರು ಜಾಸ್ತಿ ಜಾಸ್ತಿ ಸದಸ್ಯರಾಗೊಂದುಲ್ಲೇರು ಈ ವರ್ಷ ಒಂಜಿ 28 ಜನ ಸದಸ್ಯರನ್ನಕಲು ಎಂಗ್ಲ ಸಮಿತಿದ ಸದಸ್ಯರಾಗುಲ್ಲೇರು ಭಾರಿ ಸಂತೋಷ ಆಪುಂಡು ದಯಪಂಡ ಯುವ ಏನಿದ ಒಂಜಿ ಅಕ್ಲು ಆ ಒಂಜಿ ಯುವ ಏನಿ ಘಟಕಕ್ಕೆ ಸೇರಿದು ಅಲ್ಪದ ಕಾರ್ಯಕ್ರಮ ಭಾಗವಹಿಸೋದು ದಾದನ ಒಂಜಿ ಧೈರ್ಯ ಬಂದಿದ್ದು ಎಂಗ್ಲ ಸಮಿತಿದ ಅದಕ್ಕೆ ಸದಸ್ಯರಾಗುಲ್ಲೇರು ಭಾರಿ ಸಂತೋಷದ ವಿಷಯ ಅಂಚೆನೆ ನಮ್ಮ ಯುವ ಏನಿದ ಜವನೇರನ್ನು ಪರವಾದೊಂಜಿ ರಡ್ಡು ಪುಗರ್ತದ ಪಾತ್ರ ಪಂಡಿಜ ಸರಿಯಾಪುಜಿ ಅಂದ್ರೆ ಪಂಡ ಅಧ್ಯಕ್ಷರ ಐನ ನಿಲೆಟ್ ಇಜಿನೆಂಕ್ ಸಭೆ ಮುಗಿನೆ ರಡ್ಡು ನೇರು ಇದು ದಾಳ ಪಂಡಿಜಾರು ಬಂದು ಅಂಚಾದ ಎಂಗ್ಲ ಯುವ ಏನಿ ಘಟಕ ಬತ್ತಿನೇಟ್ ಎಂಗ್ಲ ದುಂಬು ಮಾತ ಎಂಗ್ಲಂಜಿ ಐನಾಜಿ ಕಾರ್ಯಕ್ರಮ ವರ್ಷಡು ಹೆಚ್ಚ ಪಂಡ ಒಂಜಿ ಆಜಿ 7 ಅಂಡ ಯುವ ವಾಹಿನಿ ಘಟಕ ಬತ್ತಿನೇ ಬಕ್ಕ ತಿಂಗಳು 2-3 ಕಾರ್ಯಕ್ರಮ ಯಾಪಲ ಉಪ್ಪುಂಡು ಜಂಟಿಯಾದ ಕಾರ್ಯಕ್ರಮ ಕೊರೊಂದು ಬರೋದಿಲ್ಲ ಎಡೆಡ್ಡೆ ಕಾರ್ಯಕ್ರಮ ಕೊರೊಂದುಲ್ಲೇರು ಆ ಕಾರ್ಯಕ್ರಮ ಒಂಜಿ ವಿಶೇಷ ಕಾರ್ಯಕ್ರಮ ಬಂದಾಗ ನಾರಾಯಣ ಗುರು ಧರ್ಮ ಶಿಕ್ಷಣ ಪನ್ಪನ ಒಂಜಿ ಕಾರ್ಯಕ್ರಮ ಐತೊಟ್ಟಿಗೆ ಜೋಕಲಿಗೆ ಭಜನೆ ಕುಣಿತ ಭಜನೆ ಮಾತ ಅವು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಒಂಜಿ ಬಿಲ್ಲವ ಸಂಗಡು ಅಂಚಿನ ಒಂಜಿ ಧರ್ಮ ಶಿಕ್ಷಣ ಕೊಡ್ಪುಣ ಒಂಜಿ ಕಾರ್ಯಕ್ರಮ ಒಳ್ಳೆ ಒಪ್ಪಂದ ಪನ್ಪುಣ ಒಂಜಿ ನನ್ನ ಅಭಿಪ್ರಾಯ ಕೇಂದ್ರಪ್ಪ ಎಂಗ್ಲ ಶಿವಗಿರಿ ಡಾಂಡ ಅಂಚಿನ ಧರ್ಮ ಶಿಕ್ಷಣ ಕೇಂದ್ರ ಉಂಡು ಬಂದು ಕೇಂದ್ರ ಅಂಚಾದ ಒಂಜಿ ಎಡ್ಡೆ ಕಾನ್ಸೆಪ್ಟನ್ನು ಎಂಗ್ಲ ಜವನೇರು ದೀತೆರು ಅಕ್ಲೆ ಪೂರಕ್ಲೆಗ್ಲ ಏನು ಧನ್ಯವಾದ ಪನ್ಪೆ ದಯಪಂಡ ಒಂಜಿ ಎಡ್ಡೆ ಕಾರ್ಯಕ್ರಮ ಗುರುಕುಲ ಉಳ್ಳೇರು ಎದುರು ಅರುಣುಲ್ಲಾಲು ಆ ಧರ್ಮ ಶಿಕ್ಷಣ ಕೇಂದ್ರದ ಗುರುಕುಲು ಇನಿ ಕಾರ್ಯಕ್ರಮ ಉಳ್ಳೇರು ಅರೆಗ್ಲ ಧನ್ಯವಾದಗಳು ಭಾರಿ ಪೊರ್ಲುಡು ಆ ಕಾರ್ಯಕ್ರಮ ಉಪನ್ಯಾಸ ಮಾತ ಕೊರೊಂದುಲ್ಲೇರು 125 ಜೋಕುಲು ಮಾತ ಬರೊಂದುಲ್ಲೇರು ನಾರಾಯಣ ಗುರುನ ತತ್ವದಲ್ಲಕನೆ ಒಂದೇ ಜಾತಿ ಒಂದೇ ಮತ ಪನ್ಪುನ ಒಂಜಿ ಉದ್ದೇಶದ ಪೂರಾ ಜಾತಿ ದಾಖಲ ಜೋಕುಲು ಬತ್ತದು ಆ ಕಾರ್ಯಕ್ರಮ ಭಾಗವಹಿಸುವುದಿಲ್ಲೇರು ಒಂಜಿ ಇಂಚಿತ್ತಿನ ಒಂಜಿ ಎಡ್ಡೆ ಕಾರ್ಯಕ್ರಮ ಅವೆಲ್ಲಕನೆ ಒಂಜಿ ಸಮಾಜದ ಒಂಜಿ ಜವನೇರನ್ನು ಎಡ್ಡೆ ಉದ್ದೇಶಡು ಒಂಜಿ ದಾರಿ ಸಾದಿಗೂ ಕೊನೋಡು ಪನ್ಪುನ ಒಂಜಿ ಉದ್ದೇಶಡು ಬಕೊಂಜಿ ಒಂಜಿ ಕಾನ್ಸೆಪ್ಟ್ನೆಲ್ಲ ಮಂತೊಂದುಲ್ಲೇರು ನಮ್ಮ ಜವನೇರು ಐನ್ಲೈನಿ ಪನ್ನೋಡಾಪುಂಡು ನಮ್ಮ ಮದಿಮೆದ ದುಂಬು ಮದ್ರೆಂಗಿ ಪನ್ಪುನ ಒಂಜಿ ಕಾರ್ಯಕ್ರಮ ಉಪ್ಪುಂಡು ಮದ್ರೆಂಗಿ ಪಂಡ ನಮ್ಮ ಜವನೇರಿಗೂ ಭಾರಿ ಖುಷಿ ಅನಿ ಭಾರಿ ಗಮ್ಮತ್ತದ ಕಾರ್ಯಕ್ರಮ ಬಂದು ಪಾಡುನ ಮದ್ಯ ಸೇವನದ ಅಂಚಿಂಚಿತ್ತಿನ ಕೆಲವು ಕಾರ್ಯಕ್ರಮ ಅಂಡ ನಮ್ಮ ಯುವ ವಾಹಿನಿದ ಜವನೇರು ಅಕ್ಕಲನೇ ಕೆಲವು 4 ಜವನೇರನ ಅಕ್ಕಲ ಮಧ್ಯದನೇ ಮೆಹಂದಿದ ಕಾರ್ಯಕ್ರಮ
ಮದ್ಯಮುಕ್ತ ಮದ್ರೆಂಗಿ ಕಾರ್ಯಕ್ರಮ ಪನ್ಪುನೊಂಜಿ ವಿಷಯನ ದೀದು ಐಟ್ ನಮ್ಮ ಧರ್ಮ ಶಿಕ್ಷಣ ಕೇಂದ್ರ ಗುರುಕುಲು ಆ ಕಾರ್ಯಕ್ರಮ ಬತ್ತದು ಒಂದು ಎಡ್ಡೆ ರೀತಿಯ ಮದ್ರಂಗಿದ ಮಹತ್ವ ಐತ ಬಗ್ಗೆ ಉಪನ್ಯಾಸ ಕೊರ್ದು ಆ ಒಂಜಿ ಕಾರ್ಯಕ್ರಮನು ಹೊರಲು ಮಂತದು ನಮ್ಮ ಜವನೇರಿಗೂ ದುಶ್ಚಟಗೂ ಬರ್ಚನಿಯ ಪೂರ ಪೋಂದಿಲಕ ಒಂಜಿ ಮನಸ್ಸನ್ನು ಚೇಂಜ್ ಮನ್ಪುನ ಒಂಜಿ ಕಾರ್ಯಕ್ರಮಲ ಕೊರೊಂದುಲ್ಲೆರು ಬಾರಿ ಪೊರ್ಲುದ ಕಾರ್ಯಕ್ರಮ ಅಂಡ ಆ ಕಾರ್ಯಕ್ರಮ ಇಡೆಗೆ ಉತ್ತೇರಪಲ್ಲಿ ದಯಪಂಡ ಈ ವರ್ಷ ಮಾತ್ರ ದಾಲ ಕಾರ್ಯಕ್ರಮ ತೋಜೊಂದು ಬರೋಂದಿಜ್ಜಿ ಇನ್ನು ಮುಂದುವರಿಸಿಲ್ಲ ದಯಪಂಡ ಪನ್ಪುನಕ್ಕಲು ಮಸ್ತ್ ಜನ ಒಳ್ಳೆ ರೈತ ಬಗ್ಗೆ ಅಂಚ ಮರ್ಚಿ ಬಂದು ಅಂಡ ಮಂತೊಂದು ಪೋಯ್ಲಕನೆ ಅವು ಆಟೋಮೆಟಿಕ್ ಆದ ನಮ್ಮ ಸಮಾಜ ಜವನೇರು ಚೇಂಜ್ ಆಗೊಂದು ಬರ್ಪೇರು ದಯಪಂಡ ಅಕ್ಲಕ್ಕಲ ಮದ್ಯದ ಮದ್ರಿಂಗಿದ ಟೈಮುಡು ನಮ್ಮ ಅಕ್ಲೇನು ಲೆಪ್ಪುನಾಗ ಅಕ್ಲೆ ಒಂಜಿ ಮನಸ್ಸುಡು ಒಂಜಿ ಎಂದು ಹಾಪುಂಡು ನಮ್ಮ ದಾಲ ಮದ್ಯದ ಕಾರ್ಯಕ್ರಮದಿಂದ ದಾಲ ಅಂದು ಎಲ್ಲಿ ಅಪ ಪನ್ಪುನ ಅಂಚಾದು ಅಂಚಿನನೇ ಒಂಜಿ ಮದ್ಯಮುಕ್ತ ಮದ್ರಂಗಿ ಕಾರ್ಯಕ್ರಮ ಮಂತೊಂದು ಬಲೆ ನಮ್ಮ ಜವನೇರು ಎಡ್ಡೆ ಸಾದಿಗೆ ಬರ್ಪುನಂಚ ಒಂಜಿ ಮನ್ಪುಲೆ ದಯಪಂಡ ನಮ್ಮ ಪುದರ್ ಪೂಜಾರಿ ಪನ್ಪುನ ಒಂಜಿ ಪುದರ್ ಬಾಕಿ ದೈಟ್ ಮಾತ ಎಡ್ಡೆಡ್ಡೆ ವಿಷಯ ಇಜ್ಜಂದೆ ಬರ್ಚಂದಿನ ವಿಷಯ ಪುದರ್ ಪೇಪರ್ ಮೀಡಿಯಾಡ್ ಬರ್ಪುಂಡು ಅಂಚ ಅವಂದಿಲಕ ನಮ್ಮ ಕೊಲ್ಯ ಸೋಮೇಶ್ವರ ಕೋಟೆಕರ್ ಉಲ್ಲಾಲ ಪರಿಸಡು ನಮ್ಮ ಯುವಯಿಂದ ಜವನೇರು ಬಾರಿ ಪೊರ್ಲುಡು ಎಡೆಡ್ಡೆ ಕಾರ್ಯಕ್ರಮ ಕೊರೊಂದುಲೆರು ಅಂಚೆನೆ 22-23 ಜನ ಗುರುಕರ್ಮೆ ವಯಸ್ಸಿನ ಯುವನಿ ಕೊಲ್ಯ ಘಟಕದ ಅಧ್ಯಕ್ಷರ ಪನ್ಪುನಿ ನನಾತ್ ಇಂಕಲ್ನ ಘಟಕಗೂ ಜವನೇರಿನ ಸೇರ್ಪಲೆ ಎಡೆಡ್ಡೆ ಈ 5 ವರ್ಷದ ಎಡೆಡ್ಡೆ ಪ್ರತಿಭೆಲು ತೋಜೊಂದು ಬರೋಂದಿಲ್ಲ ದಯಪಂಡ ಅಕ್ಲಂಕಲ್ನ ಪರಿಸರಡು ಅಕ್ಲಂಕ ಇಲ್ಲಡಿತ್ತಿನ ಜವನೇರನು ಲೆತೊಂದು ಬರ್ತದು ಮೂಲ ಯುವನಿ ಪನ್ಪುನೊಂಜಿ ಯುವನಿ ಘಟಕಗೂ ಸೇರ್ಪದು ಅಕ್ಲನ ಪ್ರತಿಭೆನು ತೋಜ್ಪೋಲಕ ಮಂತದ ಕೆಲವೊಂಜಿ ಎಡೆಡ್ಡೆ ಪ್ರತಿಭೆಲು ಬರೋಂದುಲ್ಲೇರು ಪುದರ್ಕೊಣ ಒಂದುಲ್ಲೇರು ಅವು ಕೊಲ್ಯ ಘಟಕಗಳ ಎಡ್ಡೆ ಒಂಜಿ ಪುದರ್ ಕೊಣತಿಲಕ ಅಂಚಾದ ಇಂಕಲ ನನಾತ್ ಜವನೇರೇನು ಕೊಲ್ಯ ಘಟಕಗೂ ಬರ್ಪುಲಕ ಮನ್ಪುಲೆ ಇಂಕಲ್ನ ಒಂಜಿ ಕಾರ್ಯಕ್ರಮಗೂ ಎಂಕಲ್ನ ಬಿಲ್ಲವ ಸೇವಾ ಸಮಾಜದ ಮಾತ ಸದಸ್ಯರನ್ನೆಲ್ಲ ಇಂಕ್ಲೆಗ್ ಬೆರಿಸಾಗು ಉಲ್ಲ ಪೊನೊಂದು ಇನ್ನೊಂಜಿ ರಡ್ಡು ಪಾತೆರಗು ಚುಕ್ಕಿದಿಯೊಂದು ಸೊಲ್ಮೇಲು ಪದಗ್ರಹಣದ ಹೊರತು ಈ ಒಂಜಿ ಪದಗ್ರಹಣದ ಲೇಸನ್ ಚುನಾವಣಾಧಿಕಾರಿ ಅಂಚನೆ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಮಾಜಿ ಗುರ್ಕಲಾಯಿನ ಶ್ರೀ ರವಿಕೊಂಡನ ನಡಪಾದಕೋಡು ಬಂದು ಭಿನ್ನಯ ಮಂತಂದುಲ್ಲ ನಾರಾಯಣಗುರು ಬಿಲ್ಲವ ಸಮಾಜದ ಸದಸ್ಯರೇ ಮಹಿಳಾ ಮಂಡಲದ ಸದಸ್ಯರೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಈ ಒಂದು ಸಂಭ್ರಮಾಚರಣದ ಒಟ್ಟಿಗೂ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 5ನೇ ವರ್ಷದ ಸಂಭ್ರಮದ ಎಂಕ್ಲುಲ್ಲ ಯುವವಾಹಿನಿ ಪನ್ಪುನ ಶಿಸ್ತುದ ಈ ಒಂಜಿ ಘಟಕನ ನಡಪವನಂಚಿನ ಸುಲಭದ ಕೆಲಸತ್ತು ಮಾತಾ ಮನಸ್ಥಿತಿ ದಕ್ಲೇನು ಒಟ್ಟು ದಿವೊಂದು ಕರಿಣ 21-22ನೇ ಸಾಲದ ಈ ಒಂಜಿ ತಂಡನು ಯಶಸ್ವಿ ಅದು ದಡಸೇರೈನಂಚಿನ ಮೋನಣ್ಣೆ ನನ್ನ ದುಂಬುದ 22-23ನೇ ಸಾಲದ ಹೊಸ ರಥನು ಒಂಜಿ ರೆಡಿ ಮನ್ಪುನ ಒಂಜಿ ಅವಕಾಶ ಹೆಂಗೆ ತಿಕ್ಕದನು ಈ ರಥಟು ಸಾರಥ್ಯಾದ ಉಪ್ಪುನಂಚಿನ ಬದುಕೇರನು ಸುರುಕಾದ ವಿದ್ಯಾರ್ಥಿ ಸಂಘಟನೆದ ಗುರ್ಕಾರ್ನಿಧಿ ಕುಮಾರಿ ಸಚೇತಾ ಸಿ ಸಾಲ್ಯನ್ ಶ್ರೀ ಚೇತಾನಂದ್ ಬೊಕ್ಕ ಸುಜಾತಾ ದಂಪತಿಲಿನ ಸುಪುತ್ರಿ ಬ್ಯಾಚುಲರ್ ಆಫ್ ಇಂಜಿನಿಯರ್ ಇನ್ಸ್ಟಿಟ್ಯೂಷನ್ ಸೈನ್ಸ್ ಇಂಜಿನಿಯರಿಂಗ್ ಕಲ್ತೊಂದುಲ್ಲೇರು ಪ್ರಸ್ತುತ ಇನ್ಫೋಸಿಸ್ ಮುಡಿಪು ಮುಲ್ಪ ಸಿಸ್ಟಮ್ ಇಂಜಿನಿಯರ್ ಆದ ಕೆಲಸ ಮಂತೊಂದುಲ್ಲೇರು ನೃತ್ಯ ಬೊಕ್ಕ ಚಿತ್ರಕಲೆ ಪ್ರವೀಣ ಆದುಪ್ಪುನ ಬೇರೆ ನಮ್ಮ ದುಂಬದ 22-23ನೇ ಸಾಲದ ವಿದ್ಯಾರ್ಥಿ ಸಂಘಟನೆದ ಗುರುಕಾರ್ಮಿ ಧನ್ಯವಾದ ಸಚೇತ ನನ್ನ ದುಂಬುಗು
ವಿದ್ಯಾನಿಧಿ ನಿರ್ದೇಶಕರಾದ ಆಯ್ಕೆಯಾತಿನಾರು ಶ್ರೀ ನವೀನ್ ಕೊಂಡಾನ ದಿವಂಗತ ನಾಗೇಶ್ ಪೂಜಾರಿ ಬಕ್ಕ ಹೇಮಾವತಿ ದಂಪತಿಲಿನ ಪುತ್ರಿ ಕೊಂಡಾನ ಶ್ರೀ ಸಾಯಿಬಾಬಾ ಮಂದಿರದ ಸೇವಾ ಸಮಿತಿಯ ಅಧ್ಯಕ್ಷರಾದ ಯುವವಾಹಿನಿ ಕೊಲ್ಯ ಘಟಕದ ಸಂಘಟನಾ ಕಾರ್ಯದರ್ಶಿಯಾದ ಸೇವೆ ಮನ್ಪುನ ಅಂಬೇರು ನಮ್ಮ 22-23ನೇ ಸಾಲದ ಯುವವಾಹಿನಿದ ವಿದ್ಯಾನಿಧಿ ನಿರ್ದೇಶಕದ ಆಯ್ಕೆಯಾದರು ಶ್ರೀ ನವೀನ್ ಕೊಂಡಾನ. ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ರಶ್ಮಿ ಬಿಕಾಂ ಪದವೀಧರ ಇನ್ಫೋಸಿಸ್ ಲೆಕ್ಕ ಪರಿಶೋಧಕರಾದರು. ಮೂಲತಃ ಕುಡ್ಲದ ಕೊಲ್ಯ ಸೋಮೇಶ್ವರದ ಶ್ರೀ ಕೃಷ್ಣ ಕೋಟ್ಯನ್ ಬಕ್ಕ ಶ್ರೀಮತಿ ನವೀನಾ ಕುಮಾರಿ ಮೇರಿನ ಸುಪುತ್ರಿಯಾದ ಜನಿಸಿನ ಬೇರು ನೃತ್ಯ ಸಂಗೀತ ನಾಟಕ ನಟನೆ ಸಾಹಿತ್ಯ ರಚನೆ ನೆಟ್ಟು ನಿರೂಪಕರಾಗಿದ್ದರು. ಸಿದ್ದೇಶ್ವರ ಸಾಹಿತ್ಯ ರಿಜಿಸ್ಟರ್ಡ್ ವೇದಿಕೆ ಕುಡ್ಲ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೋಟರಿ ಸಮುದಾಯದ ಕೊಲ್ಯದ ಸದಸ್ಯರಾದ ಮೇರೆ ನನ್ನ ದುಂಬುದ ಸಂಘಟನಾ ಕಾರ್ಯದರ್ಶಿ. ಅದೇ ರೀತಿ ಪಿರಂಜಿ ಸಂಘಟನಾ ಕಾರ್ಯದರ್ಶಿಯರು ನಮ್ಮೊಟ್ಟಿಗೆ ಜಯಂತ್ ನೆತ್ತಿಲ ದುರ್ಗಾಪರಮೇಶ್ವರಿ ದೇವಸ್ಥಾನ ನೆತ್ತಿಲದ ಕಾರ್ಯದರ್ಶಿಯಾದ ಶ್ರೀ ನಾಗ ಸಾನ್ನಿಧ್ಯ ಮಾಡುವುದ ಸದಸ್ಯರಾದ ಬಿಲ್ಲವ ಸೇವಾ ಸಮಾಜ ಕೊಲ್ಯದ ಸದಸ್ಯರಾದ ಮೇರಪ್ಪನ ಬೇರೆ 22-23ನೇ ಸಾಲದ ಸಂಘಟನಾ ಕಾರ್ಯದರ್ಶಿ. ನನ್ನ ದುಂಬುಗು ಮಹಿಳಾ ಸಂಘಟನೆದ ಗುರುಕಾರ್ಮಿದಿ ಶ್ರೀಮತಿ ಜಯಶ್ರೀ ಕೊಲ್ಯ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸಕ್ರಿಯ ಸದಸ್ಯರು. ಅದೇ ರೀತಿ ಶ್ರೀರಾಮ ಭಜನಾ ಮಂದಿರ ಕೊಲ್ಯದ ಸಕ್ರಿಯ ಸದಸ್ಯರು, ಕೊಲ್ಯ ಮುಕಾಂಬಿಕಾ ಭಜನಾ ಮಂಡಳಿದ ಸದಸ್ಯರಾದ ಪುನಃ ಬೇರೆ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ 22-23ನೇ ಸಾಲದ ಮಹಿಳಾ ಸಂಘಟನಾ ಕಾರ್ಯದರ್ಶಿ. ನನ್ನ ದುಂಬುಗು ಕ್ರೀಡೆ ಬಕ್ಕ ಆರೋಗ್ಯದ ನಿರ್ದೇಶಕರು ಶ್ರೀ ಸಚಿನ್ ಕೊಲ್ಯ, ಶ್ರೀ ಶ್ರೀನಿವಾಸ್ ಬಕ್ಕ ಜಯಶ್ರೀ ದಂಪತಿಲಿನ ಪುತ್ರಿಯರು, ರೋಟರಿ ಸಮುದಾಯದ ಕೊಲ್ಯ ಸೋಮೇಶ್ವರ ಕಾರ್ಯದರ್ಶಿಯಾದ ಪ್ರಸ್ತುತ ಯುವವಾಹಿನಿ ಕೊಲ್ಯ ಘಟಕದ ವಿದ್ಯಾನಿಧಿ ನಿರ್ದೇಶಕರಿ ಅಂಚನೆ ವಿವಿಧ ಸಂಘಗಳು ಮೇರು ಪುನರ್ ಮೇರು 22-23ನೇ ಸಾಲದ ಕೊಲ್ಯ ಘಟಕದ ಕ್ರೀಡೆ ಬಕ್ಕ ಆರೋಗ್ಯ ನಿರ್ದೇಶಕರು. ವ್ಯಕ್ತಿತ್ವ ವಿಕಾಸನ ನಿರ್ದೇಶಕರು ಶ್ರೀಮತಿ ವೀಣಾ ಎಂ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರಾಯನಂಚಿನ ಮೋಹನ್ ಮೇರ್ನ ಧರ್ಮಪತ್ನಿಯನ್ನು ನೆತ್ತಿಲ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನದ ಮಾಜಿ ಅಧ್ಯಕ್ಷರು, ಶ್ರೀ ನಾಗಸಾನ್ನಿಧ್ಯ ಸೇವಾ ಸಮಿತಿ ಮಾಡೂರು ನೆತ್ತ ಸದಸ್ಯರು, ಯುವವಾಹಿನಿ ಕೊಲ್ಯ ಘಟಕದ ಸದಸ್ಯರು, ಪ್ರಸ್ತುತ ಯಾನಪೈ ಮೆಡಿಕಲ್ ಕಾಲೇಜ್ ಕರ್ತವ್ಯ ಮನ್ಪುನ ಮೇರು ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 22-23ನೇ ಸಾಲದ ವ್ಯಕ್ತಿತ್ವ ವಿಕಸನ ನಿರ್ದೇಶಕ. ನನ್ನ ದುಂಬುಗು ಸಮಾಜ ಸೇವೆ ನಿರ್ದೇಶಕರು ಶ್ರೀ ಜೀವನ್ ಬೆರಿಕೆ ದಿವಂಗತ ಪರಮೇಶ್ವರ ಬಕ್ಕ ಗಿರಿಜಾ ದಂಪತಿಲಿನ ಪ್ರಥಮ ಪುತ್ರಿಯರು, ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾಜಿ ಸಂಘಟನಾ ಕಾರ್ಯದರ್ಶಿ, ಕಿನ್ಯ ಬ್ರಹ್ಮ ಮುಗೇರ ಶ್ರೀ ಮಾಕಾಳಿ ದೇವಸ್ಥಾನದ ಗೌರವ ಅಧ್ಯಕ್ಷರು, ಕೊಂಡಾನ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಸದಸ್ಯರೈನ ಮೇರೆ ನಮ್ಮ ಕೊಲ್ಯ ಘಟಕದ 22-23ನೇ ಸಾಲದ ಸಮಾಜ ಸೇವೆ ನಿರ್ದೇಶಕರು. ಕಲೆ ಬಕ್ಕ ಸಾಹಿತ್ಯ ನಿರ್ದೇಶಕರು ಕುಮಾರಿ ಅನ್ವಿತಾ ಎ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾಜಿ ಅಧ್ಯಕ್ಷರಾದ ಶ್ರೀ ಆನಂದ ಎಂ ಮಲ್ಲಳ್ಳಿಕೋಡಿ ಮೇರ್ನ ಸುಪುತ್ರಿ, ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸದಸ್ಯರಾದ ಬಬಿತರ ಸುಪುತ್ರಿ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಪ್ರಸ್ತುತ KS ಹೆಗ್ಡೆ ಹಾಸ್ಪಿಟಲ್ ನೃತ್ಯ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡಲ್ಲಿರು ನೃತ್ಯ ಕಲೆ ನಿರ್ದೇಶಕ ಮೇರೆ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 22-23ನೇ ಸಾಲದ ಕಲೆ ಬಕ್ಕ ಸಾಹಿತ್ಯ ನಿರ್ದೇಶಕರು. ನನ್ನ ದುಂಬುಗು ಉದ್ಯೋಗ ಬಕ್ಕ ಭವಿಷ್ಯ ನಿರ್ದೇಶಕರು ಶ್ರೀಮತಿ ಅರ್ಚನಾ ಎಂ ಬಂಗೇರ. ಪ್ರಸ್ತುತ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ನಾರಾಯಣ ಗುರು ತತ್ವ ಪ್ರಚಾರಕ ನಿರ್ದೇಶಕಿ, ಬಾಲಕೃಷ್ಣ ಮಹಿಳಾ ಮಂಡಳಿದ ಸದಸ್ಯೆ, ಚುಟುಕು ಸಾಹಿತ್ಯ ಪರಿಷತ್ ಸದಸ್ಯೆ, ಪುತ್ತೂರು ಸಾಹಿತ್ಯ ವೇದಿಕೆದ ಸದಸ್ಯ ಆದ ಪುನಃ ಮೇರೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 22-23ನೇ ಸಾಲದ ಉದ್ಯೋಗ ಬಕ್ಕ ಭವಿಷ್ಯ ನಿರ್ದೇಶಕಿ. ನನ್ನ ದುಂಬುಗು ನಾರಾಯಣ ಗುರು ತತ್ವ ಪ್ರಚಾರಕ ನಿರ್ದೇಶಕಿ ಕುಮಾರಿ ಭಾರತಿ ಸನಿಲ್, ದಿವಂಗತ ಲೋಕಯ್ಯ ಪೂಜಾರಿ ಬಕ್ಕ ಕುಸುಮ ದಂಪತಿಲಿನ ಪುತ್ರಿ, ವಿದ್ಯಾರ್ಥಿ ಜೀವನ 2014-15ನೇ ಸಾಲದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಚಾಲಕರು, ಸರ್ವ ಕಾಲೇಜು ಸಂಘದ ಉಪಾಧ್ಯಕ್ಷರಾದ ಇತ್ತೆ ಪ್ರಸ್ತುತ ಶ್ರೀ ರಾಜ ಗುಲಿಗಾ ಬನ ಸೇವಾ ಸಮಿತಿ 9 ಕೆರೆದ ಕಾರ್ಯದರ್ಶಿಯಾದ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಸದಸ್ಯರೈನ ಮೇರೆ 22-23ನೇ ಸಾಲದ ಕೊಲ್ಯ ಘಟಕದ ನಾರಾಯಣ ಗುರು ತತ್ವ ಪ್ರಚಾರಕ ನಿರ್ದೇಶಕಿ. ನನ್ನ ದುಂಬುಗು ಪ್ರಚಾರ ನಿರ್ದೇಶಕರು ಶ್ರೀಯುತ ಜೀವನ್ ಕೊಲ್ಯ. ಪ್ರಸ್ತುತ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಉದ್ಯೋಗ ಬಕ್ಕ ಭವಿಷ್ಯ ನಿರ್ಮಾಣದ ನಿರ್ದೇಶಕರು,
ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರದ ಕೋಶಾಧಿಕಾರಿ ಸಂಗಮ್ ಫ್ರೆಂಡ್ಸ್ ಕಾಸಿಂ ಬೆಟ್ಟನತ್ತ ಸಾಂಸ್ಕೃತಿಕ ಕಾರ್ಯದರ್ಶಿಯಾದ ಸೇವೆ ಸಲ್ಲಿಸಿದ ಬೇರೆ ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲದ ಪ್ರೋಗ್ರಾಮ್ ಮ್ಯಾನೇಜರ್ ಆದ ಕೆಲಸ ಮಂತೊಂದು ನಂಬೇರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 22-23ನೇ ಸಾಲದ ಪ್ರಚಾರ ನಿರ್ದೇಶಕರು ನನ್ನ ದುಂಬುಗು ಕೋಶಾಧಿಕಾರಿ ಶ್ರೀಯುತ ಮುಖೇಶ್ ಕಿನ್ಯಾ ಯಕ್ಷಗಾನ ನಾಟಕ ಭಾಗವತಿಕೆ ಹಾಡುಗಾರಿಕೆ ನೃತ್ಯ ಕ್ರೀಡೆ 13 ವರ್ಷಗಳಿಂದ ಯಕ್ಷಗಾನ ವೇಷಧಾರಿಯಾಗಿ ಜನರ ಮನಸೂರೆಗೊಳಿಸಿರುವ ಯುವ ಕಲಾವಿದ ಸುಮಾರು 250ಕ್ಕೂ ಹೆಚ್ಚು ರಂಗ ಪ್ರವೇಶಿಸಿ ಅನುಭವ ಹೊಂದಿರುವ ಅನೇಕ ತಾಳಮದ್ದಲೆ ಗಾನ ವೈಭವಗಳಲ್ಲಿ ಆಡಿ ಜನಮೆಚ್ಚುಗೆ ಪಡೆದಿರುವ ಇವರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 2022-23ನೇ ಸಾಲಿನ ಕೋಶಾಧಿಕಾರಿಯಾಗಿ ಆಯ್ಕೆಯಾಗಿರುತ್ತಾರೆ. ಕಣದುಂಬುಗು ಜೊತೆ ಕಾರ್ಯದರ್ಶಿ ಶ್ರೀಯುತ ಗಣೇಶ್ ಕಿನ್ಯಾ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾಜಿ ಕೋಶಾಧಿಕಾರಿ ಯಕ್ಷರಂಗ ದೇರ್ಲಕಟ್ಟೆದ ಸದಸ್ಯರು ಕೋನಾಜ ಸಪ್ತಸ್ವರದ ಸದಸ್ಯರು ಅಂಚನೆ ರೋಟರಿ ಸಮುದಾಯ ಸದಸ್ಯರೈನ ಮೇರೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 2022-23ನೇ ಸಾಲದ ಜೊತೆ ಕಾರ್ಯದರ್ಶಿ ನನ್ನದುಂಬುಗು ಪ್ರಧಾನವೈನ ಕಾರ್ಯದರ್ಶಿ ಹುದ್ದೆಯನ್ನು ಅಲಂಕಾರ ಮನ್ಪರು ಪುನಂಚಿನಾರು ಶ್ರೀಯುತ ನಿತಿನ್ ಮಾಡೂರು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಮಾಜಿ ಸಂಘಟನಾ ಕಾರ್ಯದರ್ಶಿ ಅದೇ ರೀತಿ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ನಾಮನಿರ್ದೇಶನ ಸದಸ್ಯರು ರೋಟರಿ ಸಮುದಾಯದ ಕೊಲ್ಯ ಸೋಮೇಶ್ವರದ ಮಾಜಿ ಉಪಾಧ್ಯಕ್ಷರು ಹಾಲಿ ಸಮುದಾಯ ಸೇವಾ ನಿರ್ದೇಶಕರಾಯಿನ ಬೇರೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 22-23ನೇ ಸಾಲದ ಕಾರ್ಯದರ್ಶಿಯಾದ ಆಯ್ಕೆಯಾದರು ಅಭಿನಂದನೆ. ನನ್ನ ದುಂಬಗು ಅಧ್ಯಕ್ಷರನೊಟ್ಟಿಗೆ ಸಾತು ಕೊರಿಯರು ಉಪ್ಪುನಂಚಿನ ದ್ವಿತೀಯ ಉಪಾಧ್ಯಕ್ಷರಾದ ನಮ್ಮೊಟ್ಟಿಗೆ ಉಪ್ಪುನಾರು ಶ್ರೀಮತಿ ಸುಧಾ ಸುರೇಶ್ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸ್ಥಾಪಕ ಅಧ್ಯಕ್ಷರಾಯಿನಂಚಿನ ಶ್ರೀ ಸುರೇಶ್ ಬೇರ್ನ ಪತ್ನಿ ರೋಟರಿ ಸಮುದಾಯದ ಕೊಲ್ಯ ಸೋಮೇಶ್ವರನಿತ್ತ ಮಾಜಿ ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾಜಿ ಕಾರ್ಯದರ್ಶಿ ಆಯ್ನಂಚಿನ ಬೇರೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 22-23ನೇ ಸಾಲದ ದ್ವಿತೀಯ ಉಪಾಧ್ಯಕ್ಷರು. ಪ್ರಥಮ ಉಪಾಧ್ಯಕ್ಷರಾದ ಆಯ್ಕೆಯಾಯಿನಂಚಿನಾರು ಶ್ರೀ ಲತೀಶ್ ಎಂ ಸಂಕೋಲಿಕೆ ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ನಲ್ಲಿ ಕೋಶಾಧಿಕಾರಿ ರೋಟರಿ ಕ್ಲಬ್ ದೇರ್ಲಕಟ್ಟೆಯ ಮಾಜಿ ಸದಸ್ಯರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾಜಿ ಕಾರ್ಯದರ್ಶಿ ಹಾಲಿ ಉಪಾಧ್ಯಕ್ಷರಾಯಿನ ಮೇರೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 22-23ನೇ ಸಾಲದ ಪ್ರಥಮ ಉಪಾಧ್ಯಕ್ಷ. ನನ್ನ ದುಂಬುಗು ನಮ್ಮ ಕೊಲ್ಯ ಘಟಕದ ಸಾರಥಿನ ವಹಿಸಿರು ಪುನರ್ ಸ್ಥಾಪಕ ಕಾರ್ಯದರ್ಶಿ ಶಿರಡಿ ಸಾಯಿ ಫ್ರೆಂಡ್ಸ್ ಸೂರಿಂಜೆ ನೆತ್ತ ಅಧ್ಯಕ್ಷರಾದ ಸೇವೆ ಮಂತಿನಾರು ರೋಟರಿ ಸಮುದಾಯ ಕೊಲ್ಯ ಸೋಮೇಶ್ವರ ಪ್ರಸ್ತುತ ಉಪಾಧ್ಯಕ್ಷರು ಅದೇ ರೀತಿ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರದ ಸದಸ್ಯರು ಅದೇ ರೀತಿ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಸದಸ್ಯರಾದ ಉಪಾಧ್ಯಕ್ಷರಾದ ಸೇವೆ ಮಂತಿನ ಮೇರೆ ಶ್ರೀ ಈಶ್ವರ್ ಪೂಜಾರಿ ಬಕ್ಕ ಶ್ರೀಮತಿ ರಮಣಿ ದಂಪತಿಲಿನ ಪುತ್ರಿಯಾದ ಪುನಂಚಿನ ಶ್ರೀ ಸುಂದರ್ ಸುವರ್ಣ. ಸುಂದರಣ್ಣನ ಸಾರಥ್ಯೋಡು ಸುಂದರವಾಯಿನ ಅಂಚಿನೊಂಜಿ ರಥ ತಯಾರಾತಂಡು ಈ ರಥಕ್ಕೆ ಮಾತೆರ್ಲ ಸಹಕಾರ ಕೊಟ್ಟು ನನ್ನ ಒಂಜಿ ವರ್ಷಕ್ಕೆ ನೇನು ನಡಪಾಯರ ನಿಕಲ ಮಾತೆರ್ಲ ಸಹಕಾರ ಸಹಾಯ ಕೇನೊಂದು ಅವಕಾಶಕ್ಕಾದ ವಂದನೆ ಮಂತೊಂದು ಜೈ ಯುವವಾಹಿನಿ. ಇತ್ತೆ 2022-23ನೇ ಸಾಲಿಗೆ ಆಯ್ಕೆ ಆಯ್ನ ಕಾರ್ಯಕಾರಿ ಸಮಿತಿದ ಪದುಕೆರೆಗೆ ಪ್ರತಿಜ್ಞಾವಿಧಿ ಬೋಧನೆ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಗುರ್ಕಾರ್ಲು ಶ್ರೀ ಉದಯ್ ಅಮೀನ್ ಮಟ್ಟು ನಡಪಾದುಕೋಡು ತಂದು ಭಿನ್ನಯ. ಕೊಲ್ಯ ಘಟಕದ 2022-23ನೇ ಸಾಲದ ನೂತನ ಪದಾಧಿಕಾರಿಗಳು ಆಯ್ಕೆ ಆಯ್ತಿನ ಚಿತ್ರ ಮಾತ ಪದಾಧಿಕಾರಿಗಳಿಗೆ ಸುರುಕಾದ ಅಭಿನಂದನೆ ಪನೊಂದು ಮಾತ ನೂತನ ಪದಾಧಿಕಾರಿಗಳಿಗೆ ಒಂಜಿ ಪ್ರತಿಜ್ಞಾ ವಿಧಿ ಬೋಧನೆ ಮಲ್ಪರಡು ಮಾತ ಸದಸ್ಯರ ನಕಲು ತನ್ನ ಬಲಗೈನ ಭುಜದೆತ್ತರಗೂ ದೆತ್ತದ ಪತ್ರ ಉಂಟೋಡು ಬಂದು ಕೇಳೋದಿಲ್ಲ. ಅದೇ ರೀತಿ
ಮುಲ್ಪ ಯಾನು ಉಲ್ಲೇಖ ಮಲ್ತಿಲಕ್ಕನೆ ಅವೇನು ಪುನರಪಿ ಪನೋಡು ಬಂದ ಈ ಸಂದರ್ಭ ನಿಕಲ್ಡ ವಿನಂತಿ ಮಂತಂದುಲ್ಲೆ ಸುರುಕಾದ ತನಕಲಿನ ಮಾತುಗಳ ಪುದರನು ಸುರುಕು ಉಲ್ಲೇಖ ಮಲ್ತದೆ ಎಂಬ ನಿಗಲ ಪುದರನ್ ಬಂದಿದೆ ಮಾಡ್ತದೆ ಎಂಬ ಹೆಸರಿನವನಾದ ನಾನು ಯುವವಾಹಿನಿಯ ತತ್ವಧ್ಯೇಯಗಳನ್ನು ಸ್ವ ಇಚ್ಛೆಯಿಂದ ಒಪ್ಪಿಕೊಂಡಿದ್ದೇನೆ. ಈ ಸಂಘಟನೆಯ ಅಡಿಯಲ್ಲಿ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶಗಳನ್ನು ತಪ್ಪದೆ ಪಾಲಿಸಿ ಜಾತೀಯತೆಯನ್ನು ವಿಶ್ವ ಬಾಂಧವ್ಯವನ್ನಾಗಿಯೂ ಮಾತ್ಸರ್ಯವನ್ನು ಪ್ರೀತಿಯನ್ನಾಗಿಯೂ ಸ್ವಾರ್ಥವನ್ನು ತ್ಯಾಗವನ್ನಾಗಿಯೂ ನಿರ್ದಯತೆಯನ್ನು ಅನುಕಂಪವನ್ನಾಗಿಯೂ ಭ್ರಷ್ಟಾಚಾರವನ್ನು ಪ್ರಾಮಾಣಿಕತೆಯನ್ನಾಗಿಯೂ ದುರಾಚಾರವನ್ನು ಸದಾಚಾರವನ್ನಾಗಿಯೂ ಪರಿವರ್ತಿಸಲು ಸತತವಾಗಿ ಪ್ರಯತ್ನಿಸುತ್ತೇನೆ ಎಂದು ಈ ಮೂಲಕ ಪಣ ತೊಡುತ್ತೇನೆ ಹಾಗೂ ಯುವವಾಹಿನಿಯ ನಿಯಮ ನಿಬಂಧನೆಗಳಿಗೆ ಬದ್ಧನಾಗಿರುತ್ತೇನೆ. ನನಗೆ ವಹಿಸಿಕೊಟ್ಟ ಜವಾಬ್ದಾರಿಯನ್ನು ನಿರ್ವಂಚನೆಯಿಂದ ನಿರ್ವಹಿಸುತ್ತೇನೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಅಭಿನಂದನೆಗಳು ಪ್ರತಿಷ್ಠಿತ ಕೊಲ್ಯ ಘಟಕದ ನನ್ನ ದುಂಬದ ಸಾಲಗೆ ಆಯ್ಕೆಯಾದ ಪ್ರತಿಜ್ಞಾ ವಿಧಿನ ಸ್ವೀಕಾರ ಮಾಡ್ತಿದ್ದ ನೂತನ ಪದಾಧಿಕಾರಿಗಳಿಗೆ ಮಾತ್ರ ಸಮಿತಿ ಸದಸ್ಯರುಗಳಿಗೆ ಸಂಘಗಳು ಯುವವಾಹಿನಿ ಕೇಂದ್ರ ಸಮಿತಿ ಒತ್ತಿರಿದು ಉಡಲ್ದಿನ ಅಭಿವಂದನೆ ಸಂದೇಶ ಮತ್ತೊಂದಲ್ಲ ಸೊಲ್ಮೇಲೆ ಬಂದಲೆ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಅಂಚನೆ ಬಾಲಕೃಷ್ಣ ಮಂದಿರ ರಿಜಿಸ್ಟರ್ಡ್ ಕುಂಪಲ ದೇತ ಗುರುಕಾರ್ ಲೈನ ಶ್ರೀ ಸತೀಶ್ ಕುಂಪಲ ಉಳ್ಳರು ಅರೆಗೆ ಅರೆನ ಉಪಸ್ಥಿತಿಯನ್ನು ಗುರುತಿಸುವುದಿಲ್ಲ. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ, ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಬೊಕ್ಕ ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಯ ನೇತ ಸರ್ವ ಸದಸ್ಯರ ಪರವಾದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುಗಾರ್ತೆ ಪಡೆಯಿನ ಡಾಕ್ಟರ್ ಅರುಣ್ ಉಳ್ಳಾಲ್ ಮೇರೆಗೆ ಅರುಣಾಭಿನಂದನ ಪಂಪುನ ಕಾರ್ಯಕ್ರಮ ನಡೆಪೆರಂಡು ಈ ಒಂಜಿ ಕಾರ್ಯಕ್ರಮದ ಇವರನ್ನು ನಮ್ಮ ಕೊಲ್ಯ ಘಟಕದ ಮಾಜಿ ಗುರುಕಾರ್ಲೈನ ಶ್ರೀಯುತ ಕುಸುಮಾಕರ್ ಕುಂಪಲ ಮೇರೆ ನಡಪಾದಕೊಂಡು ಬಂದು ಭಿನ್ನಯ ಮಲ್ತೊಂದಳು. ಸಮಾಜದ ಹೆಮ್ಮೆಯ ಸುಪುತ್ರ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರು ವಿವಿಧತೆಯಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಎಲ್ಲ ಸಮಾಜದ ಬಂಧುಗಳಿಗೆ ಜಾತಿ ಭೇದ ಮರೆತು ಬೋಧಿಸುವ ಇವರ ಸೇವಾ ಕೈಂಕರ್ಯಕ್ಕೆ ನಾವೆಲ್ಲರೂ ಶರಣು ಬಾಗುತ್ತಾ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ, ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ, ಅದೇ ರೀತಿ ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಯ ಇದರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ಈ ಒಂದು ಶುಭ ದಿನದಂದು ಈ ಒಂದು ಶುಭ ಘಳಿಗೆಯಲ್ಲಿ ಅರುಣಾಭಿನಂದನ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಗೆ ಅರುಣಾಭಿನಂದನ ಒಂದು ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಡಾಕ್ಟರ್ ಅರುಣ್ ಉಳ್ಳಾಲ್ ಅಂದರೆ ಇವಾಗ ವಿಶ್ವವ್ಯಾಪಿ ಹೆಸರು ಪ್ರಚಲಿತವಾಗಿದೆ. ಇವರಂತಹ ಎಳೆ ವಯಸ್ಸಿನ ಮಹಾನ್ ಗುರುಗಳು ಹಿಂದೂ ಸಮಾಜದಲ್ಲಿ ನಮ್ಮೆಲ್ಲರಿಗೂ ದಕ್ಕಿದಂತಹ ಅದೇನೋ ಪುಣ್ಯ, ನಮ್ಮ ಸೌಭಾಗ್ಯ. ನಾನು ಕಂಡ ಹಾಗೆ ವಿವಿಧತೆಯಲ್ಲಿ ವಿವಿಧ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ವಿದ್ಯಾರ್ಥಿಗಳನ್ನು ರೂಪುಗೊಳಿಸುವಂತಹ ಗುರುಗಳನ್ನು ನಾನು ನನ್ನ ಜೀವಮಾನದಲ್ಲಿ ಕಂಡಿದ್ದರೆ ಅದು ತಮಗೆಲ್ಲರಿಗೂ ಈ ಭಾಗದಲ್ಲಿ
ಶಾಲೆಯಲ್ಲಿ ವಿವಿಧ ಪ್ರತಿಭೆಗಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಸೃಷ್ಟಿಸಿ ಜೀವನಕ್ಕೆ ದಾರಿಯನ್ನು ಕಾಣಿಸಿಕೊಟ್ಟಂತಹ ಆ ಒಂದು ಗುರುಗಳನ್ನು ನಾನು ಈ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನೆನಪು ಮಾಡಿಕೊಂಡಿದ್ದೇನೆ. ಯಾಕಂತ ಹೇಳಿದರೆ ನಮ್ಮ ಸಮಾಜದ ಹೆಮ್ಮೆಯ ಪುತ್ರಿ ಕುಮಾರಿ ಸಹನಾ ಕಳೆದ 8 ವರ್ಷಗಳ ಹಿಂದೆ ಒಲಿಂಪಿಕ್ ಕ್ಷೇತ್ರಕ್ಕೆ ಆ ಒಂದು ಸಾಧನೆಯನ್ನು ಮಾಡಬೇಕಿದ್ದರೆ ಅದಕ್ಕೆ ಮೂಲ ಕಾರಣ ಜಲಂಧರ್ ರೈ ಅವರು ಆಗಿದ್ರು. ಇದು ಕೂಡ ಅವರ ಸಾಧನೆಯನ್ನು ಉತ್ತುಂಗಕ್ಕೇರಿಸಿದ್ದೆ. ಅದೇ ರೀತಿ ಗುರುಗಳ ಸಾಲಿನಲ್ಲಿ ಓರ್ವ ಉಪನ್ಯಾಸಕ, ಓರ್ವ ಶಾಲೆಯ ಶಿಕ್ಷಕನ ಸಾಲಿನಲ್ಲಿ ನಾನು ಕಂಡಂತಹ ಗುರುಗಳು ಜಲಂಧರ್ ರೈ ಆಗಿದ್ದರೆ, ಈಗಿನ ಕಾಲಮಾನದಲ್ಲಿ ನಮಗೆ ಕಣ್ಣಿಗೆ ಕಾಣುವಂತಹ ಓರ್ವ ಶಾಲಾ ಉಪನ್ಯಾಸಕ, ವಿವಿಧ ಧಾರ್ಮಿಕ ಪ್ರಜ್ಞೆಯನ್ನು ಮಕ್ಕಳಿಗೆ ಅಂತಹ ಜ್ಞಾನವನ್ನು ಧಾರೆ ಇರುವಂತಹ ಡಾಕ್ಟರ್ ಅರುಣ್ ಉಳ್ಳಾಲ್ ಈ ಒಂದು ಶಾಲಾ ಶಿಕ್ಷಕರು ಹಾಗೂ ಕಾಲೇಜಿನ ಉಪನ್ಯಾಸಕರ ವಿಭಾಗದಲ್ಲಿ ಹೇಳುವುದಾದರೆ ಇವರ ವಿವಿಧತೆಯ ಪ್ರತಿಭೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಈ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ಅವರು ನಿಸ್ವಾರ್ಥವಾದ ಸೇವೆಯನ್ನು ಗೈಯುತ್ತಾ ಇರುವರು. ಅವರಿಗೆ ನಮ್ಮ ಈ ಸಂಸ್ಥೆಯಿಂದ ಅವರು ಮಾಡುವ ಸೇವೆಗೆ ನಾವು ಋಣವನ್ನು ತೀರಿಸಲು ಅಸಾಧ್ಯವಾದ ನಮಗೆ ಒಂದು ಸಂದರ್ಭವಾಗಿದೆ. ಆದ್ದರಿಂದ ಈ ದಿನವನ್ನು ಅರುಣಾಭಿನಂದನ ಎಂಬ ಖುಷಿಯಿಂದ ನಾವು ಅವರು ಹಾಗೂ ಅವರ ಮಾತಾಪಿತರೊಂದಿಗೆ ನಾವು ಅಭಿನಂದನೆಯನ್ನು ಮಾಡಿಸುವಂತಹ ಒಂದು ಸಂತೋಷದ ವಿಚಾರವನ್ನು ತಮ್ಮ ಮುಂದೆ ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಗುರುಗಳು ಡಾಕ್ಟರ್ ಅರುಣ್ ಉಳ್ಳಾಲ್ ಇವರ ತಂದೆ ಪಿತರಾದಂತಹ ಶ್ರೀ ನಾಗೇಶ್ ತೊಕ್ಕೋಟ್ ಇವರು ವೇದಿಕೆಗೆ ಆಗಮಿಸಬೇಕು, ಅಭಿನಂದನೆಯ ಪೀಠವನ್ನು ಅಲಂಕರಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ನಾಗೇಶ್ ತೊಕ್ಕೋಟು ದಯಮಾಡಿ ತಾವು ಅಭಿನಂದನೆಯ ಪೀಠಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಅವರ ಮಾತೆ, ನಮಗೆಲ್ಲರಿಗೂ ಮಾತೆ, ಇಂತಹ ಒಂದು ಗುರುಗಳನ್ನು ನಮ್ಮ ಈ ಭಾಗಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಹಿಂದೂ ಸಮಾಜಕ್ಕೆ ಅವರು ಕರುಣಿಸಿರುವರು. ಅಂತಹ ಮಾತೆ ಶ್ರೀಮತಿ ದಿವ್ಯಾ ನಾಗೇಶ್ ತೊಕ್ಕೋಟ್ ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ತಾವು ಕೂಡ ಈ ಒಂದು ಅಭಿನಂದನೆಯ ಪೀಠಕ್ಕೆ ಆಗಮಿಸಬೇಕಾಗಿ ಗೌರವಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಕಣ್ಣಿಗೆ ಕಾಣುವ ದೇವರನ್ನು ನಮ್ಮ ಗುರುಗಳು ನಮ್ಮ ಈ ವೇದಿಕೆಯಲ್ಲಿ ಕಂಡುಕೊಳ್ಳುತ್ತಿದ್ದಾರೆ. ಇವರ ಮಧ್ಯಭಾಗದಲ್ಲಿ ಇವರ ಜ್ಯೇಷ್ಠ ಪುತ್ರ ಡಾಕ್ಟರ್ ಅರುಣ್ ಉಳ್ಳಾಲ್ ತಾವು ಈ ಒಂದು ವೇದಿಕೆಗೆ ಆಗಮಿಸಿ ಈ ಒಂದು ಅಭಿನಂದನೆಯ ಪೀಠವನ್ನು ಅಲಂಕರಿಸಬೇಕಾಗಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಗೌರವಾನ್ವಿತ ಎಲ್ಲ ಗಣ್ಯಾತಿ ಅತಿಥಿಗಳು, ಈ ನಮ್ಮ ಮೂವರು ಇವತ್ತಿನ ಅಭಿನಂದನಾ ಪೀಠದ ಹಿಂಬದಿಯಲ್ಲಿ ತಾವು ನಿಂತುಕೊಂಡು ಅಭಿನಂದನಾ ಪೀಠವನ್ನು ಅಲಂಕರಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ನಾರಾಯಣಗುರು ಮಹಿಳಾ ಮಂಡಳಿಯ ಗೌರವ ಅಧ್ಯಕ್ಷೆ ಶ್ರೀಮತಿ ಮೀನಾಕ್ಷಿ ಐತಪ್ಪ ತಾವು ಕೂಡ ಈ ಅಭಿನಂದನಾ ಪೀಠದ ಹಿಂಭಾಗದಲ್ಲಿ ತಾವು ಅಲಂಕರಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಇದರ ಪ್ರಧಾನ ಕಾರ್ಯದರ್ಶಿ ಶ್ರೀ ಈಶ್ವರ ಸುವರ್ಣ ಕನೀರು ತೋಟ ತಾವು ಕೂಡ ಈ ಸಂದರ್ಭದಲ್ಲಿ ಈ ಪೀಠದ ಹಿಂಭಾಗದಲ್ಲಿ ಅಲಂಕರಿಸಿತ್ತು. ಜಾನಪದ ವಿದ್ವಾಂಸರಾಗಿರುವಂತಹ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಅಚ್ಚು ಮೆಚ್ಚಿನ ಶಿಷ್ಯರಾಗಿದ್ದು, ಹೆಸರಾಂತ ಗಾಯಕ ಡಾಕ್ಟರ್ ಜೇಸುದಾಸ್ ಬಳಗದ ಗಾನ ವಿದ್ವಾನ್ ಶ್ರೀ ವೆಂಕಟಕೃಷ್ಣ ಭಟ್ ರವರ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿದ್ಯಾರ್ಥಿಯಾಗಿದ್ದು ಹೆಮ್ಮೆಯ ವಿಚಾರ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ MA ಸ್ನಾತಕೋತ್ತರ ಪದವಿ, ಬಳ್ಳಾರಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ಪ್ರಥಮ ಶ್ರೇಣಿಯ MPhil ಪದವಿ, ದೆಹಲಿ UGCಯಿಂದ ರಾಷ್ಟ್ರ ಮಾನ್ಯತೆಯ NET ಉನ್ನತ ಪದವಿ ಪಡೆದಿದ್ದು, ಪ್ರೊಫೆಸರ್ ಆರ್ ನಾಗಪ್ಪ ಗೌಡ್ರವರ ಮಾರ್ಗದರ್ಶನದಲ್ಲಿ ಭಗವತಿ ಆರಾಧನೆ ಸಾಂಸ್ಕೃತಿಕ ಅಧ್ಯಯನ ವಿಷಯದಡಿ ಮಹಾಪ್ರಬಂಧವನ್ನು ಮಂಡಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ನಮ್ಮ ಊರಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ನಾಟ್ಯ ರೂಪಕ, ಭಕ್ತಿಗೀತೆಗಳು, ಛಂದೋಬದ್ಧ ಸಾಹಿತ್ಯ, ಕತೆ, ಕವಿತೆ, ಲೇಖನ, ಸಂಶೋಧನಾ ಬರಹಗಳು,
ಚಲನಚಿತ್ರಗಳಿಗೆ ಗೀತ ಸಾಹಿತ್ಯ ನೀಡಿರುವುದು ಇವರ ಪ್ರವೃತ್ತಿಯನ್ನು ಜಗಜ್ಜಗ್ಗಾಹಿರಿಸುತ್ತದೆ. 2019 ಅಕ್ಟೋಬರ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರ ಕೊಲ್ಲೆಯಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಯುವವಾಹಿನಿ ರಿಜಿಸ್ಟರ್ಡ್ ಘಟಕದ ಆಶ್ರಯದಲ್ಲಿ ಹಾಗೂ ತಮ್ಮ ಮಾರ್ಗದರ್ಶನದಲ್ಲಿ ಪ್ರಾರಂಭಗೊಂಡ ಧಾರ್ಮಿಕ ಶಿಕ್ಷಣ ಪದ್ಧತಿಯ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಧರ್ಮ ಶಿಕ್ಷಣವನ್ನು ಪ್ರತಿ ಮಂಗಳವಾರದಂದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಾವು ನಿಸ್ವಾರ್ಥವಾಗಿ ಬೋಧಿಸುತ್ತಾ ಬಂದಿರುವಿರಿ. ನಾರಾಯಣಗುರು ಧರ್ಮ ಶಿಕ್ಷಣ ಕೇಂದ್ರ ಕೊಲ್ಯ ಇಲ್ಲಿ ನಡೆಯುತ್ತಿರುವ ಅನಿಯಮಿತ ಈ ಧಾರ್ಮಿಕ ಶಿಕ್ಷಣ ತರಗತಿಯು ನಿಮ್ಮಂತಹ ಮೌಲ್ಯಯುತ ಗುರುಗಳ ಜ್ಞಾನಧಾರೆಯಿಂದ ಯಶಸ್ವಿಯಾಗಿ ಮುಂದುವರಿಯುತ್ತಾ ಇಂದು ವಿಶ್ವವ್ಯಾಪಿ ಪಸರಿಸಿರುವುದು ನಮ್ಮಿ ಜಂಟಿ ಸಂಸ್ಥೆಗೆ ಬಹಳ ಹೆಮ್ಮೆಯ ವಿಚಾರ. ತಮ್ಮ ಜೀವನದ ಸಾಧನೆಗಳಿಗೆ ಅನುಗುಣವಾಗಿ ಡಾಕ್ಟರೇಟ್ ಪದವಿ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿದುದು ಬಹಳ ಸಂತೋಷದಾಯಕ. ಹೀಗೆ ವಿಭಿನ್ನ ಶೈಲಿಯಲ್ಲಿ ವಿದ್ಯಾದೇವಿಯ ಪುಣ್ಯ ಸೇವೆಯನ್ನು ಮಾಡುತ್ತಿರುವ ನಿಮಗೆ ಹಾಗೂ ನಿಮ್ಮ ಮಾತಾಪಿತರಿಗೆ ಹಾಗೂ ಸಹಕುಟುಂಬ ಸದಸ್ಯರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಸದಾ ಇರಲೆಂದು ನಾವು ಈ ಸುಸಂದರ್ಭದಲ್ಲಿ ದೇವರತ್ರ ಪ್ರಾರ್ಥಿಸುತ್ತಾ, ದೇವರು ನಿಮಗೆ ಸದಾ ಆಯುರಾರೋಗ್ಯ ಆಯಸ್ಸು ಸುಖ ಸಮೃದ್ಧಿ ಸಂಪತ್ತನ್ನು ನೀಡಿ ಸದಾ ಹರಸಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಮತ್ತು ಯುವವಾಹಿನಿ ಕೊಲ್ಯ ಘಟಕ ಹಾಗೂ ನಾರಾಯಣಗುರು ಮಹಿಳಾ ಮಂಡಳಿ ವತಿಯಿಂದ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಈ ಪದಗ್ರಹಣದ ಈ ವೇದಿಕೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ನಿಮ್ಮ ಮಾತಾಪಿತಾ ದೇವರುಗಳೊಂದಿಗೆ ನಿಮ್ಮನ್ನು ಅಭಿನಂದಿಸಲು ನಾವು ತುಂಬ ಸಂತೋಷ ಪಡುತ್ತೇವೆ. ಸಾಗರದಿಂದ ಒಂದಿಷ್ಟು ಹನಿಯನ್ನು ನಿಮ್ಮ ಮುಂದೆ ಪ್ರಚುರಪಡಿಸಿದ್ದೇವೆ ಅಷ್ಟೇ. ಮೊಗೆದಷ್ಟು ಬಗೆದಷ್ಟು ಮುಗಿಯದ ಅನನ್ಯ ಸಂಪತ್ತು ಇವರದು. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ, ತಾರೀಕು 14/8/2022. ಶ್ರವಣಗೈಯ ಬೇಕು ಮಗುವೆ ಪುಣ್ಯ ಕಥನವ ಭಕ್ತಿಯಿಂದ ಹಾಡಬೇಕು ಅದುವೆ ಕೀರ್ತನ. ಮನದಿ ಮೆಲುಕು ಮೆಲುಕು ಹಾಕಿ ಮನನ ಮಾಡಬೇಕು. ಪಾದ ಸೇವೆಯಲ್ಲಿ ಭಕ್ತಿ ತೋರಬೇಕು. ಶ್ರವಣಗೈಯ ಬೇಕು ಮಗುವೆ ಪುಣ್ಯ ಕಥನವ. ಅರ್ಚನೆಯನು ಗಣೇಶನೊಡನೆ ಒಲುಮೆ ಇಂದ ಸಖ್ಯ ಬೆಳೆಸೋ. ಶ್ರವಣಗೈಯ ಬೇಕು ಮಗುವೆ ಪುಣ್ಯ ಕಥನವ. ಆತ್ಮನಿವೇದನೆ ಮಾಡಿ ನೀನು ಶರಣನಾಗೋ ಶರಣನಾಗೋ. ಶಂಕರನ ನೋಡು ನೀ ಸದ್ಗುರುವ ಕಾಣು ನೀ ಪಾದ ಸೇವೆಯಲ್ಲಿ ಭಕ್ತಿ ತೋರಬೇಕು. ಶ್ರವಣಗೈಯ ಬೇಕು ಮಗುವೆ ಪುಣ್ಯ ಕಥನವ. ಗೌರವಾಧ್ಯಕ್ಷರಾದಂತಹ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ ಅಭಿನಂದನಾ ಪೀಠದ ಮುಂಭಾಗಕ್ಕೆ ಬರಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗೌರವಾಧ್ಯಕ್ಷರು ಶಾಲು ತೊಡಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಅರುಣ್ ಉಳ್ಳಾಲ್ ಸರ್ ಅವರ ಪಿತರಾದಂತಹ ಶ್ರೀಯುತ ನಾಗೇಶ್ ತೊಕ್ಕೋಟು, ನಾರಾಯಣಗುರು ಮಹಿಳಾ ಮಂಡಳಿಯ ಗೌರವ ಅಧ್ಯಕ್ಷರಾದಂತಹ ಶ್ರೀಮತಿ ಮೀನಾಕ್ಷಿ ಐತಪ್ಪ ತಾವು ಅಭಿನಂದನದ ಪೀಠದ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ದಿವ್ಯಾ ನಾಗೇಶ್ ಇವರಿಗೆ ಶಾಲನ್ನ ಹೊದಿಸಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಇದರ ಅಧ್ಯಕ್ಷರಾದಂತಹ ಶ್ರೀ ವೇಣುಗೋಪಾಲ್ ಕೊಲ್ಯ ತಾವು ಅಭಿನಂದನಾ ಪೀಠಕ್ಕೆ ಮುಂಭಾಗಕ್ಕೆ ಬಂದು ಡಾಕ್ಟರ್ ಅರುಣ್ ಉಳ್ಳಾಲ್ ಸರ್ ಇವರಿಗೆ ಶಾಲ ಹೊದಿಸಿ ಗೌರವಿಸಿ ಅಭಿನಂದಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರಾದಂತಹ ಮೋಹನ್ ಮಾಡೂರು ತಾವು ಶ್ರೀ ನಾಗೇಶ್ ತೊಕ್ಕೋಟ್ ಇವರಿಗೆ ಹಾರವನ್ನ ಹಾಕಿ ಗೌರವಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ದಿವ್ಯಾ ನಾಗೇಶ್ ಇವರಿಗೆ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಕುಸುಮ ಭರತ್ ಕುಂಪಲ ತಾವು ಹಾರವನ್ನು ಹಾಕಿ ಗೌರವಿಸಿ ಅಭಿನಂದಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಗುರುಗಳಾದ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಗೆ ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಉದಯ್ ಅಮೀನ್ ಮಟ್ಟು ತಾವು ಹಾರವನ್ನ ಹಾಕಿ ಗೌರವಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಇದರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಅಂತಹ ಶ್ರೀ ಈಶ್ವರ್ ಸುವರ್ಣ ಕನೀರ್ ತೋಟ ತಾವು ಅಭಿನಂದನಾ ಪೀಠಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಾಗೇಶ್ ಇವರಿಗೆ ಅರುಣ್ ಉಳ್ಳಾಲ್ ಇವರಿಗೆ ಪೇಟವನ್ನ ತೊಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ನಿಕಟ ಪೂರ್ವ ಅಧ್ಯಕ್ಷರಾದಂತಹ ರವಿ ಕೊಂಡೋಣ ತಾವು ನಾಗೇಶ್ ಇವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಂದಿನ ಮುಖ್ಯ ಅತಿಥಿಯಾದಂತಹ ಶ್ರೀಮತಿ ರಾಜಲಕ್ಷ್ಮಿ ಡಿ ಸುವರ್ಣ ತಾವು ಅಭಿನಂದನಾ ಪೀಠದ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ದಿವ್ಯಾ ನಾಗೇಶ್ ಇವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಗೌರವಾನ್ವಿತ ಅತಿಥಿಯಾದಂತಹ ಶ್ರೀಯುತ ಮಹೇಶ್ ಕುಮಾರ್ ಎಸಿಪಿ ಪಣಮೂರು ಉತ್ತರ ವಿಭಾಗ ಇವರು ಅಭಿನಂದನಾ ಪೀಠದ ಮುಂಭಾಗಕ್ಕೆ ಬರಬೇಕು. ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ ಸರಿಗೆ ಫಲವಸ್ತುವನ್ನು ನೀಡಿ ಗೌರವಪೂರ್ವಕವಾಗಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಗೌರವಾನ್ವಿತ ಅತಿಥಿಗಳಾದಂತಹ ಶ್ರೀ ಶ್ರವಣ್ ಕುಮಾರ್ ಅಗ್ರಬೈಲು ತಾವು ಅಭಿನಂದನಾ ಪೀಠದ ಮುಂಭಾಗಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅರುಣ್ ಸರ್ ಅವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ನ ಗೌರವ ಅಧ್ಯಕ್ಷರಾದಂತಹ ಗೋಪಾಲಕೃಷ್ಣ ಸೋಮೇಶ್ವರ ತಾವು ಡಾಕ್ಟರ್ ಅರುಣ್ ಉಳ್ಳಾಲ್ ಸರ್ಗೆ ಅಭಿನಂದನಾ ಪತ್ರವನ್ನ ನೀಡಿ ಗೌರವಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಂದಿನ ಈ ಒಂದು ಅಭಿನಂದನಾ ಕಾರ್ಯಕ್ರಮದ ವಿಶೇಷ ಸ್ಮರಣಿಕೆಯನ್ನ ನಾವು ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ, ಅದೇ ರೀತಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿ ಇದರ ಪರವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಭಾವಚಿತ್ರವನ್ನ ಈ ಅಭಿನಂದನಾ ರೂಪವಾಗಿ ಅವರಿಗೆ ಈ ಒಂದು ಕುಟುಂಬಕ್ಕೆ ನಾವು ನೀಡುತ್ತಿದ್ದೇವೆ. ಇದನ್ನ ಟ್ರಸ್ಟ್ದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿ ಯುವ ವಾಹಿನಿ ಕೊಲ್ಯ ಘಟಕದ ಅಧ್ಯಕ್ಷರು, ಅದೇ ರೀತಿ ಬಿಲ್ಲವ ಸೇವಾ ಸಮಾಜದ ಕಾರ್ಯದರ್ಶಿ, ಅದೇ ರೀತಿ ಮಹಿಳಾ ಮಂಡಳಿ ಅಧ್ಯಕ್ಷರು ತಾವು ಇವರಿಗೆ ನೀಡಿ ಗೌರವಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ
ಇಂದಿನ ಈ ಒಂದು ಸಂತೋಷದ ಈ ಒಂದು ಕ್ಷಣ, ಈ ಒಂದು ಕುಟುಂಬಕ್ಕೆ ಅರುಣಾಭಿನಂದನ. ಅರುಣಾಭಿನಂದನ ಈ ಸಮಯವು, ಅರುಣಾಭಿನಂದನ ಈ ಸಮಯವು, ಈ ಒಂದು ಸುದಿನ ನಮ್ಮ ಸೌಭಾಗ್ಯವು, ಸೌಭಾಗ್ಯವು ಇದು ನಮ್ಮ ಪುಣ್ಯವು. ಅರುಣಾಭಿನಂದನ ಈ ಸಮಯವು, ಅರುಣಾಭಿನಂದನ ಈ ಸಮಯವು. ಶ್ರಮವು ನಿಮ್ಮದು, ವಯಸ್ಸಿಗೂ ಮದು, ಸಂಸ್ಕಾರ ಸಂಸ್ಕೃತಿಯ ಪ್ರತಿರೂಪವು, ದಿವ್ಯನಾದೇಶದ ದೇಶಪುತ್ರರು, ಹಿರಿಯರಿಗೂ ಕಿರಿಯರಿಗೂ ಅರುಣಾಭಿನಂದನ ಈ ಸಮಯವು, ಅರುಣಾಭಿನಂದನ ಈ ಸಮಯವು. ಈ ಒಂದು ಸುದಿನ ನಮ್ಮ ಸೌಭಾಗ್ಯವು, ಅರುಣಾಭಿನಂದನ ಈ ಸಮಯವು, ಅರುಣಾಭಿನಂದನ ಈ ಸಮಯವು. ಡಾಕ್ಟರೇಟು ಗೌರವ ನಮಗೆ ಹೆಮ್ಮೆಯು, ಧರ್ಮ ಶಿಕ್ಷಣ ತರಗತಿಯು ನಮ್ಮ ಭಾಗ್ಯವು. ಜಿಲ್ಲ ರಾಜ್ಯೋತ್ಸವ ನಿಮ್ಮ ಮಡಿಲಿಗೆ, ಕಲಾಪೇಕ್ಷೆ ಬಯಸದ ನಿಮ್ಮದು. ಅರುಣಾಭಿನಂದನ ಈ ಸಮಯವು, ಅರುಣಾಭಿನಂದನ ಸಮಯವು. ಈ ಒಂದು ಸುದಿನ ನಮ್ಮ ಸೌಭಾಗ್ಯವು, ಅರುಣಾಭಿನಂದನ ಈ ಸಮಯವು, ಅರುಣಾಭಿನಂದನ. ಕೊಲ್ಯ ಸೋಮೇಶ್ವರ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ನಮ್ಮೂರಿನ ಕುವರ ಬರೆದವರು. ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಇನ್ನು ಮುಂದಿನ ಪ್ರಥಮ ಅಧ್ಯಕ್ಷರಾದಂತಹ ಉಪಾಧ್ಯಕ್ಷರಾದಂತಹ ಸಾಹಿತಿ ಶ್ರೀ ಲತೀಶ್ ಎಂ ಸಂಕೋಳಿಗೆ ಈ ಒಂದು ಅದ್ಭುತವಾದ ಸಾಹಿತ್ಯಕ್ಕೆ ಕಂಠವನ್ನು ನೀಡಿರತಕ್ಕಂತಹವರು ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ, ಯುವ ವಾಹಿನಿ ರಿಜಿಸ್ಟರ್ಡ್ ಬೆಂಗಳೂರು ಘಟಕದ ಮಾಜಿ ಅಧ್ಯಕ್ಷರಾದಂತಹ ಕಿಶನ್ ಪೂಜಾರಿ ಬೆಂಗಳೂರು. ಇವರು ಬೆಂಗಳೂರಿನ ಹೇಮಂತ್ ಸ್ಟುಡಿಯೋದಲ್ಲಿ ಧ್ವನಿ ಮುದ್ರಿತ ಮಾಡಿ ನಮಗೆ ಈ ಸಂದರ್ಭದಲ್ಲಿ ನಿಸ್ವಾರ್ಥ ಸೇವೆಯನ್ನು ನೀಡಿ ನಮಗೆ ಸಹಕರಿಸಿರುವರು. ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಮಾತಾಪಿತರಾದಂತಹ ಶ್ರೀ ನಾಗೇಶ್ ತುಕ್ಕೋಟು, ಅದೇ ರೀತಿ ಶ್ರೀಮತಿ ದಿವ್ಯಾ ನಾಗೇಶ್ ತುಕ್ಕೋಟು ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅಭಿನಂದಿಸಿದ ಜಂಟಿ ಸಂಸ್ಥೆಯ ಸರ್ವ ಪದಾಧಿಕಾರಿಗಳು ಅದೇ ರೀತಿ ಅತಿಥಿ ವರಿಯರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಗುರು, ವಾರ ವಾರ ನಮ್ಮಲ್ಲಿ ಧರ್ಮ ಶಿಕ್ಷಣವನ್ನು ನಿಸ್ವಾರ್ಥವಾಗಿ ನೀಡುತ್ತಿರುವಂತಹ ಡಾಕ್ಟರ್ ಅರುಣ್ ಉಳ್ಳಾಲ್ ತಮ್ಮ
ಅನಿಸಿಕೆಯ ಮಾತಿಗೆ ನಾವು ಕಿವಿಯಾಗುತ್ತಿದ್ದೇವೆ. ಕೆಲವು ಔನ್ನತ್ಯದ ಕ್ಷಣಕ್ಕೆ ಪೋನಾಗ ಏತ್ ಸಾಧ್ಯನ ಶಕ್ತನ ಅಯಗಲ ಮಾತು ಪನ್ಪುನವು ಮೌನ ಹಾಕೊಂಡು ಪನ್ಪುನಕ್ಕೆ ಎಂಗಿನ ಅನುಭವ ಒಂದುಂಡು. ಓಲೋಲು ದಾದಾದ ಪಾತ್ರ ಒಂದಿತ್ತಿನ ಇನಿ ದಾಯಾಗ ಪಾತ್ರ ಒಂಥರ ಸಂಕೋಚ ಒಂದುಂಡು. ಬೊಕ್ಕ ಮನಸ್ಸುಡು ಬುಡ್ಲೆ ಕನಸುಡ್ಲೆ ಅಣ್ಣ ಎನ್ನುದಿಚ್ಚಂಡು ಒಂತೆ ಅತಿಶಯ ಪನ್ಪುನಾತ್ ಅದ್ದೂರಿದ ಆ ಗೌರವವನ್ನು ನಿಖಿಲ ಕೊರಿಯಾರು ಹೆಂಗೆ ಗೊತ್ತಿಜ್ಜಿ ಅವು ಬಹುಶಃ ಈತೇ ಶಾರ್ಟ್ ಉಪ್ಪುನ ಎನ್ನಡ್ದು ಮಸ್ತ್ ಎತ್ತರ ಉಂಡ ಗೌರವ ಅಂಚಾದ ಆ ಪ್ರೀತಿಗೆ ಸೊಲ್ಮೆ ಉಂಡು. ಬಹುಶಃ ಹಿಂಗೆ ಎತ್ತು ಸಂಕೋಚ ಅಂಡು ಪಂಡ ಸಂಕೋಚ ಬೊಕ್ಕ ಸಂತೋಷ ಈ ಮಟ್ಟಿಗೆ ಬಹುಶಃ ಎಲ್ಲೊಂದು ಜನ ಮದ್ಮೆಗಳವನ್ ಆ ನಮೂನೆಡ್ ಸಹಜವಾಯಿನ ದ್ಯಾಪಂಡ ಎನ್ನ ಇಲ್ಲದಕ್ಕಲು ಪಪ್ಪ ಅಮ್ಮನ ಒಟ್ಟಿಗೆ ಈ ಗೌರವ ಎನ್ನ ರಾಜ್ಯೋತ್ಸವ ಆವಡು ಈಜಿನ ಡಾಕ್ಟರೇಟ್ ಆವಡು ಅಡೆ ಮುಟ್ಟಲ ಸನ್ಮಾನ ಅಂದು ಇಲ್ಲಡೆ ಎರಾಂಡ ಬತ್ತಂಡ ಪೊರ್ಲುಡು ಕುಲ್ಲಾದು ಒಂಜಿ ಚಾಪರ್ಪದ ಅಂಚನೆ ಕಡಪುಡು ಒಂದಿತ್ತೀನಿ ಇಂಕಲಿ ಇಲ್ಲದ ಪದ್ಧತಿ ಅದಿತ್ತು. ಯಾಪ ಈ ಡಾಕ್ಟರೇಟ್ ಬೊಕ ರಾಜ್ಯೋತ್ಸವ ಅಂತ ತಿಕ್ಕದು ಬುರಿಯನೋ ಅಪಗ ಆನಿ ದೀತಿನ ಪಗೇನು ಪೂರ ದಿಂಜ ಜನಕ್ಕೆ ಬೂಟೆರ ಸಾಧ್ಯ ಉಂಟು. ಆಂಡ ಆ ಮೋಕೆ ಎಂಕ ಅರ್ಥ ಆಪುಂಡು ದಿಂಜ ಜನಕ್ಕಲು ಅಭಿನಂದನೆ ಪೂರ ಮಲ್ತೇರು. ಆಂಡ ಇನ್ನಿತ್ತ ಈ ಅಭಿನಂದನೆ ಇದು ಮುಖಸ್ತುತಿದ ಪಾತ್ರತ್ತು ದಾಯ ವಿಶೇಷ ಅನ್ನೋದು ಪಂಡ ಒಂಜಿ ಅರ್ಥೋಡು ಇಂದು ಎಂಕೆನ್ನ ಇಲ್ಲದ ಅಭಿನಂದನೆ ಎಂಕ್ ಆಪ್ತವಲಯರ್ನೆ ಬೊಕ್ಕ ದಿನನಿತ್ಯ ಒಡನಾಟ ಉಪ್ಪುನನೆ ಜನಕಲ್ಲೊಟ್ಟಿಗೆ ಕೊರ್ನಂಚಿನ ಅಭಿನಂದನೆ. ಕೊಲ್ಯದ ಬಿಲ್ಲವ ಸಂಘ ಎಂಕ್ಲೆಗ್ ತೊಕ್ಕೋಟುದ ವಿಠೋಬರುಕ್ಮೈ ಮಂದಿರದಕ್ಲೆಗ್ ಅವು ಅಕ್ಲೆಗ್ಲ ಗೊತ್ತುಪ್ಪುನ ಸತ್ಯನೇ ತೊಕ್ಕೋಟುದ ವಿಠೋಬರುಕ್ಮೈ ಮಂದಿರದಕ್ಲೆಗ್ ನಮ್ಮ ಮಂದಿರ ಬುಡ್ನ ರಡ್ನೆ ಮಂದಿರത്തിന് ಅವು ಕೊಲ್ಯದ ನಾರಾಯಣಗುರು ಮಂದಿರ ಎಂಕಲ ಆಗು ಹೋಗು ಆಸು ಬೀಸು ಮಾತಲ ಮೂಲು ಗೊತ್ತಿತ್ತುಂಡು ಪ್ರತಿ ಚಟುವಟಿಕೆಗಳ ಸಂಬಂಧ ಇತ್ತುಂಡು ಬೊಕ ಎಂಕಲ್ನ ಮಂದಿರದ ದಿಂಜ ಸದಸ್ಯರಿಗೆ ಸಂಬಂಧಿಕರು ಇದನ್ನ ಪರಿಚಯಿಸ್ತೇರು ಈ ಮಂದಿರದಕ್ಲ ಆದಿತ್ತೇರು. ಅವು ಕಿನ್ಯ ಪ್ರಾಯೋಡು ಮಂದಿರದ ತಂಡದೊಟ್ಟಿಗೆ ಭಜನೆಗೆ ಬರುವಂದಿತ್ತಿನಂಚಿನ ಮಂದಿರ ಎಂದು ಕಿನ್ಯ ಪ್ರಾಯೋಡು ಪಪ್ಪನಮ್ಮನ ಕೈ ಪತ್ತೊಂದು ಬತ್ತೊಂದಿತ್ತಿನ ನಾರಾಯಣಗುರು ಹಾಲ್ ಇಂದು ಅಂಚಾದ ಆನಿ ದಿನೋಡ್ದು ಇನಿ ಮುಟ್ಟಲ ಕೊಲ್ಯ ಬಿಲ್ಲವ ಸಂಘದ ಒಟ್ಟಿಗೆ ಒಂದು ಒಡನಾಟ ದಿವೊಂದು ಬತ್ತ ಐಡ್ದು ಬೊಕ್ಕ ಕುಣಿತ ಭಜನದ ಸಂಬಂಧ ಅಂಡು ಐಡ್ದು ಬೊಕ್ಕ ಒಡನಾಟ ಬೇತೆ ಬೇತೆ ಕಾರಣಗಳು ಮೂಲು ಎನ್ನ ಪಪ್ಪನ ಒಟ್ಟಿಗೆ ಉದ್ಯೋಗಿ ಆತಿನ ಗೋಪಾಲಕೃಷ್ಣ ಅಣ್ಣ ಇತ್ತೇರು ದಿಂಜ ಮಿತ್ರರು ಇತ್ತೇರು ಎಂಕಲಿ ಇಲ್ಲಡೆ ಬರೋಂದು ಪುನಕಲಿ ಉರ್ಲೇರು ಅಂಚಾದ ಆ ಪೂರ ಒಡನಾಟ ಒಂಜಿ 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 ಚೌಕಟ್ಟು ಪನ್ಪುನಲಕ ಧರ್ಮ ಶಿಕ್ಷಣ ತರಗತಿ ಪ್ರಾರಂಭ ಅಂಡು ಮೂಲು ಅವು ಓಪುಂಡ ದುಂಬು ಓಪುಂಡ ಪನ್ಪುನ ಇತ್ತ ಬಗ್ಗೆ ಎಂಕೆ ಸಂದೇಹ ಇತ್ತನು ಗುರುಕುಲನ ಪಾದಗೆ ಅಂದಿದ್ದಿತ್ತೆ ಗುರುಕುಲೆಗೆ ಅವು ಬೋಡಿತ್ತನು ಬೊಕ್ಕ ನಾರಾಯಣ ಗುರುಕುಲೆನ ಮಲ್ಲ ಸಂದೇಶ ನಿಂದಿತ್ತಿನು ಪ್ರತಿ ಒಂಜಿ ವ್ಯಕ್ತಿಲ ಧರ್ಮ ಶಿಕ್ಷಣನು ಪಡೆಯೋಡು ವೇದಜ್ಞಾನನು ಪಡೆಯೋಡು ಒಂದು ಎನ್ನ ಪ್ರಕಾರ ಯುವವಾಹಿನಿದ ಅಧ್ಯಕ್ಷರು ಉಳ್ಳೇರು ಬಹುಶಃ ಜಿಲ್ಲೆ ಹತ್ತು ಬೇತೆ ಕಡೆಟ್ಲ ಧರ್ಮ ಶಿಕ್ಷಣನ ಅಧ್ಯಯನ ಮಲ್ಪೇರು ಶಿವಗಿರಿ ಬುಡ್ನ ಬೇತೆ ಸಾಧ್ಯ ಆತಿಜಿ ಅವು ಕೊಲ್ಲೇಡು ಮಾತ್ರ ಸಾಧ್ಯ ಆತನು ಪನ್ಪುನವು ಎಂಕತ್ತು ಈ ಕೊಲ್ಯ ಘಟಕದ ಮಾತರ್ಗಳ ಮಲ್ಲ ಸಂತೃಪ್ತಿದ ವಿಷಯ ಆ ಮೂಲಕ ನಾರಾಯಣ ಗುರು ತತ್ವನು ನಿಜ ಅರ್ಥೋಡು ಸಾಕಾರ ಮಲ್ಪರು ಒಂಜಿ ಪ್ರಯತ್ನ ಇದೆ ನಿಜ ಅರ್ಥೋಡು ಪ್ರಯತ್ನ ಬಹುಶಃ ಐಕಾದೆ ಈತು ವಿಶಾಲವಾಯಿನ ಸಭಾಂಗಣ ಇತ್ತನಲ್ಲ ವ್ಯವಸ್ಥೆ ಇತ್ತನಲ್ಲ ಎಂಕಲ್ನ ತರಗತಿ ಗುರುಕುಲ್ನ ಎದುರೇ ಬಂದಿತ್ತು ಇತ್ತಿಗಲ ಗುರುಕುಲ್ನ ಎದುರೇ ಬಂದು ದಾಪಂಡ ಆರ್ನ ಸಂದೇಶ ಎಂಕಲು ಜಾರಿ ಮಲ್ಪರು ಒಂಜಿ ಪ್ರಯತ್ನ ಮಲ್ತೊಂದು ಪುನಾತೆ ಇಂದಕ್ಕೆ ಕೊಲ್ಯ ಯುವವಾಹಿನಿದ ಘಟಕ ಇಂಥ ಮುತಾಲಿಕಡಿ ಇತ್ತನಲ್ಲ ನಾರಾಯಣಗುರು ಮಂದಿರದ ಆಡಳಿತ ಮಂಡಳಿ ಬೊಕ್ಕ ಬಿಲ್ಲವ ಸಮಾಜ ಕೊಲ್ಯ ಅಕಲ್ನ ಒತ್ತುಗಾರಿಕೆ ಉಂಡತೆ ಐಡದೇ ಇಂದು ಸಾಕಾರ ಆತೀನಿ ಬಹುಶಃ ಮೋಹನಣ್ಣ ಇದನ್ನು ಒತ್ತೊಂದು ನೂತನ ಅಧ್ಯಕ್ಷರ ಒತ್ತೊಂದು ಈ ಪೂರ್ವದ ಅಧ್ಯಕ್ಷರನ್ನ ಒತ್ತೊಂದು ಅಂಚಾದ ಅಕಲ್ನ ಒತ್ತುಗಾರಿಕೆ ಬೊಕ್ಕ ಎಂಕ್ ಗುರು ಸದೃಶ್ಯರ್ ಲೆಕ್ಕ ಉಪ್ಪುನ ಬಿಲ್ಲವ ಸಮಾಜದ ದಿಂಜ ಹಿರಿಯ ಆತ್ಮೀಯ ಒಡನಾಡಿ ಅಕಲ್ ಪೂರ ಇನಿ ಇಂಚಿನೊಂಜಿ ಗೌರವನ ಸಂದಾಯ ಮಲ್ತಿದೇರು ಈ ಕಾರಣಗೆ ಅವು ಅವಿಸ್ಮರಣೀಯ ರಡ್ಡನೇ ಕಾರಣದಾದ ಅಂದ ಪಂಡ ಬೇತೆ ಬೇತೆ ಸನ್ಮಾನ ಗೌರವಲ ಆತುಂಡು ಅಂಡ ಎನ್ನ ಪಪ್ಪಮ್ಮನೊಟ್ಟಿಗೆ ಸನ್ಮಾನ ಇದು ಸುರು ಇಂದು ಅತ್ಯಂತ ಸ್ಮರಣೀಯವಾಯಿತು ಇಂದು ಅರುಣಾಭಿನಂದನತ್ತು ಸ್ಮರಣಾಭಿನಂದನೆ ಸ್ಮರಣೆಡು ಒರಿಯುನ ಅಭಿನಂದನೆ ಅಂಚಾದು ಅವು ಮಲ್ಲ ಸಂತೃಪ್ತಿ ಒಂಜಿ ಪಾತೆರ ಅಗತ್ಯವಾದಿ ಅನ್ನ ಪನೋಡೆ ಯಾನು ಇನಿ ಇಂಚೆ ಇತ್ತಂಡ ಐಕ್ ಮೂಲಭೂತವೈನ ಕಾರಣ ಎನ್ನ ಪಪ್ಪ ಅಮ್ಮ ಕೊಡ್ತಿನ ಸಂಸ್ಕಾರ ಅಕಲು
ಇಂಚಿಂದು ಒಂಜಿ ಸಾದಿನ ಪೊಲಬು ಮಲ್ತು ಕೊರ್ನೆಡ್ದವರ ಬೊಕ್ಕ ದಿಂಜ ಸಮಾಜಮುಖಿಯಾದ ಬುಳೆಪಾಯಿ ನಡೆದವರ ಈ ಪಾತೆರನ್ನು ಪನೋಡೆ ಮುಲುಪುನ ಮಾತ ಯುವ ಸ್ನೇಹಿತರಿಗೆ ಇನ್ನೊಂಜಿ ಕಿಬಿ ಪಾತೆರ ಬಹುಶಃ ಎಂಕ್ ತಿಕ್ಕಿನ ಡಾಕ್ಟರೇಟ್ ಜಗತ್ತಡು ಸುರುವತ್ತು ಡಾಕ್ಟರೇಟ್ ತಿಕ್ಕಿನಿ ಎಂಕ್ ತಿಕ್ಕಿನ ರಾಜ್ಯೋತ್ಸವ ಜಗತ್ತಡು ಸುರುವತ್ತು ತಿಕ್ಕಿನಿ ಜಿಲ್ಲಾ ರಾಜ್ಯೋತ್ಸವ ಅಣ್ಣ ದಾಯಿ ಇತ್ತು ಜನ ಲೆತ್ತೇರು ಮೋಕೆ ಮಲ್ತೇರು ಇಂಚಿನ ಗೌರವ ಕೊರಿಯಂದು ಪಂಡ ಯಾನು ಸಮಾಜದೊಟ್ಟಿಗೆ ದೀತಿನ ಒಡನಾಟಡು ಐಕ ಸಾಮಾಜಿಕ ಪ್ರಜ್ಞೆಯನ್ನು ಪುದರು ಜನಕ್ಕೆ ಯಾನು ಎನ್ನ ಇಲ್ಲದ ಬಿತ್ತಿಲ್ದ ಆಸ್ತಿ ಅತ್ತು ಎನ್ನ ಪಪ್ಪಮ್ಮ ಎನ್ನನ್ನು ಊರ್ದ ಆಸ್ತಿ ಅದ ಎನ್ನ ಬುಳೆಪಾಯ ಅಂಚಾದು ಪ್ರತಿಯೊಂಜಿ ಸ್ಪಂದನೆ ಒಂಜಿ ಮರಣದ ಇಲ್ಲಡೆ ಒಂಜಿ ಮದಿಮೆದ ಇಲ್ಲಡೆಲ್ಲ ಅಕಲ್ನ ಒಟ್ಟಿಗೆ ಅನುಭವತೆ ಪ್ರತಿ ಅಕಲ್ನ ಒಟ್ಟಿಗೆ ಸೇರಿದೆ ಯಾನು ಇನಿ MRPLದ ಒಂಜಿ ಉಪನ್ಯಾಸನ ವಿದ್ಯಾರ್ಥಿಗಳಿಗೆ ತಡಂಬೈಲು ಸುರತ್ಕಲ್ಡು ಕುರುದಿಡೆ ಬತ್ತಿನೇ ಕಾಂಡೆ ಅವಳು ಯಾನು ಒಂಜಿ ಪಾತ್ರ ಪಂಡೆ ಭಾರಿ ಅಪರೂಪದ ವಿದ್ಯಮಾನ ಪಪ್ಪಗ ಸ್ನೇಹಿತ ಆಯಿ ನಕಲು ಪೂರ ಮಗೆಕ್ ಸ್ನೇಹಿತ ಅಪುನಿ ಭಾರಿ ಕಡಿಮೆ ಎನ್ನ ಕುಟುಂಬಡವು ಸತ್ಯ ಎನ್ನ ಪಪ್ಪನ ಸ್ನೇಹಿತರು ಪೂರ ಎನ್ನಲ ಸ್ನೇಹಿತರು ಗೋಪಾಲಕೃಷ್ಣ ಅಣ್ಣೆಲ್ಲ ಸೇರೋದೇನು ಅನ್ಕುನಿ ಅವು ಮಲ್ಲ ದಯಪಂಡ ತಲೆ ಮಾರುದ ಅಂತರ ಪನ್ಪುನ ಉಂಡು ಅಕಲ್ನ ಯಾರನ್ನ ಜಾಪಲ ಉಪ್ಪುನೇ ಪಂಡದು ದೂರ ಪೋಪುನೇ ಜಾಸ್ತಿ ಅಂಡ ಆ ಸಂಬಂಧನು ಇದೆಂಗಲ ಕುಟುಂಬದಲ್ಲ ಇಲ್ಲ ಅಂದು ಸಂಬಂಧಿಕರನ ಬಲ ಇಡ್ಲಂಡು ತೊಕ್ಕೋಟುಡ್ಲಂದು ಕೊಲ್ಲೆಡ್ಲಂದು ಇಂಚಿನ ಎತ್ತೋ ಸಂಘ ಸಂಸ್ಥೆ ಇಡ್ಲಂದು ಅಂಚಾದು ಆ ಸಾಮಾಜಿಕ ಪ್ರಜ್ಞೆಟು ಬುಳೆಪಾಯಿನ ಬೊಕ್ಕ ಎಡ್ಡೆ ಶಿಸ್ತುದ ಚೌಕಟ್ಟುಡು ಬದುಕಿನ ರೂಪಣೆ ಮಲ್ತಿನಂಚಿನ ಗುರು ದೇವ ಬೊಕ್ಕ ಭಾಗ್ಯ ಮೂಜಿ ಸದೃಶರಾಯಿನ ಪಪ್ಪಮ್ಮನ ಚರಣಗ್ ವಿನೀತವಾದ ವಂದನೆ ಮಲ್ಪುವೆ ಬೊಕ್ಕ ಇನಿ ದಾದಪೂರ ಎಂಕನಿಕಲು ಗೌರವ ಕುರಿಯಾರ ಪೂರ ಅಕ್ಕನ ಚರಣಾರವಿಂದಾಗ ಎನ್ನ ಸಮರ್ಪಣೆ ಮಲ್ಪುವೆ ಈ ಪ್ರೀತಿ ನಿರಂತರವಾದ ಉಪ್ಪಾಡು ಖಂಡಿತವಾದಲ ಈ ಸನ್ಮಾನ ಎಂಕ್ ಸಂದಿನಿಂದ ಅನಿ ಎಣ್ಣೆ ಅವು ನಾರಾಯಣ ಗುರುಕುಲ್ನ ಪಾದಗು ಸಂದಿನವು ಯಾನು ಈ ಮೂಲಕ ಧರ್ಮ ಶಿಕ್ಷಣ ತರಗತಿದ ಮುಖೇನ ಇಂಚಿನೊಂಜಿ ಒಡನಾಡಿನೊಟ್ಟಿಗೆ ಬೇತೆ ಬೇತೆ ರೀತಿದ ಎಡ್ಡೆತನ ನಿಕ್ಲಿಡ್ದು ಯಾನು ಕಲ್ತಿದೆ ದುಂಬುಲ ಕಲ್ತಿದೆ ಇತ್ತೆಲ್ಲ ಕಲ್ತೊಂದುಲ್ಲೆ ಎಡ್ಡೆ ಮೋಕೆ ಉಪ್ಪುನ ಯಾನು ಹಿರಿಯಕ್ಲಿನ ಮಾತಾಡೋದು ಜವನೇರ್ಲ ಯುವ ವಾಹಿನಿದ ಜವನೇರಾದ ಎಡ್ಡೆ ಮೋಕೆ ಉಪ್ಪುನಕಲು ಬೇತೆ ಬೇತೆ ಎಡ್ಡೆ ಆದರ್ಶ ಸಂಸ್ಥೆಲೆಡು ಉಪ್ಪುನಕಲು ಬೊಕ್ಕ ಮಾತೆರನೊಟ್ಟಿಗೆ ಎಂಚ ಬದುಕೋಡು ಎಂಚ ಪಾತೆರೋಡು ಪನ್ಪುನ ಗುಣ ಮಹತ್ತಿಗೆ ಉಪ್ಪುನಕಲು ಅಂಚ ಅದು ನಿಖಲ್ನೊಟ್ಟಿಗೆ ನಿಖಲ್ದಾದ ಎಣ್ಣದಾರ ಗೊತ್ತಿದೆ ಯಾನಂತೂ ನಿಖಲ್ನೊಟ್ಟಿಗೆ ಬುಳೆ ಒಂದುಂಡೆ ಎಂದು ಪರಮ ಸತ್ಯ ಅಂಚ ಅದು ಇಂಚಿನೊಂಜಿ ಒಡನಾಟಗೆ ಕಾರಣ ಆತಿನ ಯುವ ವಾಹಿನಿಯಿಂದ ಪೂರ್ವ ಅಧ್ಯಕ್ಷರು ಮಾತೆರು ಬೊಕ್ಕ ಪ್ರಸ್ತುತ ಅಧ್ಯಕ್ಷರಿಗೆ ಯಾನ ರಡ್ಡ ಕೈ ಜೋಡಾದು ವಂದನೆ ಮಲ್ಪುವೆ ಈ ಪ್ರೀತಿ ನಿರಂತರವಾದ ಉಪ್ಪಾಡು ಬೊಕ್ಕ ಈ ಸಂದರ್ಭಡು ಎಂಚ ಪಪ್ಪಮ್ಮನ ಎಣ್ಣೆನ ಎಂಕ್ ಬದುಕನು ಅವಳವಳು ಪಟ್ಟದ ಪೋತಿನೈಕ್ ಒಂಜಿ ರೂಪ ಮೆತ್ತದು ರೂಪ ಕೊರ್ತಿನಾರು ಎನ್ನ ಗುರುಕುಲ ಐನ ಡಾಕ್ಟರ್ ಅಮೃತ ಸೋಮೇಶ್ವರರು ಆರು ಇತ್ತೆಲ ಎನ್ನ ಮಿತ್ತು ಬೊಳ್ಪು ಪಾಡೊಂದುಳ್ಳೇರು ದಾದ ಯಾನು ಪಾತೆರುನಾಂಡಲ ದಾದ ಯಾನು ಬರೆಪುನಾಂಡಲ ಅವು ಆರು ಕೈ ಪತ್ತದು ಬರೆಪಾಯಿನವು ಅಂಚಾದು ಅರ್ನ ಪಾದೊಂಡ್ಲ ಈ ಸಂದರ್ಭದ ಭಕ್ತಿ ಎಣ್ಣೋನುವೆ ಅಂತೂ ಇನಿ ಇಂಚಿನೊಂಜಿ ಅದ್ದೂರಿದ ಸನ್ಮಾನ ಮಲ್ಪಾದು ಈ ಕ್ಷಣನು ಈ ದಿನನು ಈ ಕಾರ್ಯಕ್ರಮನು ಅವಿಸ್ಮರಣೀಯ ಮಲ್ತಿನಂಚಿನ ಕೊಲ್ಯ ಬಿಲ್ಲವ ಸಂಘ ನಾರಾಯಣಗುರು ಧ್ಯಾನ ಮಂದಿರ ಕೊಲ್ಯದ ಯುವವಾಹಿನಿ ಘಟಕ ಬೊಕ್ಕ ಮಹಿಳಾ ವೇದಿಕೆದ ಮಾತೆರಗಲ ಒಂಜೇ ಪಾತೆರಡು ಉಡಲು ಬೊಕ್ಕ ಮನಸ್ಸು ಒಟ್ಟು ಮಲ್ತದು ಸೋಲೋ ಇತ್ತಿನ ಸಾರ ಸಾರ ಸೋಲ್ಮೇಲು ನಮಸ್ತೆ ಬರೀ ಎಡ್ಡೆ ಕಾರ್ಯಕ್ರಮ ಮಲ್ತದು ತನ್ನ ಚಾತುರ್ಯಕ್ಕೂ ಬೆರೆಪಾದಿನಂಚಿನ ಕೊಲ್ಯ ಘಟಕದ ಈ ಪದಗ್ರಹಣ ಸಮಾರಂಭದ 2022-23ನೇ ಸಾಲದ ಈ ಪದಗ್ರಹಣ ಲೇಸದ ದುರ್ಕರ್ಮದ ಮರಟುಪನ ಜಿತ್ತಿನ ಕೊಲ್ಯ ಘಟಕದ ಕ್ರಿಯಾಶೀಲ ಅಧ್ಯಕ್ಷರಾಗಿನ ಮೋಹನ್ ಕುಂಪಲರೆ ಮೋಹನ್ ಮಾಡೋರ್ರೆ ಅದೇ ರೀತಿ ವೇದಿಕೆಡು ಉಪಸ್ಥಿತರ ಜಿತ್ತಿನ ಇನ್ನಿತ ಈ ಲೇಸಿನ ಉದೀಪನ ಮಲ್ದುಕೊಂಡ ಜಿತ್ತಿನ ಅಧ್ಯಕ್ಷರು ಬಿಲ್ಲವ ಸೇವಾ ಟ್ರಸ್ಟ್ ಎತ್ತ ಅಧ್ಯಕ್ಷರಾಗಿದ್ದ ಶ್ರೀ ವೇಣುಗೋಪಾಲ್ ಕೊಲ್ಯರೆ ಅಂಚನೆ ಮುಖ್ಯ ಅತಿಥಿಲಾದ ಜಿತ್ತಿನ ACP ಪಣಂಬೂರು ಮಂಗಳೂರು ಉತ್ತರ ಮುಲ್ಪದ ACP ಜಿತ್ತಿನ ಸನ್ಮಾನ್ಯ ಮಹೇಶ್ ಕುಮಾರ್ ಹೈಕೋರ್ಟ್ ವಕೀಲರ ಜಿತ್ತಿನ ಶ್ರೀಮತಿ ರಾಜಲಕ್ಷ್ಮಿ ಡಿ ಸುವರ್ಣರೆ ಶ್ರವಣ್ ಅಗರ್ ಬೈಲ್ ಬಂಟ್ವಾಳರೆ ವೇದಿಕಲ್ಪದ ಮಾತ ಗಣ್ಯರೇ ಮೂಸಿನ ವಿವಿಧ ಘಟಕೋರ್ದ ವೈದ್ಯರ ಜಿತ್ತಿನ ಅಧ್ಯಕ್ಷರು ಕಾರ್ಯದರ್ಶಿನಗಳೇ ಯುವವಾಣಿ ಕೇಂದ್ರ ಸಮಿತಿದ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಕೇಂದ್ರ ಸಮಿತಿದ ಮಾಜಿ ಅಧ್ಯಕ್ಷನಗಳೇ ಮೂಸಿನ ಜಿತ್ತಿನ ಕೊಲ್ಯ ಘಟಕದ
ಸದಸ್ಯರೇ ಅಂಚನೆ ಈ ವಾಣಿದ ಅಭಿಮಾನಿ ಬಂಧುಲೆ ಬಾರಿ ಪೊರ್ಲುದ ಕಾರ್ಯಕ್ರಮಗಳು ಭಾಗವಹಿಸುವುದಿಲ್ಲ ಬಂದು ಪನ್ನರ ಈ ಸಂದರ್ಭಗಳು ಏನು ಸಂತೋಷ ಪಡತೆ ಬಾರಿ ಅರ್ಥಪೂರ್ಣ ಕಾರ್ಯಕ್ರಮ ಬಾರಿ ಶಿಸ್ತುಬದ್ಧ ಎಣಿಸಿದ ಕಾರ್ಯಕ್ರಮನು ಇನಿ ಈ ವಾಹಿನಿ ಕೊಲ್ಯ ಘಟಕ ಪಾಡೋದಿನ ತುನಗ ನಿಜವಾದ ಮೂಲು ಅರುಣ್ ಉಳ್ಳಾಲ್ ಡಾಕ್ಟರ್ ಅರುಣ್ ಉಳ್ಳಾಲರ ಹೆಂಚಿನ ಮೂಲ ಧರ್ಮ ಶಿಕ್ಷಣ ಕೊರಪೇರ ಅವೇನು ಅನುಷ್ಠಾನ ಮಲ್ಪೊಂದು ಉಳ್ಳೇರು ಬಂದು ಈ ವಾಹಿನಿ ಸಂಸ್ಥದ ಮುಖಾಂತರ ಇಂಥ ಈ ಕಾರ್ಯಕ್ರಮದ ಒಂಜಿ ಚೌಕಟ್ಟು ನಂಗೆ ತೆರೆಯೋಡು ಅದಕ್ಕೋಸ್ಕರವಾದ ಈ ವಾಹಿನಿ ಕೇಂದ್ರ ಸಮಿತಿ ಬದಿರ್ದು ಈ ವಾಹಿನಿ ಕೊಲ್ಯ ಘಟಕದ ಅಧ್ಯಕ್ಷರಿಗೆ ಗಜ್ಜಿನ ಸದಸ್ಯರಿಗೆ ಸದಸ್ಯರಿಗೆ ಈ ಸಂದರ್ಭಗಳು ಪ್ರಪ್ರಥಮವಾದ ಅಭಿನಂದನೆ ಅಭಿವಂದನೆ ಸಮೇತ ಮಾಡ್ತಾರೆ ಇಷ್ಟಪಡಕ್ಕೆ ಪ್ರೀತಿದ ಬಂಧುಲೆ ಈ ವಾಹಿನಿ ಸಂಸ್ಥೆ ಕರಿಣ 35 ವರ್ಷದ నుంచి ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಅತ್ತೊಂದು ದೂರದ ಬೆಂಗಳೂರುಳ್ಳ ಒಂದು ಘಟಕವನ್ನು ಸ್ಥಾಪನೆ ಮಾಡ್ತದ್ದು ಸುಮಾರು 33 ಘಟಕಗಳನ್ನು ವಿಸ್ತಾರ ಮಾಡ್ತೊಂದು ಅವೇತು ಸಮಾಜಮುಖಿ ಚಿಂತನೆ ಒಪ್ಪನಂಚಿನ ಯುವಕರನ್ನು ಒಟ್ಟು ಮಾಡೋದು ಸಮಾಜದ ಪ್ರಮುಖ ಶ್ರೀ ನಾರಾಯಣಗುರುವರನ ತತ್ವಾದರ್ಶವನ್ನು ದುಂಬುದಿ ಒಂದು ಎಡಡ್ಡೆ ಕೆಲಸ ಮಾಡ್ತಿದ್ದ ಒಂದು ಸಂಸ್ಥೆನೇ ಈ ಯುವ ವಾಹಿನಿ ಈ ಯುವ ವಾಹಿನಿ ಕರಿಣ 5 ವರ್ಷದೊಂದು ಈ ಕೊಲ್ಯ ಘಟಕಗಳು ಪ್ರತಿಷ್ಠಿತ ಮಂಗಳೂರು ಘಟಕ ಈ ಘಟಕವನ್ನು ಪುಟ್ಟುಪಾಡಿನ ಹೆಚ್ಚಿನ ಮಂಗಳೂರು ಘಟಕ ಇನಿ ವಿಶಿಷ್ಟವಾಗಿ ಹೆಚ್ಚಿನ ಸಾಧನೆ ಪಾಡೊಂದು ವಿಶಿಷ್ಟವಾದ ಕಾರ್ಯಕ್ರಮ ಮತ್ತೊಂದು ಅದೇತು ಮುಲ್ಪದ ಜನಮಾನಸ ಜನಕುಲಿಗೆ ಪ್ರಯೋಜನ ಬಿಸಿನ ಕೆಲಸ ಮತ್ತೊಂದು ಪುರಂಚಿನ ತುನಗ ಈ ಕಾರ್ಯಕ್ರಮ ನನಗೆ ಗೊತ್ತಾಗ್ಬೋದು ಅದಕ್ಕೋಸ್ಕರವಾದ ಬೊಕ್ಕರ ಯಾನು ಈ ಒಂಜಿ ಸಂಸ್ಥೆಗೆ ಯಾನು ಕೃತಜ್ಞತೆಯನ್ನು ಸಂದೇಶ ಮೂಲಕ ಇಚ್ಛೆ ಬಿಡಪೆ ಇನಿ ಈ ವಾಣಿದ ಕರಿಣ 7 ವರ್ಷದ ಮುಂಚೆ ಈ ಘಟಕದ ಅಧ್ಯಕ್ಷ ಮಟ್ಟಿಗೆ ನಿಕಟವಾದ 7 ತಿಂಗಳ నుంచి ನಿಕಟವಾದ ಸಂಪರ್ಕ ಹೊಂದಿವೆ ಈ ಘಟಕದ ಒಂಜಿ ಅಧ್ಯಕ್ಷರು ಮೋಹನ್ ಮಾಡೋರು ಬಾರಿ ಎಡ್ಡ ವ್ಯಕ್ತಿತ್ವ ಸರಳ ವ್ಯಕ್ತಿತ್ವ ಅರ್ನ ಹೆಂಚಿನ ಕೆಲಸ ಕಾರ್ಯ ಬಾರಿ ಒಂಜಿ ಅಚ್ಚುಕಟ್ಟಾದ ಮಲ್ಪನಂಚಿತನದು ಒಂಜಿ ಧನ್ಯತಾ ಭಾವನೆ ತೋಜಾವನಂಚಿನ ವ್ಯಕ್ತಿತ್ವ ಉಪನಂಚಿನ ವ್ಯಕ್ತಿ ಅವೇತು ನಮ್ಮ ಘಟಕದ ಸದಸ್ಯರನ್ನು ಒಟ್ಟು ಪಾಡ ಒಂದು ಈ ಒಂಜಿ ಬಾಗಡು ಈ ವರ್ಷ ಯಶಸ್ವಿಯಾದ ಆರ ಕಾರ್ಯಕ್ರಮ ನಡೆದಿದ್ದಾರೆ ಅರೆಗೆ ಅಂಚಿನ ಅರ ತಂಡಗಳು ಈ ಸಂದರ್ಭಗಳು ಯಾನು ಈ ವಾಣಿ ಕೇಂದ್ರ ಸಮಿತಿ ಗೊತ್ತಿರ್ತು ಉಡಲ್ದಿನ ಅಭಿನಂದನೆ ಈ ಸಂದರ್ಭಗಳು ತಂದೆ ತಪ್ಪಲ್ಪದಿಲ್ಲ ಅಂಚನೆ ನನ್ನ ದುಂಬದ ಸಾಲಿಗೆ ಆಯ್ಕೆ ಅನಿಸಿದಿನ ಸುಂದರ ಪೂಜಾರಿ ನನ್ನ ನೇತೃತ್ವದ ತಂಡ ಈ ವರ್ಷ ಎಡ್ಡೆ ಕಾರ್ಯಕ್ರಮ ಪಾಡಡು ಇನಿ ಅದೇ ರೀತಿ ಇನಿ ಪ್ರತಿಜ್ಞಾ ವಿಧಿ ಬೋಧನೆ ಮಲ್ಪಿನಂಚಿದಿನ ಮಾತ್ರ ಸದಸ್ಯರ ಎನ್ನೊಂದು ವಿನಂತಿ ತನಕಲೆ ಕೊಟ್ಟಿನಂಚಿನ ಜವಾಬ್ದಾರಿ ಇತ ಯುವ ವಾಹಿನಿ ಕೇಂದ್ರ ಸಮಿತಿ ಒಂದು ಕಾರ್ಯಕಾರಿ ಸಮಿತಿ ಉಂಟು ಐಟೆ ನಿರ್ದೇಶಕನಾಗಿ ಕೊಟ್ಟಿನ ಜವಾಬ್ದಾರಿ ಬಾರಿ ಚಾಚು ತಪ್ಪದೆ ಅಚ್ಚುಕಟ್ಟಾದ ಮಲ್ಪವರು ಅಂಚನೆ ಈ ಘಟಕ ಮಟ್ಟಲ್ಲ ಇಂಚಿತ್ತಿನ ಒಂಜಿ ಜವಾಬ್ದಾರಿ ಕೊಂಡ ಆ ಜವಾಬ್ದಾರಿನ ಪ್ರಾಮಾಣಿಕತೆ ನಿಷ್ಠೆ ಮಾತ್ರ ಈ ಘಟಕ ಯಶಸ್ವಿ ಮಟ್ಟಕ್ಕೂ ಪೋರೆ ಸಾಧ್ಯತೆ ಆಪಣ ಈಗ ಹತ್ರ ಬೋಡೋದು ಇನಿ ಪ್ರತಿಜ್ಞಾ ವಿಧಿ ಏನು ಮಾತ್ರ ಬೋಧನೆ ಮಾಡ್ತಾರ ಮಾತ್ರ ಸದಸ್ಯನಕ್ಕೆಲ್ಲ ಒಂಜಿ ಸಹಕಾರ ಗೊತ್ತೊಂದು ಈ ಒಂಜಿ ಘಟಕಡು ನಿಖಲೆ ಕೊಟ್ಟಿನ ಜವಾಬ್ದಾರಿ ನಿರ್ದೇಶಕತ್ವದ ಅಡಿತ ಕೆಲಸವನ್ನು ಪ್ರಾಮಾಣಿಕತೆ ಮಲ್ಪಲೆ ನಿಖಲು ಮಾತ್ರ ಯಶಸ್ವಿ ಬಂದ ನಿಖಲೆ ಮಾತ್ರ ಈ ಸಂದರ್ಭಗಳು ಶುಭ ಹಾರೈಸೋದಿಲ್ಲ ಈ ವಾಹಿನಿ ಸಂಸ್ಥೆ ಇಂಚನೆ ಇನಿ ಆಜಿನೇ ಅಧ್ಯಕ್ಷರ ಮಲ್ಪ ಆಯ್ಕೆ ಆಯ್ತೀರಿ ಐಟೆ ಸ್ಥಾಪಕ ಅಧ್ಯಕ್ಷರಾದ ಬೇಲೆ ಮಂದಿದ್ದಾರೆ ಸುರೇಶ್ ಪೂಜಾರ್ಲು ಅರ್ನ ಅವಧಿಡು ಪ್ರಾರಂಭ ಈ ಸಂಸ್ಥೆ ಇನಿ ಅಲ್ತ ಪಕ್ಕ 2ನೇ ಅವಧಿಗೆ ಕುಸುಮಾಕೃ ಕಂಪಲ ಮೇರೆ ಕೇಂದ್ರ ಸಮಿತಿಗಳ ಒಂದು ವಿಶಿಷ್ಟ ಜವಾಬ್ದಾರಿಗೆ ತಂದು ಬಾರಿ ಅಚ್ಚುಕಟ್ಟವಾದ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದೇ ರೀತಿ ಅದರ ಪಕ್ಕ ಆನಂದ್ ಮಲಯಾಳಿ ಕೋಡಿ ನನ್ನ ನೇತೃತ್ವದ ಈ ಒಂದು ಬಾಗಡು ಎಡ್ಡೆ ಕೆಲಸ ಕಾರ್ಯಗಳಾಗ್ತದೆ ಅದೇ ರೀತಿ ರವಿ ಕೊಂಡನ ಅಂಚನೆ ರವಿ ಕೊಂಡನ ನೇತೃತ್ವದ ಈ ವರ್ಷದ ಅರ್ನ ಅವಧಿയുള്ള ಎಡ್ಡೆ ಕೆಲಸ ಆಗ್ತದೆ ಅವರು ಈ ವರ್ಷದ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾದ ಈ ವರ್ಷ ಕೆಲಸ ಬಂದಲ್ಲಿರು ಅಂಚನೆ ಈ ವರ್ಷ ಮಾಡೂರಿನ ನೇತೃತ್ವಡು ಎಡ್ಡೆ ಕಾರ್ಯಕ್ರಮ ಅಂತಿನ ಪ್ರಕಾರ ಈ ಕರಿನ 7 ತಿಂಗಳು ಒಂದಲ್ಲೇ ಎಡ್ಡೆ ಕಾರ್ಯಕ್ರಮ ಬಲ್ತದಲ್ಲಿರು ಕೇಂದ್ರ ಸಮಿತಿಯ ಒಬ್ಬೊಂದು ಕಾರ್ಯಕ್ರಮ ಮಾಡುವಾಗ ಪಾಲ್ಗೊಳ್ತಂದಲ್ಲಿರು ಸ್ಥಳೀಯ ಘಟಕಗೂ ಭಾಗವಹಿಸಿದ ಒಂದು ನಿಷ್ಠೆ ಭಾಗವಹಿಸುವರೆ ಪ್ರತಿ ಕಾರ್ಯಕ್ರಮ ಅದರ ಭಾಗವಹಿಸುವರೆ ಇಂಚಿತ್ತಿನ ವ್ಯಕ್ತಿತ್ವ ಮಾಡೋರಿಗೂ ಬೊಕ್ಕರೋಗ ಯಾನ ಅಭಿನಂದನೆ ಸಂದೇಶ ಬಂದೊಂದು ಈ ಒಂದು ಪದಗ್ರಹಣದ ಹೆಸರು
ಪ್ರತಿಜ್ಞಾವಿಧಿನ ಬೋಧನೆ ಮಲ್ತದ್ದು ಒಂದು ಎರಡು ಪಾತ್ರ ಅವಕಾಶ ಬಂದ ಕೊಲ್ಲೆ ಘಟಕದ ಸರ್ವ ಸದಸ್ಯರಿಗೆ ಅನ್ನು ವಂದಿಸಲು ಎನ್ನ ಎರಡು ಪಾತ್ರ ಮುಗಿದ ಜೈ ಯುವವಾಹಿನಿ ಮುಂಚಿತವಾಗಿ ಆರ್ಥಿಕ ಶುಭಾಶಯಗಳನ್ನು ಸಮರ್ಪಣೆ ಮಾಡ್ತಾ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಲಿಯ ಘಟಕದ ವತಿಯಿಂದ 2022ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮತ್ತು ಡಾಕ್ಟರ್ ಅರುಣ್ ಉಳ್ಳಾಲ್ರವರಿಗೆ ಅಭಿನಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಇದರಿಂದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರಾದಂಥ ಶ್ರೀ ಮೋಹನ್ ಮಾಡೂರ್ರವರೇ, ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂಥ ಶ್ರೀ ವೇಣುಗೋಪಾಲ್ ಕೋಲ್ಯಾರವರೇ, ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂಥ ಹಾಗೂ ಸ್ನೇಹಿತರಾದಂಥ ಶ್ರೀ ಉದಯ್ ಅಮೀನ್ ಮಟ್ಟೂರವರೇ, ಶ್ರೀಮತಿ ರಾಜಲಕ್ಷ್ಮೀರವರೇ, ಶ್ರವಣರವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮಾಜ ಬಂಧುಗಳೇ, ಯುವವಾಹಿನಿ ಬಿಲ್ಲವ ಸಂಘದ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯರೇ, ಮೊದಲನೇದಾಗಿ 2022ನೇ ಸಾಲಿನ ನೂತನ ಪದಾಧಿಕಾರಿಗಳ ಆಯ್ಕೆಯಾದಂಥ ಶ್ರೀ ಸುಂದರ್ ಸುವರ್ಣರವರ ತಂಡಕ್ಕೆ ಶುಭವನ್ನು ಕೋರ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಅಭಿನಂದನೆಗಳು, ಒಳ್ಳೆಯದಾಗಲಿ ನಿಮಗೆ. ಈ ಹಿಂದಿನ ಒಂದು ವರ್ಷ ಏನು ನೀವು ಅತ್ಯಂತ ಯಶಸ್ವಿಯಾಗಿ ಈ ಘಟಕವನ್ನು ನಡೆಸಿದಿರಿ, ಶ್ರೀ ಮೋಹನ್ ಮಾಡೂರ್ರವರುಗಳಿಗೂ ಸಹ ನಿಮ್ಮ ಪೂರ್ಣ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಈ ಕಾರ್ಯಕ್ರಮ ಅದಕ್ಕೆ ಸಾಕ್ಷಿಯಾಗಿದೆ. ಯುವವಾಹಿನಿ ಹೆಸರೇ ಭಾಳ ಅದ್ಭುತವಾಗಿದೆ. ಯುವಕರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಒಂದು ನಿಟ್ಟಿನಲ್ಲಿ ಸ್ಥಾಪನೆಯಾದಂಥ ಘಟಕ. ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿದ ಹಾಗೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬೆಂಗಳೂರು ಮೂಡಿಗೆರೆ ಭಾಗದಲ್ಲಿ 33 ಘಟಕಗಳನ್ನು ಜೊತೆ ಅದರಡಿಯಲ್ಲಿ 3000 ಕಾರ್ಯಕರ್ತನ ಹೊಂದಿರತಕ್ಕಂಥ ಅತ್ಯಂತ ದೊಡ್ಡ ಸಮಾಜ ಸೇವಾ ಸಂಸ್ಥೆ ಯುವವಾಹಿನಿ. ಯುವವಾಹಿನಿಯ ಮುಖ್ಯ ಉದ್ದೇಶ ನಾಡಿನ ಸಂಸ್ಕೃತಿಯನ್ನು ಯುವಕರಿಗೆ ತಿಳಿಸುವಂಥದ್ದು, ಮುಂದಿನ ಪೀಳಿಗೆ ತಗೊಂಡು ಹೋಗುವಂಥದ್ದು. ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡಿದ್ದೀನಿ. ಭಜನಾ ಕಾರ್ಯಕ್ರಮ ಇರ್ಬೋದು, ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ನಾರಾಯಣ ಗುರುಗಳ ತತ್ವಗಳ ಪ್ರಚಾರವನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ಬೋದು, ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೀವು ಅತ್ಯಂತ ಯಶಸ್ವಿಯಾಗಿ ಅಷ್ಟೇ ಶಿಸ್ತುಬದ್ಧವಾಗಿ ಯೋಜನಾಬದ್ಧವಾಗಿ ಕಾರ್ಯಕ್ರಮ ಮಾಡ್ತಾ ಇರೋಂಥ ಏಕೈಕ ಸಂಸ್ಥೆ ಯುವವಾಹಿನಿ. ಅದಕ್ಕಾಗಿ ಅವರೆಲ್ಲ ಪದಾಧಿಕಾರಿಗಳಿಗೆ ಮನಪೂರ್ವಕ ಅಭಿನಂದನೆಗಳನ್ನು ಅನಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೀವೇನು ಮುಂದಿನ ವರ್ಷಗಳಲ್ಲಿ ಕಾರ್ಯಕ್ರಮನ ಹಮ್ಮಿಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದೀರಿ, ಅದೆಲ್ಲ ಯಶಸ್ವಿಯಾಗಲಿ. ಮುಂದಿನ ತಂಡ ಸುಂದರ್ ಸುವರ್ಣರವರ ನೇತೃತ್ವದ ತಂಡ ಪ್ರತಿಜ್ಞಾವಿಧಿಯ ಬೋಧನೆ ಮಾಡಬೇಕಾದ್ರೆ ಭಾಳ ವಿಶಿಷ್ಟವಾಗಿ ನಾನು ಕಂಡಿದ್ದೆ ಅಂತ ಹೇಳಿದ್ರೆ, ಸಮಾಜದ ಅನಾಚಾರಗಳನ್ನೆಲ್ಲ ಬದಲಾಯಿಸಿ ಸದಾಚಾರಗಳನ್ನಾಗಿ ಪರಿವರ್ತನೆ ಮಾಡ್ತೀನಿ ಅಂತ ಹೇಳಿ ತಗೊಳ್ಳುವಂಥ ಒಂದು ಏಕೈಕ ಸಂಸ್ಥೆ ಇದ್ದರೆ ನಾನು ಯುವವಾಹಿನಿಯಿಂದ ನೋಡ್ತಾ ಇದ್ದೀನಿ. ಯಾಕಂದರೆ ಸಮಾಜದಲ್ಲಿ ಭಾಳಷ್ಟು ಅನಾಚಾರ ಇದೆ. ಆ ಜವಾಬ್ದಾರಿನ ಪ್ರತಿಜ್ಞಾವಿಧಿನ ತೆಗೆದುಕೊಂಡಿದ್ದೀರಿ, ಅದನ್ನು ಸದಾಚಾರವಾಗಿ ಪರಿವರ್ತನೆ ಮಾಡ್ತೇವೆ ಅಂತೇಳಿ ಭಾಳ ಅದ್ಭುತವಾದ ಕಲ್ಪನೆ. ಅದು ಯಾರು ಅದನ್ನು ಬರೆದ್ರೂ ಗೊತ್ತಿಲ್ಲ ನನಗೆ. ನನ್ನ ಅಭಿನಂದನೆಗಳು. ಅವರ ಅದ್ಭುತವಾದ ಕಲ್ಪನೆ. ಇವತ್ತು ಸಮಾಜ ಯಾವ ರೀತಿ ಸಾಗ್ತಾ ಇದೆ ಅಂತ ಇದರಿಂದ ನಮಗೆ ಅರ್ಥ ಆಗ್ತದೆ. ಸಾಕಷ್ಟು ಅನಾಚಾರಗಳನ್ನು ನಮ್ಮ ಅಕ್ಕಪಕ್ಕದಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೀವಿ. ಅದನ್ನು ಬದಲಾವಣೆ ಮಾಡ್ತೀವಿ, ಒಂದು ಬದಲಾವಣೆಯ ಮನಸ್ಸನ್ನು ಇಟ್ಕೊಂಡಿರತಕ್ಕಂಥ ಯುವವಾಹಿನಿ ತಂಡಕ್ಕೆ ಶುಭವಾಗಲಿ ಅಂತ ಕೇಳ್ತಾ, ಕುಸುಮಾಕರ್ ಅವರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು. ನಾನು ಸ್ವಲ್ಪ ಹೇಳಿದೆ, ನಾನು ಪೊಲೀಸ್ ಪರಿಸ್ಥಿತಿ ಗೊತ್ತಿದೆಯಪ್ಪ, ನಮಗೆ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಬರಲಿಕ್ಕೆ ಆಗಲಿಲ್ಲ ಅಂದರೆ ನನಗೆ ಅವಮಾನ, ಅದು ನಿಮಗೆ ಅವಮಾನ ಅಲ್ಲ, ನನಗೆ ಅವಮಾನ ಆಗ್ತದೆ ಅಂತೇಳಿ. ಇಲ್ಲ ಸರ್, ನೀವು ಬರಲೇಬೇಕು ಅಂತ ಪ್ರೀತಿಯ ಒತ್ತಾಯ ಮಾಡುವಾಗ ಒಂದು ಮಾತು ಹೇಳಿದ್ರು ನನಗೆ. ಅರುಣ್ ಬಳ್ಳಾಲ್ ಅವ್ರದ್ದು ಅಭಿನಂದನೆ ಇದೆ ಸರ್, ನೀವು ಬಂದು ನೋಡಬೇಕು, ಆ ಕಾರ್ಯಕ್ರಮ ಆ ಟೈಮಲ್ಲಾದರೂ ಬರಬೇಕು ಸರ್ ನೀವು ಅಂತೇಳಿ. ನನಗೆ ಈಗ ಅನಿಸ್ತಾ ಇದೆ, ಯಾಕೆ ಕುಸುಮಾಕರ್ ಅದನ್ನು ಹೇಳಿದ್ರು ಅಂತೇಳಿ. ಅಕಸ್ಮಾತ್ ನಾನು ಈ ಕಾರ್ಯಕ್ರಮಕ್ಕೆ ಬರದೇ ಇದ್ದರೆ ಆ ಅದ್ಭುತವಾದ ಕ್ಷಣಗಳನ್ನು ಕಣ್ತುಂಬಿಸ್ಕೊಳ್ಳೋದ್ರ ನಾನು ಕಳ್ಕೊತಿದ್ದೆ ಅಂತೇಳಿ ನನಗಾದರೂ ಅನಿಸ್ತದೆ. ಡಾಕ್ಟರ್ ಅರುಣ್ ಬಳ್ಳಾಲ್, ಅರುಣ್ ಉಳ್ಳಾಲ್ರವರನ್ನು ನಾನು ಭೇಟಿ ಮಾಡಿದ್ದು ಒಂದು ಕಾರ್ಯಕ್ರಮದಲ್ಲಿ, ಕುದ್ರೋಳಿ ದೇವಸ್ಥಾನದಲ್ಲಿ. ಪುನೀತ್ ರಾಜ್ಕುಮಾರ್ ಅವ್ರ ನಿಧನದ ಬಳಿಕ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇರುವಾಗ ನಾನು ಮತ್ತು ಪದ್ಮರಾಜರವರು ಒಂದು ವಿಷಯವನ್ನು, ಒಂದು ನಿರೂಪಣೆಗೆ ಏನು ಮಾಡಿದೆ ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ಒಬ್ಬ ಒಳ್ಳೆ ವಾಗ್ಮಿಯನ್ನು ಕರೆಸ್ತೀನಿ, ಬಂದು ನೋಡಿ ಸರ್ ಅಂತ. ಆ ಕಾರ್ಯಕ್ರಮ ಪ್ರಾರಂಭ ಆದ ತಕ್ಷಣ ಒಂದು ನನಗಿಂತ ಸ್ವಲ್ಪ ಚಿಕ್ಕವರು ಕುಳ್ಳಕ್ಕಿರೋಂಥ ಒಂದು ವ್ಯಕ್ತಿ ಬಂದು ಆ ಮೈಕ್ ಮುಂದೆ ನಿಂತ್ಕೊಂಡು ಒಂದು ಮಾತನ್ನಾಡಿದಾಗ ನನಗೆ ಒಂಥರ ಮನಸ್ಸಲ್ಲಿ ರೋಮಾಂಚನ ಆಯಿತು ಆ ವಾಯ್ಸ್ ಕೇಳಿ. ಎಲ್ಲಿದ್ದಾರೆ ಅರುಣ್ ಉಳ್ಳಾಲ್ ಅವರು? ಇದ್ದಾರಾ ಸರ್? ಇದ್ದೀರಾ? ನಮಸ್ಕಾರ. ಅವರು ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥ ರೀತಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯಮಾಡಿ ಯೂಟ್ಯೂಬಲ್ಲಿದೆ, ಅದು ನೋಡಿ. ಏನು ಮಾತದು, ಮಾತಿನ ಜರಿ ಏನಿದು, ಆ ಕಾರ್ಯಕ್ರಮವನ್ನು ಹೆಂಗೆ ಆ ತೂಕವಾಗಿ ನಿರ್ವಹಿಸಿದ್ರು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಭಾವನಾತ್ಮಕ
ಸಮಾರಂಭ ಅದು ಅದನ್ನು ಅಷ್ಟು ಅದ್ಭುತವಾಗಿ ತೊಗೊಂಡೋಗಂಥ ಏಕೈಕ ವ್ಯಕ್ತಿ ಏನಾದಿದ್ರೆ ಅದು ಅರುಣ್ ಉಳ್ಳಾಲ್ರವರು. ಅದಕ್ಕೆ ಇವತ್ತು ನಾನು ಅದನ್ನು ಮರ್ತಿಲ್ಲ. ಅಲ್ಲಿ ತನಕ ಮೋಸ್ಟ್ಲಿ ಇವರೊಬ್ಬರು ಆ್ಯಂಕರ್ ಇರ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೆ. ನಾನು ಕೇಳಿದೆ ಏನು ಅವ್ರ ಬ್ಯಾಕ್ಗ್ರೌಂಡ್ ಅಂತೇಳಿ, ಒಬ್ಬರು ಉಪನ್ಯಾಸಕರು ಅಂತ ಹೇಳಿದ್ರು. ಉಪನ್ಯಾಸಕರಾದರೆ ಮಾತಾಡ್ಲಿಕ್ಕೆ ಬರ್ತದೆ, ತೊಂದರೆ ಇಲ್ಲ, ಅವ್ರು ಪಾಠ ಮಾಡೋರು. ಬಟ್ ಅವರ ವಿಷಯವನ್ನು ತಿಳ್ಕೊಂಡಾಗ ಇವತ್ತು ಅಭಿನಂದನಾ ಸಮಾರಂಭ ಮಾಡಿದ್ರಲ್ಲ ನೀವು, ವೇದಿಕೆ ಮೇಲೆ ಅವರೆಲ್ಲ ಹೇಳ್ತಿದ್ರು ಕೋಲ್ಯ ಘಟಕ ಪ್ರತಿಷ್ಠಿತ ಘಟಕ ಅಂತೇಳಿ ಸಾಕಷ್ಟು ಉಲ್ಲೇಖ ಆಯಿತು. ಆ ಪ್ರತಿಷ್ಠಿತ ಘಟಕ ಯಾಕೆ ಹೇಳಿದ್ರು ಅಂತೇಳಿ ನನಗೆ ಈ ಅಭಿನಂದನಾ ಸಮಾರಂಭ ನೋಡಿದ ಮೇಲೆ ಅನ್ನಿಸ್ತು, ನಿಜವಾದ ಅರ್ಥ ಇದೆ ಅದರಲ್ಲಿ. ಇದು ನಿಜವಾಗ್ಲೂ ಪ್ರತಿಷ್ಠಿತ ಘಟಕ. ಯಾಕಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಸಾವಿರಾರು ಕಾರ್ಯಕ್ರಮ ನೋಡಿದ್ದೀನಿ, ಸಾವಿರಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ, ಸಾಕ್ಷಿಯಾಗಿದ್ದೇನೆ. ಈ ಥರದ ಅಭಿನಂದನಾ ಕಾರ್ಯಕ್ರಮ ನಾನು ಇಲ್ಲಿ ತನಕ ನೋಡಿಲ್ಲ. ಆ ಕಾರ್ಯಕ್ರಮ ನೋಡ್ತಾ ಇದ್ದಾಗ ನನಗೆ ಆ ಮನಸ್ಸು ತುಂಬಿ ಬಂತು. ಅತ್ಯಂತ ಭಾವನಾತ್ಮಕ ಸಂಬಂಧ. ಒಬ್ಬ ಗುರುಗೆ, ಅವ್ರ ವಯಸ್ಸಲ್ಲಿ ಚಿಕ್ಕವರಿರ್ಬೋದು, ಒಬ್ಬ ಗುರುಗೆ ಆ ಪ್ರೀತಿ, ಆ ಗೌರವವನ್ನು ತೋರಿಸೋದು, ಭಕ್ತಿ ತೋರಿಸುವಂಥದ್ದು ಇದೆಯಲ್ಲ, ಅದು ಅವರ ಪಾಂಡಿತ್ಯಕ್ಕೆ, ಅವರ ಜ್ಞಾನಕ್ಕೆ, ಅವರ ಸೇವೆಗೆ ಸಂದಂಥ ಅಭಿನಂದನೆಗಳು. ಆ ಕಾರ್ಯಕ್ರಮ ಮುಗಿದೋಯ್ತಾ ಇಷ್ಟು ಬೇಗ, ಮುಂದೆ ಏನು ಬರ್ಬೋದು ಅಂತ ನೋಡ್ತಾ ಇದ್ದೆ ನಾನು. ಅಲ್ಲೆಲ್ಲ ನಿಂತ್ಕೊಂಡಿದ್ರು, ಏನು ವಿಶೇಷ ಕಾಣ್ತಾ ಇದ್ದಿಲ್ಲ, ಏನಿದು ಗೊತ್ತಿಲ್ಲ, ಅವ್ರು ಮೆರವಣಿಗೆಯಲ್ಲಿ ಕರ್ಕೊಂಡ್ಬರ್ತಾರ ಏನೂ ನನಗೆ ಗೊತ್ತಿರಲಿಲ್ಲ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಕೋಲ್ಯ ಘಟಕ ಯಾರ್ಯಾರು ಇದನ್ನು ಯೋಜನೆ ಮಾಡಿದಿರಿ ನಿಮಗೆಲ್ಲರಿಗೂ ಹ್ಯಾಟ್ಸ್ ಆಫ್. ಈ ಥರ ಕಾರ್ಯಕ್ರಮ ಅದು ಅರುಣ್ ಉಳ್ಳಾಲ್ರಿಗೆ ಮಾತ್ರ ಸಲ್ಲಬೇಕು. ಯಾಕಂದರೆ ಅವರ ಪಾಂಡಿತ್ಯಕ್ಕೆ ಸಲ್ಲಬೇಕು, ಅವರ ಸೇವೆಗೆ ಸಲ್ಲಬೇಕು, ಅವರ ಜ್ಞಾನಕ್ಕೆ ಸಲ್ಲಬೇಕು. ಅತ್ಯಂತ ಸಂತೋಷವಾಗಿದೆ ನನಗೆ ಆ ಕಾರ್ಯಕ್ರಮ ನೋಡಿ. ಇನ್ನೂ ನನಗೆ ಅದನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ. ಅವರನ್ನು ನೋಡ್ಕೊಂಡಂಥ ರೀತಿ, ಅವರನ್ನು ಪ್ರತಿಯೊಬ್ಬರು, ಆಮೇಲೆ ಮುಂದೆ ನಿಂತಕ್ಕಂಥ ಮಹಿಳಾ ಮಣಿಗಳು, ಅವ್ರ ಮುಖದಲ್ಲಿದ್ದಂಥ ಖುಷಿ, ಅವರು ನಮಗೇನು ಸನ್ಮಾನ ಆಗ್ತಾ ಇದೆಯೋ, ನನಗೆ ಅಭಿನಂದನೆ ಆಗ್ತಾ ಇದೆ ಅಂತೇಳಿ ಚಪ್ಪಾಳೆ ಹೊಡ್ಕೊಂಡು ಅವರು ಅಷ್ಟಂತ ಅದ್ಭುತವಾಗಿ ಅವ್ರು ನೋಡ್ತಾ ಇದ್ರಿ. ಜೊತೆಯಲ್ಲಿ ಅವರ ತಂದೆ ತಾಯಿಗಳ ಧನ್ಯತಾ ಭಾವವನ್ನು, ಸಾರ್ಥಕ ಭಾವವನ್ನು ನೋಡಿದ್ದೀನಿ ಅವ್ರ ಮುಖದಲ್ಲಿ. ಅದು ನಿಜವಾಗ್ಲೂ ಒಬ್ಬ ಮಕ್ಕಳು ತಂದೆ ತಾಯಿಗಳಿಗೆ ಕೊಡುವಂಥ ಅತ್ಯಂತ ದೊಡ್ಡ ಗಿಫ್ಟ್ ಅದು. ಅದನ್ನು ಅರುಣ್ ಉಳ್ಳಾಲ್ರವರು ಇವತ್ತು ತಂದೆ ತಾಯಿಗಳಿಗೆ ಹೆಮ್ಮೆ ಪಡುವಂಥ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಸರ್, ನಿಮ್ಮ ಸೇವೆ ಸಮಾಜಕ್ಕೆ, ಧರ್ಮಕ್ಕೆ ಹೀಗೆ ಮುಂದುವರಿಲಿ. ನೀವು ಭಾಳ ಉನ್ನತವಾದಂಥ ಸ್ಥಾನಕ್ಕೆ ಹೋಗಿ ಸಮಾಜಕ್ಕೆ ಒಂದು ಒಳ್ಳೆಯ ನೀವು ನಮ್ಮ ಸಮಾಜದಲ್ಲಿರೋದೇ ನಮ್ಮ ಹೆಮ್ಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಹೆಸರನ್ನು ಇನ್ನೂ ಉನ್ನತಕ್ಕೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಸಮಾಜಕ್ಕೆ, ಅದು ಜೊತೆಗೆ ನಾರಾಯಣ ಗುರುಗಳ ತತ್ವವನ್ನು ಪ್ರಚಾರ ಮಾಡ್ತೀನಿ ಅಂಥೇಳಿ ನೀವು ಅಂದ್ಕೊಂಡಿರುವಂಥ ಉದ್ದೇಶ, ಧರ್ಮ ಪ್ರಚಾರ, ಜ್ಞಾನ ಆಗಬೇಕು, ಧರ್ಮ ಜ್ಞಾನ ಆಗಬೇಕು ಅನ್ನೋ ಒಂದು ಮಹತ್ತರವಾದ ಉದ್ದೇಶ ಯಾಕೆ ಬೇಕು ಈ ಸಮಾಜದಲ್ಲಿ ಇಂದಿನ ದಿನಗಳಲ್ಲಿ ಪ್ರಸ್ತುತ ಅಂದರೆ ಧರ್ಮವನ್ನು ತಪ್ಪಾಗಿ ಅರ್ಥೈಸುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಆ ಧರ್ಮವನ್ನು ತಪ್ಪಾಗಿ ಅರ್ಥೈಸುವಂಥ ಪ್ರಯತ್ನವನ್ನು ತೆಗೆದು ಧರ್ಮ ಏನನ್ನು ಹೇಳ್ತದೆ, ಯಾವುದಕ್ಕಾಗಿ ಒಳ್ಳೆಯದನ್ನು ಬಯಸ್ತದೆ ಅದನ್ನು ನೀವು ಪ್ರಚಾರ ಮಾಡಿ ನಾರಾಯಣಗುರುಗಳ ವೇದ ಜ್ಞಾನವನ್ನು ಪ್ರಚಾರ ಮಾಡ್ತಾ ಇದ್ದೀರಿ. ಜೊತೆಗೆ ಶಿಕ್ಷಣ, ಸಂಘಟನೆ ಎರಡೂ ನಾರಾಯಣ ಗುರುಗಳ ಒಂದು ಪ್ರಮುಖವಾದ ಅಸ್ತ್ರ. ಆ ದಿಸೆಯಲ್ಲಿ ತಾವು ಕೆಲಸವನ್ನು ಮಾಡ್ತಾ ಇದ್ದೀರಿ. ಆ ದಿಸೆಯಲ್ಲಿ ಸಹ ಯುವವಾಣಿ ಕೆಲಸ ಮಾಡ್ತಾ ಇದೆ. ಈ ಕಾರ್ಯಕ್ರಮ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಒಳಿತನಾಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನೀವೆಲ್ಲರಿಗೂ ಅಕಸ್ಮಾತ್ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದರೆ ನಾನು ಕಳ್ಕೊತಿದ್ದೇನೋ ಆ ಒಂದು ಧನ್ಯತಾ ಭಾವನೆ ನನ್ನಲ್ಲಿದೆ. ಈ ಕಾರ್ಯಕ್ರಮದಲ್ಲಿ ಇದ್ದಿದ್ದಕ್ಕೆ, ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಮಾತೆಯರಿಗೆ, ಎಲ್ಲ ತಂದೆ ತಾಯಂದಿರಿಗೆ, ಸಹೋದರ ಸಹೋದರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಗಣೇಶ್ ಕೆ ಕೋಡಿಕಲ್ ಮಂಗಳೂರು, ಹರೀಶ್ ಕೆ ಪೂಜಾರಿ ಮಂಗಳೂರು, ಡಾಕ್ಟರ್ ರಾಕೇಶ್ ಕುಮಾರ್ ಮಂಗಳೂರು, ವಿದ್ಯಾ ರಾಕೇಶ್ ಮಂಗಳೂರು, ಜೈ ಕುಮಾರ್ ಮಂಗಳೂರು, ಲೋಕೇಶ್ ಕೋಟ್ಯನ್ ಕೂಲೂರು, ದೀಕ್ಷಿತ್ CS ಕೂಲೂರು, ಬಾಬು ಪೂಜಾರಿ ಪುತ್ತೂರು, ಜಗದೀಶ್ ಪಣಮೂರು, ಹರೀಶ್ ಪದವಿನಂಗಡಿ, ರವಿಚಂದ್ರ ಪಣಂಬೂರು, ತುಕಾರಾಮ ಮಂಗಳೂರು. ಇವರಿಗೆಲ್ಲರಿಗೂ ಸೊಂಗಲು ಸಂದಾಯಿತ ಮಂತ್ರಿ ಬಂದಲೆ ನನ್ನ ದುಂಬುಗು ನನ್ನ ದುಂಬಗ ಮಿತ್ತ ಚಾವಡ್ ಗೌರವದ ಅಭಿನಂದನೆ ನಡಪರುಂಡು. ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ನೇತ ಗುರ್ಕಾರ್ಲ ನೆನಲೆಟ್ಟು ಯುವವಾಹಿನಿ ಕೇಂದ್ರ ಸಮಿತಿದ ಗುರ್ಕಾರ್ಲಾಯ್ನ ಶ್ರೀ ಉದಯ್ ಆಮೀನ್ ಮಟ್ಟು ಮೇರೆಗೆ ಗೌರವದ ಅಭಿನಂದನೆ ಮಂಪುನ ಪೊರ್ತು. ಉದಯ್ ಆಮೀನ್ ಮಟ್ಟು ಮೇರೆ ಅಭಿನಂದನದ ಮನೆಗೆ ಬರೋಡೊಂದು ಈ ಪೊರ್ತುಡು ಬಿನಯ ಮಂತೊಂದುಲ್ಲೆ ವೇದಿಕೆ ಎಡಿತಿನ ಪೂರಾ ಬಿನ್ನೇರ್ಲ ಈ ಪೊರ್ತು ಒಟ್ಟು ಸೇರಿದು ಯುವವಾಹಿನಿ ಕೇಂದ್ರ ಸಮಿತಿದ ಗುರ್ಕಾರ್ಲಾಯ್ನ ಉದಯ್ ಅಮೀನ್ ಮಟ್ಟು ಮೇರೆಗೆ ಗೌರವದ ಅಭಿನಂದನೆ ಮಂತ್ಕೊಡೊಂದು ಬಿನಯ ಮಂತೊಂದುಲ್ಲೆ ಸ್ಥಾಪಕ ಸದಸ್ಯರಾದ ಸೇರ್ಪಡೆ ಆತೇರು. ಹಲವಾರು ಸಂಘ ಸಂಸ್ಥೆಡೆ ಗುರುಕಾರಣ ನಿಲನ ವಹಿಸೊಂದು ಬಾರಿ ಎಡ್ಡೆಡೆ ಪೊರ್ಲುಡೆ ಕೋಡಿ ಎತ್ತಾದರು. ಶ್ರೇಷ್ಠ ಕಲಾವಿದೆಯಾದ ದೇಶ ವಿದೇಶಡು 350 ಜಾಸ್ತಿ ಪ್ರದರ್ಶನ ಆಯ್ನ ತುಳುನಾಡ ವೈಭವ ತಂಡದ ಸಂಚಾಲಕರಾಯಿನ ಬಾರಿ ಪೆರ್ಮೆದ ವಿಷಯ.
ಯಶಸ್ವಿ ಸದಸ್ಯರಾಯಿನ ಕಾಡಿಗಿಳಿ ನಾಟಕ ತಂಡದ ಕಲಾವಿದರ್ಲ ಅಂದು ಕೋಟಿ ಚೆನ್ನಯ್ಯ ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರು ಚಲನಚಿತ್ರಡು ಅಭಿನಯ ಮಲ್ತೊಂದಿತ್ತೇರು. ಧರ್ಮಪತ್ನಿ ವನಿತಾ ಇವು ಬೊಕ್ಕ ಸಪ್ತಮಿ ಸ್ಪರ್ಶ ಜೋಕುಲ್ನೊಟ್ಟಿಗೆ ಸುಖಮಯ ಜೀವನ ನಡಪಾವಂದುಪ್ಪುನ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ನೇತ ಗುರ್ಕಾರ್ಲಾಯನ ಉದಯ್ ಆಮೀನ್ ಮಟ್ಟು ಮೇರೆಗೆ ಗುರ್ಕಾರ್ಮಿತ ನಿಲೆಟ್ಟು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಲೆ ಘಟಕದ ಪರವಾದ ಸಂದಾಯಿತ ಮನ್ಪುನ ಅರ್ತಿ ಬಿರ್ತಿದ ಗೌರವದ ಅಭಿನಂದನೆ. ಬಂಧುಲೆ ಕರಿನ ಕೆಲವು ದಿನದ ಪಿರವರ್ದು ದೇವರ ಪಾದ ಸೇರಿನ ಯುವವಾಹಿನಿ ರಿಜಿಸ್ಟರ್ಡ್ ಸುಳ್ಯ ಘಟಕದ ಮಾಜಿ ಗುರ್ಕಾರ್ಲು ಬೊಕ್ಕ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ನೇತ ಮಾಜಿ ಕಾರ್ಯಂತರಾಯನ ಶ್ರೀ ಪ್ರವೀಣ್ ನೆಟ್ಟಾರ್ ಮೆಕ್ಲ ಕುಟುಂಬ ವರ್ಗರ್ಗ್ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಪರವಾದ ಪಣವದ ಒಂಜಿ ಎಲ್ಲಿಯ ಸಗಾಯನ ಮನ್ಪುನ ಒಂಜಿ ಕಾರ್ಯಕ್ರಮ ಅಂದಿತ್ತ. ಈ ಪಣವದ ಚೆಕ್ನ ನಮ್ಮ ಕೊಲ್ಯ ಘಟಕದ ಗುರ್ಕಾರ್ಲಾಯನ ಶ್ರೀಯುತ ಮೋಹನ್ ಮಾಡೂರು ಮೇರು ಕೇಂದ್ರ ಸಮಿತಿದ ಗುರ್ಕಾರಿಗೆ ಕೈ ಪಗಪವಾಡು ತಂದು ಈ ಪೊರ್ತುಡು ಭಿನ್ನಯ ಮಲ್ತಂದುಲ್ಲು. ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಉದಯ್ ಆಮೀನ್ ಮಟ್ಟು ಅವರು ಸಸಿಹಿತ್ಲಿನಲ್ಲಿ ನಡೆಯುವ ಮತ್ತೊಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿರುವುದರಿಂದ ಅವರನ್ನು ಇದೇ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ನಾವು ಬೀಳ್ಕೊಡುತ್ತಿದ್ದೇವೆ. ನಮ್ಮ ಘಟಕದ ಅಧ್ಯಕ್ಷರಾದ ಶ್ರೀಯುತ ಮೋಹನ್ ಮಾಡೂರು ಅವರು ಶ್ರೀಯುತ ಉದಯ್ ಆಮೀನ್ ಮಟ್ಟು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲವೂ ಚೆನ್ನಾಗಿ ನಡೆದಿದೆ. ಇದರ ಬಗ್ಗೆ ಎರಡು ಮಾತಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲರ ಒಂದು ಕೋಆರ್ಡಿನೇಷನಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಇವತ್ತು ನನಗೆ ಎರಡು ಮಾತು ಹೇಳಲಿಕ್ಕೆ ಹೇಳಿದ್ದಾರೆ. ನಾನು ಕಾನೂನಿನ ಫೀಲ್ಡಿನಲ್ಲಿರುವವಳು, ನಾನು ಏನು ಮಾತಾಡೋದು ಅಂತ ನನಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಆದರೂ ಎರಡು ಮಾತು ಹೇಳ್ತೇನೆ. ಅದು ಹಿತನುಡಿಯಾಗಿರ್ಬೋದು ಅಥವಾ ನಿಮ್ಮ ಜೀವನಕ್ಕೆ ಬೇಕಾಗಿರ್ಬೋದು. ಮತ್ತು ಧಾರ್ಮಿಕವಾಗಿ ನನಗೆ ಹೆಚ್ಚು ಮಾತಾಡಲಿಕ್ಕೆ ಅಷ್ಟು ಗೊತ್ತಿಲ್ಲ. ಸೊ ದಯವಿಟ್ಟು ಈಗ ನಮ್ಮ ದೇಶದ ಕಾನೂನು ಏನಿದೆ, ಈಗ ಏನು ನಮ್ಮ ಧರ್ಮದ ಬಗ್ಗೆ ಅಭಿಪ್ರಾಯಗಳು ಬರ್ತಾ ಇದೆ ಈ ದೇಶದಲ್ಲಿ, ಅದರ ಬಗ್ಗೆ ಒಂದು ಕಿರು ಪರಿಚಯ ಕೊಡ್ತೇನೆ ನಾನು. ಮೊದಲನೇದಾಗಿ ನಮ್ಮ ದೇಶದಲ್ಲಿ ನಡೆಯುವ ಯಾವ ಕಾನೂನು ಕೂಡ ನಮ್ಮ ಹಿಂದೂ ಲಾ ಅಂತ ಒಂದು ಸಪ್ರೇಟ್ ಇದೆ. ಹಿಂದೂ ಲಾ ಅಂತ ಇದೆ. ಅದು ಹಿಂದೂ ಲಾ ಯಾವ ಥರ ನಮ್ಮ ದೇಶಕ್ಕೆ ಅಳವಡಿಕೆಗೆ ಬಾಗ್ತು ಅಂತ ಹೇಳಿದರೆ, ಮೊದಲನೇದಾಗಿ ನೀವು ಯಾರು ಭಗವದ್ಗೀತೆ ಓದ್ತೀರಿ, ಭಾಗವತ ಓದ್ತೀರಿ, ಅವರಿಗೆ ನಿಮಗೆ ಗೊತ್ತಿರ್ಬೋದು, ಅದು ಮನುಸ್ಮೃತಿ ಅಂತ. ಮನುಸ್ಮೃತಿ ಪ್ರಕಾರ ಹಿಂದೂ ಲಾ ಫಾರ್ಮೇಟ್ ಆಗಿದೆ. ಮನುಸ್ಮೃತಿಯಲ್ಲಿ ಏನು ಇದೆ ಅಂತ ಹೇಳಿದರೆ, ಧರ್ಮದ ಪ್ರಕಾರ, ಜಾತಿಯ ಪ್ರಕಾರ ಯಾವುದೇ ಮಾತಿಲ್ಲ. ಇದನ್ನೇ ನಮ್ಮ ನಾರಾಯಣ ಗುರುಗಳು ಕೂಡ ಅಳವಡಿಸಿಕೊಂಡು ನಮಗೆ ಹಿತ ನುಡಿ ಹೇಳಿದ್ದು, ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ. ಮನುಸ್ಮೃತಿಯಲ್ಲಿ ಏನು ಹೇಳಿದ್ದಾರೆ ಹೇಳಿದರೆ 4 ವರ್ಗಗಳು. ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಈ 4 ವಿಭಾಗಗಳು ಏನಂತ ಹೇಳಿದರೆ ನಮ್ಮ ವೃತ್ತಿಗೆ ಸಂಬಂಧಪಟ್ಟದ್ದು. ಸಭಿಕರೇ ಸರಿಯಾಗಿ ತಿಳ್ಕೊಳ್ಳಿ, ಇದು ನಮ್ಮ ವೃತ್ತಿಗೆ ಸಂಬಂಧಪಟ್ಟದ್ದು. ಅದು ಏನಂತ ಹೇಳಿದರೆ, ಈಗ ನೀವು ಟೀಚರ್ ಆಗಿರ್ಬೋದು, ಅಥವಾ ನೀವು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಆದರೆ ನೀವು ಬ್ರಾಹ್ಮಣ. ಈ ವರ್ಗಕ್ಕೆ ಸೇರಿದವರೆಲ್ಲ ಬ್ರಾಹ್ಮಣ. ಎರಡನೇದು, ನೀವೀಗ ಪೊಲೀಸ್ ಆಗಿರ್ಬೋದು, ಸೇನೆಯಲ್ಲಿರ್ಬೋದು, ಅಥವಾ ನಮ್ಮ ಗೃಹ ರಕ್ಷಕ ದಳದಲ್ಲಿರ್ಬೋದು, ಒಟ್ಟಾರೆ ಒಂದು ದೇಶವನ್ನು, ಸಮಾಜವನ್ನು ಕಾಯುವ ಒಂದು ಸೆಕ್ಷನಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿದರೆ ಇದು ಕ್ಷತ್ರಿಯ. ನೀವು ಯಾವುದೇ ಜಾತಿಗೆ ಸೇರಿರ್ಬೋದು, ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಆದರೆ ಇದು ಕ್ಷತ್ರಿಯ. ಇದು ನಮ್ಮ ಭಗವದ್ಗೀತೆಯಲ್ಲಿ ಆಗಲಿ, ಚಾಣಕ್ಯ ಆಗಲಿ, ಮನುಸ್ಮೃತಿಯಲ್ಲಿ ಎಲ್ಲದರಲ್ಲಿ ಇದು ಬರೆದದ್ದು. ನೆಕ್ಸ್ಟ್ ಬರುವಂಥದ್ದು ವೈಶ್ಯ. ನೀವು ಏನು ವಾಣಿಜ್ಯ ಕೆಲಸ ಮಾಡ್ಕೊಳ್ತಾ ಇದ್ದೀರಿ, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅಥವಾ ಏನೋ ಲೆಕ್ಕಾಚಾರದ ವಿಷಯ, ಇದು ವೈಶ್ಯ ಸಂಬಂಧಪಟ್ಟದ್ದು. ನೆಕ್ಸ್ಟ್ ಬರೋದು ಶೂದ್ರ. ಶೂದ್ರ ಅಂತ ಹೇಳಿದರೆ ಆ್ಯಕ್ಚುಲಿ ಇದು ಲೋವರ್ ಕ್ಯಾಟಗರಿ ಕೆಲಸ ಮಾಡುವಂಥದ್ದು.
ಅಂದರೆ ಕ್ಲೀನಿಂಗ್ ಅಥವಾ ಬೇರೆ ಏನಾದರೂ ಇರುವಂಥದ್ದು. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ ಜಾತಿ ಇಲ್ಲ, ಧರ್ಮ ಇಲ್ಲ. ಇದನ್ನೇ ನಾರಾಯಣ ಗುರುಗಳು ಎತ್ತಿ ಹಿಡಿದದ್ದು. ಇದನ್ನೇ ನಾವು ಕೇರಳದಲ್ಲಿ ಅವರ ಕಾಲದಲ್ಲಿ ಏನು ಅಲ್ಲಿ ದುರಾಡಳಿತ ನಡೀತಾ ಇತ್ತು ಬ್ರಾಹ್ಮಣರಿಂದ ನಮ್ಮ ಜನಾಂಗದ ಮೇಲೆ, ತೀಯ ಸಮಾಜದ ಮೇಲೆ, ಅಥವಾ ನಾವೀಗ ಬಿಲ್ಲವ ಅಂತೇಳಿ ಹೇಳ್ತಿದ್ದೇವೆ, ನಮಗೂ ಇದೆಲ್ಲ ಹಿಂದುಳಿದ ವರ್ಗ ಅಂತ ಹೇಳಿ ನಾವು ತುಂಬ ತುಳಿತಕ್ಕೆ ಒಳಗಾದಾಗ ಅದನ್ನು ನಾರಾಯಣ ಗುರುಗಳು ಇದನ್ನು ಈ ಮಾತನ್ನೇ ಎತ್ತಿ ಹಿಡಿದದ್ದು. ಯಾಕಂತ ಹೇಳಿದೆ, ಧರ್ಮ ಆಗಲಿ ಜಾತಿ ಆಗಲಿ ಹುಟ್ಟಿನಿಂದ ಬಂದದಲ್ಲ. ನಾವೆಲ್ಲ ಸನಾತನ ಧರ್ಮಕ್ಕೆ ಸೇರಿದವರು. ಸನಾತನ ಧರ್ಮ ಅಂತ ಹೇಳಿದರೆ ಅದು ಒಂದು ಪರ್ಟಿಕ್ಯುಲರ್ ಧರ್ಮಕ್ಕೆ ಸೇರಿದಲ್ಲ. ಸನಾತನ ಧರ್ಮದ ಆ್ಯಕ್ಚುಲಿ ನಿಜವಾದ ಮೀನಿಂಗ್ ಏನಿರ್ತದೆ ಅಂತ ಹೇಳಿದರೆ, ಹುಟ್ಟಿನಿಂದ ಸಾವಿನವರೆಗೆ ಮನುಷ್ಯ ಆಗಿ ಜನ್ಮ ಪಡೆದ ನಂತರ ಷೋಡಶ ಸಂಸ್ಕಾರಗಳು ಅಂತ ಇರ್ತದೆ. 16 ಸಂಸ್ಕಾರಗಳು. ಇದು ಏನಂತ ಹೇಳಿದರೆ, ಈಗ ಹುಟ್ಟು ಅದು ಒಂದು ಸಂಸ್ಕಾರವೇ. ನಾಮಕರಣ ಅಥವಾ ಅವರಿಗೆ ತೊಟ್ಟಿಲಾಕುವುದು, ಅಥವಾ ಉಪನಯನ, ಅಥವಾ ನಿಶ್ಚಿತಾರ್ಥ, ಮದುವೆ, ಅಥವಾ ಈಗ ನಾವೇನು ಬೇಬಿ ಶವರ್ ಅಂತ ಹೇಳಿದ್ರೆ ಸೀಮಂತ, ಇದೆಲ್ಲ ಒಟ್ಟು 16 ಸಂಸ್ಕಾರಗಳಿದೆ. ಇದು ಷೋಡಶ ಸಂಸ್ಕಾರ. ಇದನ್ನು ಏನು ಮಾಡಿದ್ದಾರಂತ ಹೇಳಿದರೆ, ಅವರವರ ಧರ್ಮಕ್ಕೆ ಅನುಗುಣವಾಗಿ ಪ್ರತಿ ಧರ್ಮದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಹುಟ್ಟು ಆಚರಣೆ ಮಾಡ್ತಾರಲ್ವಾ? ಮಾಡ್ತಾರಾ ಇಲ್ವಾ? ಎಲ್ಲ ಧರ್ಮದವರು ಮಾಡ್ತಾರೆ, ಹುಟ್ಟಂತ ಮಾಡ್ತಾರೆ. ಆಮೇಲೆ ನಾಮಕರಣ ಅಂತಲೂ ಮಾಡ್ತಾರೆ, ಮದುವೆ ಅಂತಲೂ ಮಾಡ್ತಾರೆ. ಎಲ್ಲ ಸಂಸ್ಕಾರಗಳನ್ನು ಸೇರಿ ಇದು ಒರಿಜಿನಲ್ ಸನಾತನ ಧರ್ಮ. ನಾವದನ್ನು ಹೆಚ್ಚು ಕಡಿಮೆಯಾಗಿ ತಿಳ್ಕೊಂಡು ಒಂದೊಂದು ಧರ್ಮಕ್ಕೆ ಒಂದೊಂದು ಕ್ರಮ, ಒಂದೊಂದು ರೀತಿ, ಒಂದೊಂದು ಕಾನೂನು ಏನೆಲ್ಲೋ ಮಾಡಿ ಯಾರಿಗೂ ಅರ್ಥ ಆಗದಾಗೆ ಎಲ್ಲರೂ ತಲೆ ಕೆಟ್ಟು ಇದರ ಬಗ್ಗೆ ಜಗಳ, ಮೋಸ ಎಲ್ಲ ನಡೀತಾ ಇದೆ ನಮ್ಮ ಸಮಾಜದಲ್ಲಿ. ಇದರ ಬಗ್ಗೆ ನಿಜವಾಗಿ ನಾವು ಹೇಳೋದಾದ್ರೆ, ನಾರಾಯಣ ಗುರುಗಳು ಏನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ, ಅಂದರೆ ಸನಾತನ ಧರ್ಮ. ಮತ್ತೊಂದು ವಿಷಯ ನಮ್ಮ ನಾರಾಯಣ ಗುರುಗಳು ಹೇಳಿದಂತ ಹೇಳಿದರೆ, ಕಟ್ಟುನಿಟ್ಟಾಗಿ ಪಾಲಿಸುವಂಥದ್ದು ಅಂತ ಹೇಳಿದರೆ ಬ್ರಹ್ಮಚರ್ಯ. ಅಥವಾ ನಮ್ಮದೀಗ ನೋಡಿ, ಒಂದು ಮನುಷ್ಯ ಆಗಿ ಹುಟ್ಟಿದ ಮೇಲೆ 4 ಸ್ಟೇಜ್ ಇದೆ ಒಂದು ಜೀವನದಲ್ಲಿ, 4 ಹಂತಗಳಿದೆ. ಅದು ಒಂದು ಬಾಲ್ಯ, ಆಮೇಲೆ ಯೌವನವನ್ನು ನಾವು ಬ್ರಹ್ಮಚರ್ಯ ಅಂತ ಹೇಳ್ತೇವೆ, ಆಮೇಲೆ ಗೃಹಸ್ಥ, ಆಮೇಲೆ ಸನ್ಯಾಸ. ಬಾಲ್ಯ ಜೀವನವನ್ನು ಎಲ್ಲರೂ ಮೊದಲಿನ ಕಾಲದಿಂದಲೂ ತಂದೆ ತಾಯಿಯೊಟ್ಟಿಗೆ ಕಳೆಯುವಂಥದ್ದು. ತಂದೆ ತಾಯಿ ಏನು ನಮಗೆ ಕಲಿಸಿಕೊಡ್ತಾರೆ, ಮುಂದಿನ ಜೀವನದಲ್ಲಿ ನಾವು ಹೇಗಿರಬೇಕು, ಅದೇ ಬಾಲ್ಯ. ನೆಕ್ಸ್ಟ್ ಬರುವಂಥದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ನಮಗೆಲ್ಲ ಈ ಯುವವಾಹಿನಿ ಅಂತ ಏನು ಹೇಳ್ತೇವೆ, ಇದು ಒಂದು ಥರ ಅದಕ್ಕೆ ಅಪ್ಲೈ ಆಗುವಂಥ, ಯುವವಾಹಿನಿಗೆ ಅಪ್ಲೈ ಆಗುವಂಥದ್ದು ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯದಲ್ಲಿ ಏನಿರ್ತದೆ ಅಂತ ಹೇಳಿದರೆ, ವಿದ್ಯಾರ್ಥಿ ಜೀವನ. ಈಗ ಮೊದಲನ ಕಾಲದಲ್ಲೂ ಗುರುಕುಲಕ್ಕೆ ಕಳಿಸ್ತಿದ್ರು, ಬಾಲ್ಯ ಮುಗಿದ ಮೇಲೆ ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕೆ. ಹಾಗೆ ವಿದ್ಯಾಭ್ಯಾಸಕ್ಕೆ ಹೋಗುವಾಗ ಏನಾಗ್ತದಂತ ಹೇಳಿದರೆ, ಅಲ್ಲಿಯೂ 5 ಶಾಸನ ಪದ್ಧತಿ ಇದೆ. ಅದು ನಾವು ಅದನ್ನು ಒಬ್ಸರ್ವ್ ಮಾಡಿದರೆ ತುಂಬ ಒಳ್ಳೆಯದು. ಬ್ರಹ್ಮಚರ್ಯದಲ್ಲಿ 5 ಶಾಸನ ಪದ್ಧತಿ ಇದೆ. ಅಂದರೆ ಅದು ವಿದ್ಯಾರ್ಥಿಗಳಿಗೆ ಅನ್ವಯ ಆದದ್ದು. ಯಾವುದಂತ ಹೇಳಿದರೆ, ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಿ, 5 ಪದ್ಧತಿ ಇದೆ, ಶಾಸನಗಳಿದೆ. ಅದು ನೀವು ವಿದ್ಯಾರ್ಥಿ ಜೀವನದಲ್ಲಿ ಹೇಗೆ ಜೀವನ ತೆಗಿಬೇಕು ಅಂತ. ಒಂದನೇದಾಗಿ ಶ್ವಾನ ನಿದ್ರಾ. ಶ್ವಾನ ನಿದ್ರಾ ಅಂತ ಹೇಳಿದರೆ, ನಾಯಿಯ ಹಾಗೆ ನಿದ್ದೆ ಮಾಡಬೇಕಂತೆ. ನಾಯಿ ಮತಿಗೆಟ್ಟು ನಿದ್ದೆ ಮಾಡೋದಿಲ್ಲ, ಅಂದರೆ ಏನು ಸ್ಮತಿ ಇಲ್ಲದೆ ನಿದ್ದೆ ಮಾಡೋದಿಲ್ಲ. ನಾಯಿ ಯಾವಾಗಲೂ ಕೂಡ ಅರೆ ಸ್ಥಿತಿಯಲ್ಲಿರ್ತದೆ, ಅರೆ ನಿದ್ರಾವಸ್ಥೆ ಅಂತ ಹೇಳಿದರೆ ಒಂದು ಶಬ್ದ ಆದರೂ ಕಣ್ಣು ತೆಗೆದು ನೋಡ್ತದೆ ಅದು. ಹಾಗೆ ವಿದ್ಯಾರ್ಥಿಗಳು ಅಷ್ಟು ಚೆನ್ನಾಗಿ ಗಮನ ಇಟ್ಟು, ಅಂದರೆ ಸ್ಮೃತಿಯನ್ನು ತಮ್ಮ ಕಂಟ್ರೋಲಲ್ಲಿಟ್ಟು ನಿದ್ದೆ ಮಾಡಬೇಕು. ಅದು ಶ್ವಾನ ನಿದ್ರಾ. ನೆಕ್ಸ್ಟ್ ಬರೋದು ಕಾಕ ಸ್ನಾನ. ಸ್ನಾನ ಮಾಡಬೇಕಂತೆ. ಸ್ನಾನ ಯಾವ ಥರ ಹೇಳಿದರೆ, ಕಾಕ ಹೇಳಿದರೆ ಕಾಗೆ. ಕಾಗೆ ಹೇಗೆ, ಎಲ್ಲಿ 1 ಸೆಕೆಂಡಲ್ಲಿ ನೀರು ಸಿಕ್ಕಿದರೆ ಅಲ್ಲೇ ಪಟ್ಟ ಅಂತ ಸ್ನಾನ ಮಾಡಿ ಬರ್ತದೆ, ಟೈಮ್ ವೇಸ್ಟ್ ಮಾಡೋದಿಲ್ಲ ಅದು. ವಿದ್ಯಾರ್ಥಿಗಳು ಅದೇ ಥರ. ನೆಕ್ಸ್ಟ್ ಬರುವಂಥದ್ದು ಬಕ ಧ್ಯಾನ. ಬಕ ಅಂತ ಹೇಳಿದರೆ ಕೊಕ್ಕರೆ, ಗೊತ್ತಲ್ಲ ನಿಮಗೆ ಕೊಕ್ಕರೆ?
ಕೊಕ್ಕರೆ ಒಂದೇ ಕಾಲಿನಲ್ಲಿ ನಿಲ್ತದಂತೆ ಧ್ಯಾನ ಮಾಡಿಕೊಂಡು. ಏನು ಧ್ಯಾನ ಮಾಡ್ತದೆ ಅದು? ಅದು ನೀರಿನ ಹೊಂಡದಲ್ಲಿ ಸಿಗುವ ಮೀನನ್ನು ಹೇಗೆ ಹಿಡಿಯುವುದು ಅಂತ ಒಂದೇ ಧ್ಯಾನ. ಹಾಗೆ ವಿದ್ಯಾರ್ಥಿಗಳು ಕೂಡ ಮನಸ್ಸಲ್ಲಿ ಒಂದೇ ಧ್ಯಾನ ಇರಬೇಕು. ಎಲ್ಲಿ ಅವಕಾಶ ಸಿಗ್ತದೆ, ಎಲ್ಲಿ ನಾನು ಮುಂದುವರಿಬೇಕು, ಇದನ್ನು ನೋಡಿಕೊಂಡು ಎಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ಕೂಡಲೇ ಅದನ್ನು ಹಿಡ್ಕೊಂಡು ಮುಂದಕ್ಕೆ ಬರಬೇಕು. ನೆಕ್ಸ್ಟ್ ಬರುವಂಥದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಈಗದ ವಿದ್ಯಾರ್ಥಿಗಳು ಏನು ಗೊತ್ತಾ, ಹಾಸ್ಟೆಲಲ್ಲಿ ಸೇರ್ತಾರೆ, ಹಾಸ್ಟೆಲಲ್ಲಿ ಇದ್ದುಕೊಂಡು ತಂದೆ ತಾಯಿಯ ಗಮನದಲ್ಲಿಲ್ಲ ಅಂತ ಹೇಳಿ ಏನೇನೋ ದುರಭ್ಯಾಸವನ್ನು ಬೆಳೆಸ್ಕೊಳ್ಳೋದು, ಬ್ರಹ್ಮಚರ್ಯ ಎಲ್ಲೋ ಹೋಯ್ತೋ ಗೊತ್ತಾಗೋದಿಲ್ಲ, ಆ ಥರದಲ್ಲಿ ಜೀವನ ನಡೆಸೋದು ಅದು ಸರಿಯಲ್ಲ. ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನೆಕ್ಸ್ಟು 5ನೇದು ಕೊನೆಯ ಹಂತವಾಗಿ ಗೃಹತ್ಯಾಗ. ಏನಾದರೂ ಸಾಧನೆ ಮಾಡಬೇಕಿದ್ರೆ ಮಕ್ಕಳು ಮನೆ ಬಿಟ್ಟು ತಂದೆ ತಾಯಿಯರ ಅವರ ಏನು ಆರೈಕೆ ಇದೆ ಅದರಿಂದ ದೂರ ಹೋಗಿ ಗೃಹತ್ಯಾಗ ಮಾಡಿ ಸಾಧನೆ ಮಾಡಬೇಕು. ನೀವು ಈಗಾಗಲೇ ನೋಡಿರ್ಬೋದು ನಮ್ಮ ಹಿಸ್ಟ್ರಿಯಲ್ಲಿ ಎಲ್ಲರೂ ಸಾಧನೆ ಮಾಡಿದರು ಚಿಕ್ಕ ವಯಸ್ಸಿನಲ್ಲೇ ಮನೆಯಿಂದ ಹೊರಗೆ ಹೋದವರು. ತಂದೆ ತಾಯಿ ಒಟ್ಟಿಗೆ ಇದ್ದರೆ ಏನಾಗ್ತದೆ ಅಂತ ಹೇಳಿದರೆ ಅವರ ಆಶೀರ್ವಾದ ಇರ್ತದೆ, ಅವರ ಬಲ ಇರ್ತದೆ, ಅಥವಾ ಅವರು ನಮ್ಮನ್ನು ನೋಡ್ತಾರಲ್ಲ ಅಂತ ಒಂದು ಅಸಡ್ಡೆ. ಆದ ಕಾರಣ ಮನೆ ಬಿಟ್ಟು ಹೊರಗೆ ಹೋದರೆ ಸ್ವತಂತ್ರವಾಗಿ ಚಿಂತನೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ. ಇದು 5 ಶಾಸನಬದ್ಧವು, ಇದು ನಮ್ಮ ಮನುಸ್ಮೃತಿಯಲ್ಲೇ ಬಂದಿದೆ. ವಿದ್ಯಾರ್ಥಿ ಜೀವನವನ್ನು ನಾವು ಹೇಗೆ ಕಳೀಬೇಕು ಅಂತ. ನೆಕ್ಸ್ಟ್ ಬರುವಂಥದ್ದು ನಮ್ಮ ನಾರಾಯಣ ಗುರುಗಳು ಏನು ಹೋರಾಟ ಮಾಡಿದ್ದಾರೆ ಅದು ಅಂತ ಹೇಳಿದರೆ, ನಾನು ಹೇಳ್ಬೋದಾ ಬೇಡವಾ ಅಂತ ಇಲ್ಲಿ ಗೊತ್ತಿಲ್ಲ, ಆದರೆ ನಾನು ಹೇಳ್ತಾ ಇದ್ದೇನೆ. ನಮ್ಮ ಮಹಿಳೆಯರ ಬಗ್ಗೆ ಇರುವ ದೌರ್ಜನ್ಯ, ಮಹಿಳೆಯರಿಗೆ ಹಿಂದುಳಿದ ವರ್ಗದವರಂತ ಕೇರಳದಲ್ಲಿ ಬ್ರಾಹ್ಮಿಣ್ಸ್ ಎಲ್ಲ ಬರುವಾಗ ಅವರು ದಾರಿ ಬಿಟ್ಟು ಸೈಡಲ್ಲಿ ನಿಲ್ಲಬೇಕಿತ್ತು, ಮತ್ತು ಮೇಲ್ವಸ್ತ್ರವನ್ನು ಹಾಕುವಾಗಿರಲಿಲ್ಲ, ಅರೆಬೆತ್ತಲ ಸ್ಥಿತಿಯಲ್ಲಿ ಅವರ ಎದುರು ನಿಂತುಕೊಳ್ಬೇಕಿತ್ತು, ನಗ್ನ ಸ್ಥಿತಿಯಲ್ಲಿ. ಇದು ತುಂಬ 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 ನೋವಿನ ವಿಷಯ ಆಗಿತ್ತು. ಅದನ್ನು ನೋಡಿ ನಾರಾಯಣ ಗುರುಗಳು ವಸ್ತ್ರ ಕಂಪ್ಲೀಟಾಗಿ ಧರಿಸಬೇಕು, ನಮ್ಮ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸುಬಲ ಮತ್ತು ಅವರಿಗೆ ಧೈರ್ಯ ತರಬೇಕಾದ್ರೆ ಬಟ್ಟೆ ಮೈ ಮೇಲೆ ಇರಬೇಕು ಅಂತ ಹೋರಾಟ ಮಾಡಿದರು. ಅದು ಸಕ್ಸಸ್ಸು ಆದರು ಅವರು. ಆದರೆ ಈಗದ ನಮ್ಮ ತಾಯಂದಿರು ನಾವು ಸಮಾಜದಲ್ಲಿ ಏನು ಗಮನಿಸ್ತೇವೆ ಅಂತ ಹೇಳಿದರೆ, ಇದ್ದ ಬಟ್ಟೆಯನ್ನು ತೆಗಿತಾ ಇದ್ದಾರೆ, ಅರ್ಧಂಬರ್ಧ ಬಟ್ಟೆ. ಏನು ಮಾಡೋದು, ಮೇಲ್ವಸ್ತ್ರ ಕೊಟ್ಟರೂ ಹಾಕೊಳ್ಳೋದಿಲ್ಲ. ಇದು ನಾರಾಯಣ ಗುರುಗಳು ಹೇಳಿದ್ದನ್ನು ಅನುಸರಿಸ್ತಾರಾ ಇಲ್ವಾ ಅಂತೇಳಿ ನಮಗೂ ಒಂಥರ ಚಿಂತನೆಗೀಡು ಮಾಡ್ತಾ ಇದೆ. ಅವರು ಬಟ್ಟೆಗಾಗಿ ಹೋರಾಟ ಮಾಡಿದ್ರು, ನಾವು ಬಟ್ಟೆ ತೆಗಿಲಿಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇದು ಒಂದು ಸೂಕ್ಷ್ಮದ ವಿಚಾರ, ಇದನ್ನು ದಯವಿಟ್ಟು ಗಮನಿಸಿ ತಾಯಂದಿರೆ. ಇದು ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೇನೆ. ಮತ್ತೊಂದು ಏನು ಹೇಳಿದರೆ, ಆರ್ಥಿಕವಾಗಿ ನಾವು ಸಬಲರಾಗಬೇಕು, ಯಾರು ಮಹಿಳೆಯರು. ಇದು ನಾರಾಯಣ ಗುರುಗಳು ಹೇಳಿದ ಅಂಶ. ಸರಿ, ಎಲ್ಲ ನಮ್ಮ ಮಾತೆಯರು, ನಾವು ಮಹಿಳೆಯರು, ನಾವೆಲ್ಲರೂ ಗ್ರ್ಯಾಜುಯೇಷನ್ ಮಾಡಿದ್ದೇವೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೇವೆ, PhD ಮಾಡಿದ್ದೇವೆ, ಎಲ್ಲ ಫೀಲ್ಡಲ್ಲಿ ಇದ್ದೇವೆ, ಎಲ್ಲದರಲ್ಲಿ ಮುಂದುವರಿದ್ದೇವೆ, ಕೈ ತುಂಬ ಸಂಬಳ ಬರ್ತದೆ, ಎಕಾನಮಿಕಲಿ ಸೌಂಡ್ ಅಂತ ಬೊಬ್ಬೆ ಹಾಕ್ತಾ ಇದ್ದೇವೆ. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ. ಸಾಫ್ಟ್ವೇರ್ ಇಂಜಿನಿಯರ್ ಆದ್ರದ್ದು ಮತ್ತೆ ಕೇಳೋದೇ ಬೇಡ, ವೀಕೆಂಡ್ ಫುಲ್ ಫ್ರೀಕೌಟ್ ಎಲ್ಲ ಬಂದಿದೆ ಈಗ. ಇದು ನಾನು ಬ್ಯಾಂಗ್ಳೂರಲ್ಲಿದ್ದು ನೋಡಿದವಳು, ಆದ ಕಾರಣ ನಾನು ಹೇಳ್ತಾ ಇದ್ದೇನೆ. ಈಗ ಬ್ಯಾಂಗ್ಳೂರಲ್ಲೇ ನೋಡಿದರೆ 8-9 ಫ್ಯಾಮಿಲಿ ಕೋರ್ಟ್ ಇದೆ. ಈ ಫ್ಯಾಮಿಲಿ ಕೋರ್ಟ್ ಯಾವುದನ್ನು ಡೀಲ್ ಮಾಡ್ತಿದೆ ಗೊತ್ತಾ ನಿಮಗೆ? ಇದು ನಮ್ಮ ವಿಚ್ಛೇದನ ಕೇಸ್ಗಳಿಗೆ, ಡೈವೋರ್ಸ್. ಹೆಣ್ಣು ಮಕ್ಕಳು ಏನು ಮಾಡ್ತಾರಂತ ಹೇಳಿದ್ರೆ, ಕೈ ತುಂಬಳ ಸಂಬಳ ಇದೆ, ಯಾರ ಹಂಗೆ ಇಲ್ಲ, ಹೌಸಿಂಗ್ ಲೋನ್ ತಗೊಳ್ತಾರೆ, ವೆಹಿಕಲ್ ಲೋನ್ ತಗೊಳ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಕಂಪ್ಲೀಟ್ ಇರ್ತದೆ ಅವರ ಹತ್ರ. ಸೊ ಯಾಕಾಗಿ ನಾನು ಗಂಡನಿಗೆ ಬಗ್ಬೇಕು, ಗಂಡನ ಮಾತು ನಾನು ಯಾಕೆ ಕೇಳಬೇಕು? ಇದು ಒಂದು ಅಂಶ. ಆದರೆ ದಯವಿಟ್ಟು ನಮ್ಮ ಓದಿದ ನಮ್ಮ ಹೆಣ್ಣು ಮಕ್ಕಳು ತಲೆಯಲ್ಲಿಟ್ಟುಕೊಳ್ಳಿ, ನಾವು ಏನೋ ಮಾಡಿದರೂ ಕೊನೆಗೆ ಒಂದು ಸಂಸಾರ ಅಂತ ನಮಗೆ ಬೇಕು. ಅದನ್ನು ಬಿಟ್ಟು ನಾನು ಕೌನ್ಸಿಲಿಂಗಿಗೆ ಕೂತ್ಕೊಳ್ತೇನೆ ಅಲ್ಲಿ ಬ್ಯಾಂಗ್ಳೂರಲ್ಲಿ, ನೋಡ್ತಾ ಇರೋದು ಅಂತ ಹೇಳಿದರೆ ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಮ್ಮ ಹೆಣ್ಣು ಮಕ್ಕಳು ಕೋಪ ಮಾಡಿಕೊಂಡು ಸಂಸಾರ ಬಿಟ್ಟು ಹೊರಗೆ ಬರೋದು. ನನಗೆ ಹೇಳ್ತಾರೆ, ನಾನು ಕೌನ್ಸಿಲಿಂಗ್ ಕೂತ್ಕೊಳ್ಳುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರೆ, ಏನು ಮೇಡಮ್ ನೀವು ಹೀಗೆ ಹೇಳ್ತೀರಾ, ಅವನು ನನ್ನ ಬರ್ತ್ಡೇನೇ ಸೆಲೆಬ್ರೇಟ್ ಮಾಡಿಲ್ಲ, ಅವನೊಟ್ಟಿಗೆ ನಾನು ಹೇಗೆ ಇರೋದು? ಇದು ತಪ್ಪು. ಯಾಕಂತ ಹೇಳಿದರೆ
ನೋಡಿ, ಮೊದಲಿನ ಕಾಲದಲ್ಲಿ ಬಾಲ್ಯ ವಿವಾಹ ಅಂತ ಇತ್ತು. ನಾನು ನಿಮ್ಮ ಟೈಮ್ ತಗೊಳ್ತಾ ಇದ್ದೇನೆ, 2 ನಿಮಿಷ, ತೊಂದರೆ ಇಲ್ಲದ್ರೆ ಹೇಳ್ತೇನೆ. ಬಾಲ್ಯ ವಿವಾಹ ಅಂತ ಇತ್ತು. ಅದರಲ್ಲಿ ಈಗ 8 ವರ್ಷ 9 ವರ್ಷದೊಳಗೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಂದು 12 ವರ್ಷ ಆಗೋದು. ಸೊ ಆ ಟೈಮಲ್ಲಿ ಏನಾಗ್ತಿತ್ತು ಹೇಳಿದರೆ, ಹೆಣ್ಣನ್ನು ಗಂಡನ ಮನೆಗೆ ಕರ್ಕೊಂಡು ಹೋಗುವಾಗ ಹೆಗಲಲ್ಲಿ ಇಟ್ಟುಕೊಂಡು, ಮಗು ಅಲ್ವಾ, ಹೆಗಲಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ರಂತೆ. ಅವಳ ಮುಂದಿನ ಜೀವನ ಗಂಡನ ಮನೆಯಲ್ಲಿ ಬಾಲ್ಯದಿಂದಲೇ ಶುರು ಆಗ್ತಿತ್ತು. ಬಾಲ್ಯದಿಂದ ಶುರು ಆಗುವಾಗ ಏನಾಗ್ತಿತ್ತು ಅಂತ ಹೇಳಿದರೆ, ಅವಳು ಒಂದು ಆ ಮನೆಯ ಮಗುವಾಗಿ ಬೆಳೀತಿದ್ಲು. ಅರ್ಥ ಆಯ್ತಲ್ಲ ನಿಮಗೆ? ಆ ಮನೆಯ ಮಗುವಾಗಿ ಬೆಳೀತಿದ್ಲು, ಹೆಣ್ಣು ಮಗುವಾಗಿ ಬೆಳೀತಾ ಇದ್ಲು ಆ ಮನೆಯದ್ದು. ಸೊ ಅಲ್ಲಿ ಪ್ರೀತಿ ವಿಶ್ವಾಸ ಎಲ್ಲವೂ ಅವಳು ಕಲಿತಿದ್ಲು, ಅವಳಿಗೆ ಸಿಕ್ತಿತ್ತು. ಸೊ ಭಿನ್ನಾಭಿಪ್ರಾಯದ ಪ್ರಶ್ನೆ ಬರ್ತಿರ್ಲಿಲ್ಲ. ಅದು ಏನು ಕೆಟ್ಟ ಇದು ಅಂತ ಹೇಳ್ತಾರೆ, ಆದರೆ ಸಹ ಅದು ನಿಜವಾಗಿ ಒಂದು ಪ್ರಕಾರ ನೋಡೋದಾದರೆ ಅದು ಉತ್ತಮ. ನಾನು ಹೇಳೋದಾದರೆ ಯಾಕೆ ಅಂತ ಹೇಳಿದರೆ, ಈಗದ ಹೆಣ್ಣು ಮಕ್ಕಳು, ತಪ್ಪು ತಿಳ್ಕೊಳ್ಬೇಡಿ ದಯವಿಟ್ಟು, ನಾನು ಹೇಳ್ತಾ ನಡೆಯುವಂಥದ್ದನ್ನು ಹೇಳೋದು, ಗ್ರ್ಯಾಜುಯೇಷನ್ ಮಾಡ್ತಾರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾರೆ, ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಏನೋ CA ಎಲ್ಲ ಮಾಡ್ತಾರೆ. ಮಾಡಿ ಮುಗಿಸುವಾಗ ದೇ ಮೇ ಬಿ ಜಸ್ಟ್ 23 years, 23-24, 23-24 ವರ್ಷ ಆಗಿರ್ತದೆ. ಸೊ ಇಷ್ಟು ಮಾಡುವಾಗ ಏನಾಗ್ತದೆ ಗೊತ್ತಾ, ತುಂಬ ದುಡ್ಡು ಖರ್ಚಾಗ್ತದೆ. ಅವರ ಫೀಸಿಗೆ, ಹಾಸ್ಟೆಲ್ ಫೀ, ಅವರ ಕನ್ವೆಯನ್ಸು, ಸಾಧಾರಣ ಲಕ್ಷಗಟ್ಟಲೆ ಹಣ. ಈ ಹಣವನ್ನು ಎಲ್ಲಿಂದ, ಮನೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗಿನ ಪರಿಸ್ಥಿತಿಯಲ್ಲಿ ಒಂದೊಂದು ಕುಟುಂಬಕ್ಕೆ ಒಂದೇ ಮಗು ಇಲ್ಲದೆ 2 ಮಗು. ಆದ ಕಾರಣ ತಂದೆ ತಾಯಿ ಬೋತ್ ಆರ್ ವರ್ಕಿಂಗ್. ಓಕೆ, ನಾವು ಕಂಫರ್ಟ್ ಇದ್ದೇವೆ, ಮಗುಗೆ ಖರ್ಚು ಮಾಡ್ತಾರೆ, ಲೋನ್, ಎಜುಕೇಷನ್ ಲೋನ್ ತಗೊಂಡಾದ್ರೂ ಖರ್ಚು ಮಾಡ್ತಾರೆ. ಸೊ ಇದೇನಾಗ್ತದೆ ಅಂದರೆ, ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆಸಿದ್ದವಳ ತಲೆಯಲ್ಲಿ ಇರ್ತದೆ. ಮತ್ತು ಅವಳ ಬರ್ಡೇ ಸೆಲೆಬ್ರೇಷನ್ ಗ್ರ್ಯಾಂಡಾಗಿ ಮಾಡೋದು, ಅವಳನ್ನು ತಿರುಗಾಡಲಿಕ್ಕೆ ಕರ್ಕೊಂಡು ಹೋಗೋದು ಎಲ್ಲ ಮಾಡಿರ್ತಾರೆ. ಅದೆಲ್ಲ ಅವಳ ತಲೆಯಲ್ಲಿ ಕೂತಿರ್ತದೆ. ನನ್ನ ಅಪ್ಪ ಅಮ್ಮ ನನ್ನನ್ನು ಎಷ್ಟು ಚಂದ ಮಾಡಿ ಸಾಕ್ತಾರೆ, ಎಷ್ಟು ಚಂದದಲ್ಲಿ ನೋಡಿದ್ದಾರೆ, ನಾನು ಕಂಫರ್ಟ್ ಇದ್ದೇನಂತ. ಆಮೇಲೆ ಏನು ಮಾಡೋದು, ಮದುವೆ ಶಾಸ್ತ್ರ ಮಾಡಲೇಬೇಕಲ್ಲ, ಮದುವೆ ಮಾಡಿ ಕೊಡ್ತಾರೆ. ಅಲ್ಲಿ ಹೋದಾಗ ಏನಾಗ್ತದೆ, ಈ ಹುಡುಗಿ ಕಂಪ್ಲೀಟ್ಲಿ ಮೆಚ್ಯೂರ್ಡ್, 24 ವರ್ಷದಲ್ಲಿ ಎಲ್ಲವೂ ತಿಳಿದಿರ್ತದೆ, ಎಲ್ಲ ಅಕೌಂಟೆಂಟ್ ಆಗಿ ತಲೆಯಲ್ಲಿ ಕೂತಿರ್ತದೆ. ಎಷ್ಟು ಫೀಸ್, ಯಾವ ಕಾಲೇಜಿಗೆ ಎಷ್ಟು ಫೀಸ್ ಕೊಟ್ಟದ್ದು, ಟ್ಯೂಷನ್ ಫೀಸ್ ಎಷ್ಟು ಕೊಟ್ಟಿದ್ದಾರೆ, ಕೋಚಿಂಗ್ ಎಷ್ಟು ಕೊಟ್ಟಿದ್ದಾರೆ, ಡ್ಯಾನ್ಸ್ ಕ್ಲಾಸಿಗೆ ಎಷ್ಟು ಕೊಟ್ಟಿದ್ದಾರೆ, ಎಲ್ಲ ತಲೆಯಲ್ಲಿರ್ತದೆ. ಅಲ್ಲಿ ಹೋದಾಗ ಒಂದು ದಿನ ಅವಳನ್ನು ಅಟೆಂಡ್ ಮಾಡದಿದ್ರೆ ಗಂಡನ ಮನೆಯವರು, ಹೇಗೆ ರಾಯಲ್ ಆಗಿ ಅವಳು ರಾಜಕುಮಾರಿಯಾಗಿ ತಾಯಿ ಮನೆಯಲ್ಲಿ ಇರ್ತಿದ್ಲು, ಆ ಥರ ಅಟೆಂಡ್ ಮಾಡದಿದ್ರೆ ಅಲ್ಲಿ ನೋಡಿ ಶುರು ಆಗ್ತದೆ ಫ್ಯಾಮಿಲಿ ಕೋರ್ಟಿನ ಎಂಟ್ರಿ. ಅಲ್ಲಿಗೆ ಬರ್ತದೆ ನಮಗೆ. ಏನು ಮಾಡೋದು, ಏನು ಬುದ್ಧಿ ಹೇಳೋದು, ಅವ್ರು ಕೇಳೋದಿಲ್ಲ. ಯಾಕೆ ಹೇಳಿದರೆ, ಎಲ್ಲವೂ ನನ್ನ ತಂದೆ ತಾಯಿ ಮಾಡಿದ್ದು, ಇವ ಹೀಗೆ ಸಿಕ್ಕಿದ್ದು ನನಗೆ, ನಾನು ಹೇಳಿದ ಮಾತು ಕೇಳೋದಿಲ್ಲ, ನನ್ನನ್ನು ಕರ್ಕೊಂಡು ಹೋಗೋದಿಲ್ಲ, ನನಗೆ ದುಡ್ಡು ಖರ್ಚು ಮಾಡೋದಿಲ್ಲ, ಸರಿಯಲ್ಲ? ಸೊ ಆದ ಕಾರಣ ಮಹಿಳೆಯರೇ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇದೊಂದು ಕಿವಿ ಮಾತು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ನಮ್ಮ ಮಕ್ಕಳನ್ನು ಸುದೃಢವಾಗಿ ಅಥವಾ ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳವಣಿಗೆ ತಗೊಳ್ಬೇಕಾದ್ರೆ ನೀವು ಇದೆಲ್ಲ ಅಂಶಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಅವರಿಗೆ ಈಗದಿಂದಲೇ ಸ್ವಾತಂತ್ರ್ಯ ಕೊಡ್ತೇವೆ, ಹೌದು, ಬೇಕಾದಷ್ಟು ಸ್ವಾತಂತ್ರ್ಯ ಕೊಡ್ತೇವೆ. ಈಗ ನಾವು ಮಕ್ಕಳಿಗೆ ಹೆದರಬೇಕಾಗ್ತದೆ ಮಾತಾಡಬೇಕಾದ್ರೆ, ಆದರೆ ಅದರ ಒಟ್ಟಿಗೆ ಇದೊಂದು ಸಂಸ್ಕಾರಗಳನ್ನು ಹೇಳಿಕೊಟ್ರೆ ಹೇಗೆ ನಮ್ಮ ಕುಟುಂಬದಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೋದು, ಮುಂದಿನ ಜೀವನವನ್ನು ಹೇಗೆ ನಡೆಸ್ಬೋದು, ಅಥವಾ ಸೂಕ್ಷ್ಮ ರೀತಿಯಲ್ಲಿ ಎಷ್ಟೇ ಹಣ ಇರಲಿ, ಆದರೆ ಸಂಸಾರ ಮುಖ್ಯ, ನಮಗೆ ನಮ್ಮ ಮರ್ಯಾದೆ ಮುಖ್ಯ ಅಂತ ಹೇಳಿಕೊಡೋದು ಉತ್ತಮ ಅಂತ ಅನಿಸ್ತದೆ. ನಾರಾಯಣ ಗುರುಗಳು ಇದನ್ನೇ ಹೇಳಿದ್ದು, ಆರ್ಥಿಕವಾಗಿ ಸಬಲರಾಗಿ ನೀವು, ಆದರೆ ನಿಮ್ಮತನವನ್ನು ನೀವು ಬಿಟ್ಟು ಕೊಡಬೇಡಿ, ನಿಮ್ಮತನವನ್ನು ನೀವು ಬಿಟ್ಟು ಕೊಡಬೇಡಿ ಅಂತ. ಇದಕ್ಕೆ ನಾನು ಹೇಳೋದು, ನಾರಾಯಣ ಗುರುಗಳು ಯಾವ ಗುರುಗಳೇ ಇರಲಿ, ಆದರೆ ನಾರಾಯಣ ಗುರುಗಳಷ್ಟು ಶ್ರೇಷ್ಠ ಈ ಜಗತ್ತಿನಲ್ಲಿ ಬೇರೆ ಯಾರು ಇರಲಿಕ್ಕಿಲ್ಲ. ಯಾಕಂತ ಹೇಳಿದರೆ, ಅವರು ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ, ಸಣ್ಣ ಕುಟುಂಬದಲ್ಲಿ ಹುಟ್ಟಿ, ಕಷ್ಟಪಟ್ಟು ತಪಸ್ವಿ ಅವರ ತಪಸ್ವಿ, ಅವರು ಎಲ್ಲವನ್ನೂ ಅವರ ತಪಶಕ್ತಿಯಿಂದ ತಿಳ್ಕೊಂಡಿದ್ದಾರೆ, ಅನುಭವದಿಂದ ತಿಳ್ಕೊಂಡಿದ್ದಾರೆ. ಮತ್ತು ನಮ್ಮ ಏನು ಹಿಂದುಳಿದ ವರ್ಗ, ನಾವು ಹಿಂದುಳಿದವರಲ್ಲ ಆ್ಯಕ್ಚುಲಿ, ಅದು ನಮಗೆ ಪಟ್ಟ ಕಟ್ಟಿದ್ದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳಿ. ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದ್ದಾರೆ. ಯಾಕೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದ್ದಾರೆ ಹೇಳಿದರೆ, ನಮ್ಮ ಜಾತಿಗಲ್ಲ, ನಮ್ಮ ಸ್ವಭಾವಕ್ಕೆ. ಈಗ ನೀವು ಹೇಳಿ, ಯಾವುದೇ ಒಂದು ಸಾರ್ವಜನಿಕ ಸಭೆಗೆ ಹೋಗಿ, ಸಾರ್ವಜನಿಕ ಸಭೆಯಲ್ಲಿ ಒಂದು ಕೆಲಸವನ್ನು ಹಂಚಿಕೆ ಮಾಡ್ತಾರಂತ ನೆನೆಸಿ,
ಹಂಚಿಕೆ ಮಾಡುವಾಗ ವೈದಿಕ ಕೆಲಸ ಇರ್ತದೆ, ವೈಣಿಕ ಕೆಲಸ ಇರ್ತದೆ, ಅಥವಾ ನಮ್ಮ ಬೇರೆ ಎಲ್ಲ ಕೆಲಸಗಳಿರ್ತದೆ. ಆಗ ಹಂಚಿಕೆ ಮಾಡುವಾಗ ನಮ್ಮ ಬಿಲ್ಲವರು ಅಥವಾ ಹಿಂದುಳಿದ ವರ್ಗದವರು ಸುಮ್ಮನೆ ನಿಂತುಕೊಂಡಿರ್ತಾರೆ. ನಾನಿದು ಸುಮಾರು ಕಾರ್ಯಕ್ರಮಗಳಲ್ಲಿ ನೋಡಿದ್ದೇನೆ. ಸುಮ್ಮನೆ ಅವರನ್ನು ಕರೆದ್ರು, ಹೋಮದ ಏನಾದರೂ ಒಂದು ಕಾರ್ಯಕ್ರಮ ಇದೆ, ನೀವು ಇಲ್ಲಿ ಇದಕ್ಕೆ ಸೇರಿಕೊಳ್ಳಿ ಅಂತ ಹೇಳಿದರೆ ಇಜ್ಜಿ ಯಾನ್ ಅವಳು ಕಾರ್ ಪಾರ್ಕಿಂದ ಅಲ್ಪ ಉಂಟುವೆ ಹೆಂಗೆ ಅವಳು ಕಂಫರ್ಟ್ ಉಂಟು ಅಂತ. ಇನ್ನೊಮ್ಮೆ ಬಂದು ನೀವು ಇಲ್ಲಿ ಅಕೌಂಟ್ಸಲ್ಲಿ ಕೂತ್ಕೊಂಡಿದ್ದೆ ಏನಾದರೂ ಮಾಡಿ ಅಂದರೆ ಇಲ್ಲ ನಾನು ಊಟದ ಸೆಕ್ಷನಲ್ಲಿ ಇರ್ತೇನೆ, ಊಟ ಜನರನ್ನೆಲ್ಲ ನೋಡಿ ಸುಧಾರಿಸ್ತೇನೆ. ಇದು ತಪ್ಪು. ನಮ್ಮ ಬಂಧುಗಳೇ, ನಾವು ಮುಂದುವರಿಬೇಕಂತ ಹೇಳಿದರೆ ಹಿಂದುಳಿದ ವರ್ಗ ಅಲ್ಲ ನಾವು ನಮ್ಮನ್ನು ವೈದ್ಯರು ಅಂತ ಕರೀತಾರೆ. ನಾವು ಬ್ರಾಹ್ಮಣ ಕುಲಕ್ಕೆ ಸೇರಿದವರು, ಗೊತ್ತುಂಟಲ್ಲ ನಿಮಗೆ, ದೇವಿ ವೈದ್ಯದಿ, ನಾವು ಬ್ರಾಹ್ಮಣ ಕುಲಕ್ಕೆ ಸೇರಿದವರು, ನಾವು ಹಿಂದುಳಿದವರಲ್ಲ. ಎಲ್ಲಿ ನಿಮಗೆ ಅವಕಾಶ ಸಿಗ್ತದೆ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆ ಏರಿ ನೀವು ವೇದಿಕೆಯಲ್ಲಿ ಕೂತ್ಕೊಳ್ಳಿ. ಎಲ್ಲರೊಟ್ಟಿಗೆ, ಎಲ್ಲ ಧರ್ಮದವರೊಟ್ಟಿಗೆ ಹಿಂದೆ ನಿಂತುಕೊಳ್ಬೇಡಿ, ಎಲ್ಲಿಯೂ ಹಿಂದೆ ನಿಂತುಕೊಳ್ಬೇಡಿ, ಅವಕಾಶವನ್ನು ಬಿಟ್ಟುಕೊಡ್ಬೇಡಿ. ಎಲ್ಲದಕ್ಕೂ ನಾವು ಸೈ ಅಂತ ಎನಿಸಿಕೊಳ್ಬೇಕು. ಮತ್ತು ನಮ್ಮ ಜೀವನದ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ನಮ್ಮನ್ನು ಹಿಂದುಳಿದವರಂತೇಳಿ ಯಾಕೆ ಕೊಟ್ಟದೆ? ನಮಗೆ ಸೌಲಭ್ಯಗಳು ಸಿಗಬೇಕಂತ ಮಾತ್ರ ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟದ್ದು ಹಿಂದುಳಿದ ವರ್ಗ ಅಂತೇಳಿ. ಮತ್ತು ನಮ್ಮ ಯಾವ ಧರ್ಮದಲ್ಲಿ ನಮ್ಮನ್ನು ಹಿಂದುಳಿದ ವರ್ಗ ಅಂತ ಹೇಳ್ತಾ ಇಲ್ಲ. ಆದ ಕಾರಣ ದಯವಿಟ್ಟು ಇದೊಂದು ವಿಷಯವನ್ನೆಲ್ಲ ಗಮನದಲ್ಲಿ. ಮತ್ತು ಇವತ್ತು ನನ್ನನ್ನು ಇಲ್ಲಿ ಕರೆದು 2 ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಶ್ರೀ ಕುಸುಮಾಕರ್ ಮತ್ತು ಕೊಲ್ಯ ನಮ್ಮ ಬಿಲ್ಲವ ಯುವಹಾನೀಸ್ ಘಟಕದವರಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ತುಳುನಾಡು. ನಮ್ಮದಲ್ಲಿ ವೇದಿಕೆಯಲ್ಲಿರುವಂಥ ಅಧ್ಯಕ್ಷರೇ ಹಾಗೂ ಬಂದಿರತಕ್ಕಂಥ ಯುವವಾಹಿನಿಯ ಎಲ್ಲ ಬಂಧು ಮಿತ್ರರೇ, ನನಗೆ ಜಾಸ್ತಿ ಮಾತಾಡಲಿಕ್ಕೆ ಗೊತ್ತಿಲ್ಲ. ಉದಯೋನ್ಮುಖ ಪ್ರತಿಭೆಗಳಿಗೆ ಯುವವಾಹಿನಿಯು ನೀಡ್ತಕ್ಕಂಥ ಅವಕಾಶಗಳು ಯಾವತ್ತೂ ಇದ್ದರೂ ಕೂಡ ಒಂದು ಮೇಲ್ದರ್ಜೆಯಲ್ಲಿ ಕಂಡುಬರ್ತದೆ. ನಾನೊಬ್ಬ ಹವ್ಯಾಸಿ ಛಾಯಾಗ್ರಾಹಕ. ನನ್ನನ್ನು ಈ ವೇದಿಕೆಗೆ ಕರೆದು ಇಲ್ಲಿ ಭಾಗವಹಿಸಿಗೆ ಹೇಳಿದ ಕುಸುಮಾಧರ್ ಸರ್ ಮತ್ತು ತಂಡದವರಿಗೆ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಯುವವಾಹಿನಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ತುಳುನಾಡಿನ ಸಂಸ್ಕೃತಿಯ ವಿಚಾರ ಮತ್ತು ಆಚಾರಗಳ ಬಗ್ಗೆ ಒಂದು ಹೊಸತನವನ್ನು ಸೃಷ್ಟಿಸುವ ಸಂಸ್ಥೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಅಳಿವಿನಂಚಿನಲ್ಲಿದ್ದಂತಹ ಒಂದು ಆರ್ಟಿಕಲೆಂಜ್ ಆಗಿರ್ಬೋದು. ನಾನು ಮೊದಲನೇ ಬಾರಿಗೆ ನೋಡಿದ್ದು ಯುವವಾಹಿನಿಯ ವೇದಿಕೆಯಲ್ಲಿ ಆಟಿದೊಂಜಿ ಕೂಟ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಬಂಟ್ವಾಳದಲ್ಲಿ ನಮ್ಮ ಘಟಕದವರು ಆಯೋಜಿಸ್ತಾರೆ. ಅದು ಮೊದಲನೇ ಬಾರಿಗೆ ಅಲ್ಲಿ ಮಾತ್ರ ನಡೆಯತಕ್ಕಂಥದ್ದು. ಈಗ ಅದು ಒಂದು ಎಲ್ಲ ಕಡೆಯಲ್ಲಿ ನಡೆಯುತ್ತಿದೆ. ಇದೆಲ್ಲ ಒಂದು ಯುವವಾಹಿನಿಯ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಯುವವಾಹಿನಿಯ ಕೊಲ್ಲೆ ಘಟಕದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ತನಗೆ ಕಳೆದ ವರ್ಷ ನಡೆದಂತಹ ಕೊಂಡಾಟದ ಬಾಳೆ ಎಂಬ ಒಂದು ಛಾಯಾಚಿತ್ರ ಸ್ಪರ್ಧೆಗೆ ತನ್ನನ್ನು ಜಡ್ಜ್ ಮಾಡಲಿಕ್ಕೆ ಕುಸುಮಾಧರ್ ಸರ್ನವರು ಕರೆದಿದ್ದರು. ನಾನು ಆ ಹೆಸರಿಗೆ ಮನಸೋತು ಅತ್ಯಂತ ಪ್ರೀತಿಯಿಂದ ಕೇಂದ್ರ ಸಮಿತಿಯಲ್ಲಿ ನಡೆದಂಥ ಈ ತೀರ್ಪುಗಾರಿಕೆಗೆ ಬಂದು ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ಅವರು ತನ್ನನ್ನು ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಕೂಡ ಬರಬೇಕು ಅಂತ ಹೇಳಿದರು. ಆಗ ನಾನು ಕಾರ್ಯದ ನಿಮಿತ್ತ ಮೈಸೂರಿನಲ್ಲಿದ್ದ ಕಾರಣ ಬರಲಿಕ್ಕೆ ಆಗಿರಲಿಲ್ಲ. ಈಗ ಕಾಕತಾಳಿ ಅಂತ ಹೇಳ್ಬೋದು, ಹೊಸದಾಗಿ ರಚನೆಗೊಂಡಿರುವಂತಹ ಉಳ್ಳಾಲ ತಾಲೂಕಿನಲ್ಲಿ ನಾನು ಭೂಮಾಪನ ಇಲಾಖೆಯಲ್ಲಿ ಭೂಮಾಪಕನಾಗಿ ಕಾರ್ಯನಿರ್ವಹಿಸಿರೋದ್ರಿಂದ ಈ ಸಂದರ್ಭದಲ್ಲಿ ಅವರು ಪದಗ್ರಹಣ ಸಮಾರಂಭಕ್ಕೆ ಬರಬೇಕು ಅಂತ ಹೇಳಿದರು. ಆದುದರಿಂದ ಇಲ್ಲಿ ಬಂದಿದ್ದೇನೆ. ಉಳ್ಳಾಲ ತಾಲೂಕಿನ ಏಕೈಕ ಯುವವಾಹಿನಿ ಸಂಸ್ಥೆ ಅಂತ ಹೇಳ್ಬೋದು ಇದನ್ನು. ಈ ಹೊಸ ಉಳ್ಳಾಲ ತಾಲೂಕಿನ ಮೊದಲ ಅಧ್ಯಕ್ಷರು ಇವರು ಮತ್ತು ಇವರ ತಂಡಕ್ಕೆ ನಾನು ವಂದನೆಗಳನ್ನು ಹೇಳ್ತಾ, ಇವರಿಂದ ಒಳ್ಳೆಯ ಕಾರ್ಯಕ್ರಮಗಳು ಮೂಡಿಬರಲಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು. SSLC ಪಕ್ಕ PUC ಪರೀಕ್ಷೆಡ್ ಎಡ್ಡ ಅಂಕನು ಪಡೆಯಿನ ನಮ್ಮ ಘಟಕದ ಸದಸ್ಯರ ಜೋಕ್ಲೆಗೆ ಗೌರವಿಸವನ ಒಂಜಿ ಪೊರ್ತು ಸಮೃದ್ಧಿ ಮಾನ್ವಿ ಬಿ ಪಾಂಡೆಯತ್ಲು ಮಾನ್ಸಿ ಬಿ ಪಾಂಡೆಯತ್ಲು ಕೃತಿಕ್ ನೆತ್ತಿಲ ಬೊಕ್ಕ ಯಶಿಕ ಮಿತರ್ ಮೇಡಿತಿನ ಪೂರ ಬಿಂದಿರು ಈ ಪೊರ್ತುಡು ಈ ಜೋಕ್ಲೆ ಪುತ್ರಿ ಕುಮಾರಿ ಸಮೃದ್ಧಿ ಸರಕಾರಿ ಪ್ರೌಢಶಾಲೆ RMSA ಕುಂಪಲ ಕರಿನ SSLC ಪರೀಕ್ಷೆಡ್ 550 ಅಂಕನ ಪಡೆದು
ಉನ್ನತ ಶ್ರೇಣಿಡು ಪಾಸಾತರು ಅಂಚನೆ మాన్సి బి పాండేత్లు బాలకృష్ణ పాండేత్లు పక్క వినుతా బాలకృష్ణ దంపతులైన సుపుత్రి అయిన మాన్సి బి పాండేత్లు శారదా విద్యాలయ కొడియాల బయలునేత విద్యార్థి ದ್ವಿತೀಯ PUC ಪರೀಕ್ಷೆಡು 542 ಅಂಕನ ಪಡೆದು ಉನ್ನತ ಶ್ರೇಣಿಡು ಪಾಸಾತರು ಮಾನ್ಸಿ ಬಿ ಪಾಂಡೇತ್ಲು. ಸ್ಥಾಪಕ ಅಧ್ಯಕ್ಷರಾದ ಘಟಕದ ಅಡಿಪಾಯನ ಗಟ್ಟಿ ಮಲ್ತಿನ ನಿಸ್ವಾರ್ಥ ಸೇವೆ ಮಲ್ತನು ಪುರ ನಮ್ಮ ಘಟಕದ ಸುರುತ್ತ ಗುರುಕಾರ್ಲು ಶ್ರೀಯುತ ಸುರೇಶ್ ಬಿಲ್ಲವ ಮೇರು. ಈ ಪೊರ್ತುಡು ಶ್ರೀಯುತ ಸುರೇಶ್ ಬಿಲ್ಲವ ಮೇರೆನು ನಮ್ಮ ಘಟಕದ ವತಿ ಹಿಡಿದು ಗೌರವಪೂರ್ಣವಾದ ನಮ್ಮ ಒಂದು ಅಭಿನಂದನೆ ಮನ್ಪುನ ಒಂದು ಕಾರ್ಯಕ್ರಮ ದೀವಂದ ಈ ಅಭಿನಂದನೆ ಸ್ವೀಕಾರ ಮಾಡ್ತಾರೆ ಶ್ರೀಯುತ ಸುರೇಶ್ ಬಿಲ್ಲವ ಮೇರು ದಯಮಂತ ವೇದಿಕೆಗೆ ಬರೋದೊಂದು ಈ ಪೊರ್ತುಡು ಭಿನ್ನಯ ಮಲ್ತೊಂದಿಲ್ಲ. ಅಂಚನೆ ಸುರೇಶ್ ಬಿಲ್ಲವ ಮೇರ್ನ ಒಟ್ಟಿಗೆ ಅವರ ಧರ್ಮಪತ್ನಿ ಸುಧಾ ಸುರೇಶ್ ಮೇರ್ಲ ಮಿತ್ತರ್ಮದ ಚಾವಡಿಗೆ ಬರೋದೊಂದು ಈ ಪೊರ್ತುಡು ಭಿನ್ನಯ ಮಲ್ತೊಂದಿಲ್ಲ. ಶ್ರೀಯುತ ಸುರೇಶ್ ಬಿಲ್ಲವ ಮೇರ್ನ ಅಭಿನಂದನಾ ಪತ್ರನು ಉದ್ಯೋಗ ಪಕ್ಕ ಭವಿಷ್ಯ ನಿರ್ಮಾಣ ನೇತ ನಿರ್ದೇಶಕರಾಯಿನ ಶ್ರೀಯುತ ಜೀವನ್ ಕಾಶಿಂಬೇಟು ಮೇರು ಓದೋಡು ಬಂದು ಈ ಪೊರ್ತುಡು ವಿನಂತಿ ಮಾಡ್ತೊಂದಿಲ್ಲ. ರಿಜಿಸ್ಟರ್ಡ್ ಕೊಲ್ಯ ಘಟಕ ಸುರುತ್ತ ಗುರ್ಕಾಲ್ಲು ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಶ್ರೀ ಸುರೇಶ್ ಬಿಲ್ಲವ ಮೇರೆಗೆ ಸರ್ವ ಸದಸ್ಯರ ಪರವಾದ ಅಟ್ಟಿ ಪಿಟ್ಟಿಡು ಅರ್ಪಣೆ ಮಲ್ಪುನ ಮಾನಾದಿಗಿದ ಓಲೆ. ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ನೇತ 22ನೇ ಎಗ್ಗೆ ಕೊಲ್ಯದ ಪರಿಸರಡು ಆರಂಭ ಆನಗ ಸುರುತ್ತ ಗುರ್ಕಾರ್ಮೇನು ವಹಿಸನ್ನಾರು ಸುರೇಶ್ ಬಿ ಕೊಲ್ಯ ಕನೀರ್ತೋಟದ ರಾಮ ಪೂಜಾರಿ ಬಕ್ಕ ಪುಷ್ಪ ದಂಪತಿಲೇನ ಸುಪುತ್ರೆ ಆಯ್ನ ಸುರೇಶ್ ಬಿ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸ್ಥಾಪಕ ಗುರ್ಕಾರಲ್ನ ಅವಧಿಡು ಒಂಜಾತು ಸದಸ್ಯರನ್ನು ಒಟ್ಟು ಸೇರಾದ ಕೊಲ್ಯ ಪರಿಸರಡು ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ದೇತ ಕೊಲ್ಯ ಘಟಕದ ಯಜ್ಞನು ಊರೊರ್ಮೆ ಪದ್ರಾಯರೆ ರಾತ್ರಿ ಪಗೆಲು ಬೆನ್ನಿ ಬುಲ್ಲೆತಿನಾರು ಅರೇನ ಸುರುತ್ತ ಗುರ್ಕಾರ್ಮೆದ ಗಟ್ಟಿ ಅಡಿಪಾಯಡು ಇನಿ ನಮ್ಮ ಕೊಲ್ಯ ಘಟಕ ಒಂಜೊಂಜೆ ಮುಟ್ಟು ಬರ್ತದು 5ನೇ ವರ್ಷನು ಪೂರೈಸದು ದುಂಬರಿಯೊಂದುಂಡು. ಇಂಚಿತ್ತಿ ಈ ಎಡ್ಡೆಗಳಿಗೆಡು ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾತಾ ಸದಸ್ಯರನ್ನ ಪರವಾದ ಕೊಲ್ಯ ಘಟಕದ ತೆಲಿಕೆದ ಬಳ್ಳಿ ಸುರೇಶ್ ಬಿ ಮಿರೇನು ಮಾನಾದಿಗೆ ಮಲ್ಪನೆ ಖುಷಿ ಪಡೆಯೊಂದಿಲ್ಲ. ಸೊಲ್ಮೇಲು ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಪದಕೀರು ಬಕ ಮಾತಾ ಸದಸ್ಯರು ಸೊಲ್ಮೇಲು ಮಿತ್ತರ್ ಮೇಡೈತಿನ ಪೂರಾ ಬೆನ್ನೇರು ಈ ಪೊರ್ಸುಡು ಸುರೇಶ್ ಪಕ್ಕ ಸುಧಾ ಸುರೇಶ್ ದಂಪತಿಲೇನು ಗೌರವದ ಅಭಿನಂದನೆ ಮಂತೊಡು ಬಂದು ಭಿನ್ನಯ ಮಂತೊಂದು. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಹಿಂದಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಳೆ ನಾಡದ ಸುಧೆಯನ್ನು ಹರಿಸಿರುವ ನಾಯಕರೇ ಇದ ಚಪ್ಪಾಳೆ ಧೈರ್ಯ ಶೌರ್ಯವಾಗೆ ನನ್ನ ದುಂಬಗ ಕೇಂದ್ರ ಸಮಿತಿದ ನಿರಲಡು ಉಡುಪಿ ಘಟಕ ಆತಿಥ್ಯದ ನಡಪುನ ಡೆನನ 2022 ನಿಲೆಟ್ಟು ಕೆಲವೊಂಜಿ ಸ್ಪರ್ಧೆಯನ್ನು ನಮ್ಮ ಘಟಕ ಆಯೋಜನೆ ಮಾಡ್ತಿದ್ದು ಈ ಸಾಹಿತ್ಯ ಸೌರಭದ ಬಹುಮಾನ ವಿತರಣೆದ ಒಂದು ಕಾರ್ಯಕ್ರಮದ ಇವರನ್ನು ಕಲೆ ಬೊಕ್ಕ ಸಾಹಿತ್ಯ ನಿರ್ದೇಶಕಿ ಕುಮಾರಿ ಅರ್ಪಿತಾ ಕಾಶಿಂಬೆಟ್ಟು ಮೇರು ನಡಪಾದ ಕೊರಡು ಬಂದು ಈ ಪೊರ್ತುಡು ಭಿನ್ನಯ ಮಂತೊಂದು. ಡೆನ್ನಾನ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಘಟಕವು ನಡೆಸಿರುವ ವಿವಿಧ ಸ್ಪರ್ಧೆಯ ವಿಜೇತರು ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿ. ನಾರಾಯಣ ಗುರುಗಳ ರೇಖಾಚಿತ್ರಕ್ಕೆ ಬಣ್ಣ ಹಚ್ಚುವುದು. ಪ್ರಥಮ ಬಹುಮಾನ ಸ್ವಸ್ತಿ ತೊಕ್ಕೋಟು.
ದ್ವಿತೀಯ ಬಹುಮಾನ ಉನ್ನತಿ ಎಸ್ ಕೊಲ್ಯ. ತೃತೀಯ ಬಹುಮಾನ ಗಿನೀಶ ಕಿನ್ಯ. ಪ್ರೌಢಶಾಲಾ ಪ್ರಬಂಧ ಸ್ಪರ್ಧೆ ಪ್ರಥಮ ಬಹುಮಾನ ವಂಶಿ ಕೆಎಸ್. ದ್ವಿತೀಯ ಬಹುಮಾನ ರಜತ್ ಶೆಣೈ. ಕಾಲೇಜು ವಿಭಾಗದ ಭಾಷಣ ಸ್ಪರ್ಧೆ ಯಶಿಕಾ ಕೊಲ್ಯ. ನಮ್ಮ ಘಟಕದ ಸದಸ್ಯರಿಗೆ ಆಯೋಜಿಸಿದ ಪ್ರಬಂಧ ಸ್ಪರ್ಧೆ ಪ್ರಥಮ ಬಹುಮಾನ ಜೀವನ್ ಕೊಲ್ಯ. ದ್ವಿತೀಯ ಬಹುಮಾನ ರಶ್ಮಿತಾ ಕೊಲ್ಯ. ಬಂಧುಲೆ ನನ್ನ ದುಂಬಗ್ ಶಾಶ್ವತ ವಿದ್ಯಾನಿಧಿ ಯೋಜನೆನೇಕ್ ಪಣವನ್ನು ಪಗಪಾವನ ಒಂಜಿ ಕಾರ್ಯಕ್ರಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಆರಂಭ ಆಯ್ನ 2ನೇ ವರ್ಷದ ಕುಸುಮಾಕರ ಕುಂಪಲ ಮೇರ್ನ ಗುರ್ಕಾರ್ಮೆದ ಅವಧಿಡ್ ಶಾಶ್ವತ ವಿದ್ಯಾನಿಧಿ ಯೋಜನೆ ಪಂಪುರ ಒಂಜಿ ಕಾರ್ಯಕ್ರಮನ ಅಟ್ಟನೆ ಮಂತೊಂದಿತ್ತ ನೇಟು ಒಟ್ಟು ಸೇರ್ನ ದುಡ್ಡು ಬರ್ಪುನ ಬಡ್ಡಿದ ಕಾಸುಡ್ ನಮ್ಮ ಸಮಾಜದ ಜೋಕ್ಲೆಗೆ ಪ್ರೋತ್ಸಾಹ ಮಂಪುನ ಒಂಜಿ ಎಡ್ಡ ಕಾರ್ಯನ ನಮ್ಮ ಅಟ್ಟನೆ ಮಂತಿತ್ತ ಅಂಚನೆ ಇತ್ತೆ ಶಾಶ್ವತ ವಿದ್ಯಾನಿಧಿ ಯೋಜನೆದ ಈ ಒಂಜಿ ಯೋಜನೆಗೆ 25,000 ಪಣದ ಒಂಜಿ ಚೆಕ್ನ ನಮ್ಮ ಘಟಕದ ಗುರುಕಾರ್ಲಾಯನ ಶ್ರೀಯುತ ಮೋಹನ್ ಮಾಡೂರು ಮೇರು ಶಾಶ್ವತ ವಿದ್ಯಾನಿಧಿ ಯೋಜನೆದ ಪಣವದ ಗುರುಕಾರ್ಯ ಶ್ರೀ ರಘುರಾಮ್ ಸುವರ್ಣ ಮೇರೆಗೆ ಕೈಪಗಪಾಡು ಬಂದು ಈ ಪೊರ್ತುಡು ಭಿನ್ನಯ ಮಂತೊಂದು ಶಾಶ್ವತ ವಿದ್ಯಾನಿಧಿ ಯೋಜನೆಗೆ ರೂಪಾಯಿ 25,000 ಚೆಕ್ನು ನಮ್ಮ ಘಟಕದ ಗುರುಕಾರ್ಲಾಯನ ಶ್ರೀಯುತ ಮೋಹನ್ ಮಾಡೂರು ಮೇರು ಶಾಶ್ವತ ವಿದ್ಯಾನಿಧಿ ಯೋಜನೆದ ಪಣವದ ಗುರುಕಾರ್ಯ ಶ್ರೀಯುತ ರಘುರಾಮ್ ಸುವರ್ಣ ಮೇರೆ ಒಟ್ಟು ಮೌಲ್ಯ 2 ಕೋಟಿ 5 ಲಕ್ಷ ರೂಪಾಯಿ ಆವೊಂದುಂಡು ಅಂಚನೆ ಈ ಒಂಜಿ ಅಕ್ಲ ಎಡ್ಡಪ್ಪದ ಕಾರ್ಯಕ್ಕೆ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ವತಿರ್ದು ರೂಪಾಯಿ 70,000 ಚೆಕ್ನು ಈ ಪೊರ್ತುಡು ನಮ್ಮ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ನೇತ ಅಧ್ಯಕ್ಷರಾಯನ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ಮೇರೆಗೆ ನಮ್ಮ ಘಟಕದ ಅಧ್ಯಕ್ಷರಾಯನ ಶ್ರೀಯುತ ಮೋಹನ್ ಮಾಡೂರು ಮೇರು ಚೆಕ್ನು ಕೊರ್ದು ಕೈಪಗಪಾವಡು ಪಂದು ಈ ಪೊರ್ತುಡು ಭಿನ್ನಯ ಮಂತೊಂದು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಶುಭಾಶಯದ ನುಡಿಗಳನ್ನಾಡಿದ ಶ್ರೀಮತಿ ರಾಜಲಕ್ಷ್ಮಿ ಡಿ ಸುವರ್ಣ ಹೈಕೋರ್ಟ್ ವಕೀಲರು ತುರ್ತು ಕಾರ್ಯದ ನಿಮಿತ್ತ ಇದೀಗ ತೆರಳಲಿದ್ದಾರೆ. ಅವರಿಗೆ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸರ್ವ ಸದಸ್ಯರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಘಟಕದ ಅಧ್ಯಕ್ಷರಾದ ಶ್ರೀಯುತ ರಾಜಲಕ್ಷ್ಮಿ ಡಿ ಸುವರ್ಣ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಗುರ್ಕಾರ್ಲು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಶ್ರೀ ಮೋಹನ್ ಮಾಡೂರು ಮೇರೆಗೆ ಸರ್ವ ಸದಸ್ಯರ ಪರವಾದ ಆರ್ತಿ ಪಿಡ್ತಿಡ ಅರ್ಪಣೆ ಮಲ್ಪುನ ಮಾಟ್ರಾಯಡೆ ಬಡಪತ್ತದ ಜೀವನದೊಟ್ಟಿಗೆ ಪೊಂಬಾಟಿಕೆ ಮಲ್ತೊಂದು SSLC ಮುಟ್ಟ ವಿದ್ಯಾಭ್ಯಾಸ ಮಲ್ತದು ದುಂಬಾಗ ಬಂಜಿದ ಬಡವಗೂ ಸೆಂಟ್ರಿಂಗ್ ಬೇಲೆ ಶುರು ಮಲ್ತಿನಾರು ಬದುಕದ ಬಡಪತ್ತು ಇತ್ತನಲ್ಲ ಮೇರ್ನ ಉಡಲಡು ಸಮಾಜಮುಖಿ ಸೇವೆಗೆ ಮಾತ್ರ ಬಡಪತ್ತು ಇಜ್ಜಾಂಡು ಕೆಲವೊಂಜಿ ಸಂಘ ಸಂಸ್ಥೆಲೆಡು ಸದಸ್ಯರಾದ ಪಾಲು ಪಡೆದು ಸಮಾಜಗೂ ಒಂಜಾತ ಸೇವೆ ಮಲ್ತೊಂದುಲ್ಲೇರು. ಅಯ್ಯಪ್ಪ ಭಜನಾ ಮಂದಿರ ಕೋಟೆಕಾರು ನೇತ ಮಾಜಿ ಗುರುಕಾರ್ಲು ಬೊಕ್ಕ ಟ್ರಸ್ಟಿಯಾದ ಕೊರಗಜ್ಜ ಸೇವಾ ಸಮಿತಿ ಟ್ರಸ್ಟ್ ಮಾಡೂರದ ಟ್ರಸ್ಟಿಯಾದ ಸಾರ್ವಜನಿಕ ಗಣೇಶ ಮಂದಿರ ಬೀರಿ ನಾಗ ಸಾನ್ನಿಧ್ಯ ಮಾಡೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೆತ್ತಿಲ ಕೋಟೆಕಾರು ರೋಟರಿ ಸಮುದಾಯ ದಳ ಕೊಲ್ಯ ನೇತ ಸದಸ್ಯರಾದ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ನೇತ ಕ್ರೀಡಾ ಕಾರ್ಯಂತರಾದ ಅಂಚನೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಗುರುಕಾರ್ಲಾದ ಸೇವೆ ಸಲ್ಲಿಸಾವೊಂದುಲ್ಲೇರು. ಕರಿನ 1 ವರ್ಷದ ಅವಧಿಡು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಗುರುಕಾರ್ಮೆದ ನಗುವನ್ನು ವಹಿಸೊಂದು ಜನಮಾನ್ಯರು ಬೆರಿಬಟ್ಟುನ ಎಡ್ಡೆಪುದ ಕಾರ್ಯಕ್ರಮ ನಡಪಾದು ಕೊಡ್ತೇರು. ಧರ್ಮಪತ್ನಿ ಶ್ರೀಮತಿ ವೀಣಾ ಎಂ ಬೊಕ್ಕ ರಡ್ಡು ಪೊಂಜೊಕ್ಕಲಿನ ಒಟ್ಟಿಗೆ ಸಂಸಾರದ ರಥನು ಪೊರ್ಲುಡೆ ದುಂಬುಕೊನೊಂದುಲ್ಲೇರು. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಗುರುಕಾರ್ಮೆದ ಗದ್ದಿಗೆ ಇತ್ತದು ಘಟಕನು ಮೆನ್ಕಾಯಿನ ಶ್ರೀ ಮೋಹನ್ ಮಾಡೂರು ಮೇರೆನು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾತಾ ಪದುಕೇರು ಬೊಕ್ಕ ಸರ್ವ ಸದಸ್ಯರ ಪರವಾದ ಈ ಪೊರ್ತುಡು ಆರ್ತಿ ಪಿಡ್ತಿಡು ಮಾನಾದಿಗೆ ಮಲ್ಪರೆ ಖುಷಿ ಪಡೆಯುವುದಿಲ್ಲ. ಸೋಲ್ಮೇಲು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಪದುಕೇರು ಬೊಕ್ಕ ಮಾತಾ ಸದಸ್ಯರು ತೇದಿ 14/8/2022 ಬೂಡು ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಕೊಲ್ಯ ಸೋಮೇಶ್ವರ.
ತುರುಕಾದ 2022 ಇಸ್ವಿದ ಗುರ್ಕಾಮದ ಜವಾಬ್ದಾರಿನ ಕೊರಿನ ಒಟ್ಟುಗು ಎಡ್ಡ ಕಾರ್ಯಕಾರಿ ಸಮಿತಿಯನ್ನು ಆಯ್ಕೆ ಮತ್ತು ಕೊಡ್ತೀರು ಅಂಜಿನ ಚುನಾವಣಾಧಿಕಾರಿ ಆಯ್ನ ರವಿಕೊಂಡನ ಮಾಜಿ ಅಧ್ಯಕ್ಷರ ನಕ್ಲೆಗ್ ಸರ್ವ ಸದಸ್ಯರಿಗೆ ದಿಂಜಿ ಉಡಲ್ದ ಸೊಲ್ಮೇಲಿನ ಸಂದ ಒಂದಿಲ್ಲ ವಿದ್ಯೆ ಉದ್ಯೋಗ ಸಂಪರ್ಕದ ನಿಲೆಟ್ ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಲ್ತೊಂದು ಪುನಃ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಗಾರ್ತೇನು ಪಡೆಯಿನ ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ನೀರೆರಡು ಸೇವೆ ಮಲ್ಪುನ ಘಟಕದ ಗುರ್ಕರ್ಮೆ ವಹಿಸುನ ಮಹಾಮಲ್ಲ ಪೆರ್ಮೆದ ವಿಷಯ ಒಂದು ಇನಿಯನ್ನ ಪಾಲ್ಗೆ ಒದಗಿದು ಬೈದು ಬಂದರೆ ಸಂತೋಷಪಟ್ಟು ಕೇಂದ್ರ ಸಮಿತಿಡು ಎಡ್ಡ ಪುಗಾರ್ತೇನು ಪಡೆಯಿನಂಚಿನ ಕೊಲ್ಯ ಘಟಕದ 5 ವರ್ಷದ ಬಾಲೆನು ಈತ್ನೇಟ ತಾಂಕದ ಮಲ್ಲ ಮಲ್ತಿನ 5 ಗುರ್ಕಾರ್ಲು ಪಾಡಿದು ಕೊಡ್ತಿನ ಚೌಕಟ್ಟದ ಒಲೈ ಅಕ್ಲೆನ ಸಲಹೆ ಸಹಕಾರವನ್ನು ದೆತ್ತೊಂದು ಸಮಾಜಗೂ ಒಂಜಾತಿ ಸೇವೆ ಮಲ್ಪರೆ ಪ್ರಯತ್ನ ಮಲ್ಪುವೆ ಕೇಂದ್ರ ಸಮಿತಿದ ಮಾರ್ಗದರ್ಶನಡು ಆಶ್ರಯ ಕೊರ್ಪಿನ ಮಾತೃ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಅಂಚೆನ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸರ್ವ ಸದಸ್ಯರನ್ನ ಸಲಹೆ ಬೆರಿತಾಂಗದ ಅವಶ್ಯವಾದ ಅಗತ್ಯ ಉಂಡು ಪಂಡದು ಈ ಪೊರ್ತದು ನೆನವರಿಕೆ ಮಲ್ತೊಂದಿಲ್ಲ ಅಂಚೆನೆ ಇನ್ನಿತ ಅಭಿನಂದನೆ ಸ್ವೀಕಾರ ಮಂತಿನ ಡಾಕ್ಟರ್ ಅರುಣ್ ಸರ್ಗ್ ನಮ್ಮ ಏತು ಸನ್ಮಾನ ಮಂತ್ರಿನಲ್ಲ ಅವು ಕಮ್ಮಿಯೇ ಸಾಮಾಜಿಕ ಬೊಕ್ಕ ಧಾರ್ಮಿಕ ಕಲೆಗಳಿನದಿ ಒಂದು ಈ ಪರಿಸರದಕ್ಲೆಗೆ ನಮ್ಮ ಗುರು ಮಂದಿರಗಳು ಆರೆ ನಡಪಾದ ಕೊರ್ಪಿನ ಧರ್ಮ ಶಿಕ್ಷಣ ಕೇವಲ ಧರ್ಮ ಶಿಕ್ಷಣ ಅತ್ತ ಧರ್ಮದ ಬಗ್ಗೆ ಮಾತ್ರ ಶಿಕ್ಷಣ ಕೊರಂದೆ ಒಂಜಿ ಬಾಲೆ ಸಮಾಜಡು ಸಂಸ್ಕಾರಯುತ ಗೌರವಯುತ ಶ್ರೇಷ್ಠ ವ್ಯಕ್ತಿ ಆದ ಬುಳೆವರೆ ಬೋಡಾಪಿನ ಶಿಕ್ಷಣ ಕೊರೊಂದುಲ್ಲೇರು ಪನರೆ ಮಸ್ತ್ ಹೆಮ್ಮೆ ಒಂದುಂಡು ಈ ಪರಿಸರದ ಮಾತೆರ್ಲ ಈ ಶಿಕ್ಷಣದ ಪ್ರಯೋಜನ ಪಡೆಯೋಡು ಪಣದು ದುಂಬದ ಅಧ್ಯಕ್ಷರನ್ನೆಟ್ಟು ಯಾರು ಮಾತೆರ್ಲ ಭಿನ್ನವತ ಮಲ್ತೊಂದು ಈ ಕಾರ್ಯಕ್ರಮ ಈತು ಪೊರ್ಲುದು ನಡಪಡು ಬರ್ರೆ ನೆಕ್ ಪಿರವಡು ಬೆಂಚಿನಂಚಿನ ಮುಖ್ಯವಾದ ನಮ್ಮ ಕುಸುಮಾಕರ್ ಕುಂಪಲ ಅಂಚನೆ ನಿತ್ಯದ ಅಧ್ಯಕ್ಷರು ಮೋಹನ್ ಮಾಡೋರು ಅಂಚನೆ ಸರ್ವ ಸದಸ್ಯರಿಗೆ ಅಭಿನಂದನೆ ಮಲ್ತೊಂದು ರಡ್ಡು ಪಾತ್ರೆ ಅವಕಾಶ ಧನ್ಯವಾದ ಕೊಡೋದಿಲ್ಲ ಜೈವ ವೇದಿಕೆയുടെ ಪುನಃ ಮಾತಾ ಗಣ್ಯರಿಗೆ ವಂದಿಸ ಒಂದು ಅಂಚನೆ ವೇದಿಕೆಡೆ ದುಂಬುಪ್ಪುನಂಚಿನ ಮಾತಾ ಯೋವಯಿಂದ ಬಂದುಲು ಅಂಚನೆ ಬಿಲ್ಲವ ಸಮಾಜದ ಬಂಧುಲೆಗೆ ತೆರೆತಗ್ಗ ಒಂಜಿ ವರ್ಷದ ಎಂಚ ಪೌಂಡೊಂದು ಗೊತ್ತಿಚ್ಚಿ ಯಾನು ಅಧ್ಯಕ್ಷ ಆದ ಅಧಿಕಾರ ಸ್ವೀಕಾರ ಮನ್ಪುನಂಚಿನ ಪೊರ್ತು ದೇಶವ್ಯಾಪ್ತಿ ಕೊರೋನಾ ಬತ್ತದು ಮಾತಾ ಅಸ್ತವ್ಯಸ್ತವಾದಿತ್ತಿನಂಚಿನ ಸಮಯ ಈ ಸಮಯಡು ಯುವ ವಾಹಿನಿ ಸಂಘಟದೆಲ್ಲ ಒವೇ ಮೀಟಿಂಗ್ ಜಾಸ್ತಿ ಆವಂದೆ ಮಾತಾ ಸದಸ್ಯರು ಬರ್ಪುನಲ ಕಮ್ಮಿ ಆದಿತ್ತು ಆ ಪೊರ್ತುಡು ಯಾನು ಅಧ್ಯಕ್ಷ ಸ್ಥಾನನು ವಯಸ್ಸನ್ನ ಬುಡ್ಚಿಂದೆ ಇತ್ತೆ ಆಂಡಲ ಮಾತಾ ಯುವ ವಾಹಿನಿದ ಬಂಧುಲೆನ ಒಂಜಿ ಒತ್ತಡದ ಮಿತ್ತು ನಮ್ಮ ಅತಿಥಿಲು ಪಂಡೇರು ಓವೇ ಪೋಸ್ಟ್ ದಿಕ್ಕಣ ಬುಡಿಯರ ಬಲ್ಲಿ ಅವಕಾಶ ಬನ್ನಾಗ ಉಪಯೋಗ ಮಂತು ನೋಡೊಂದು ಆ ನಿಟ್ಟಿಡು ಯಾನ್ಲ ಆ ಒಂಜಿ ಸ್ಥಾನವನ್ನು ವಹಿಸೊಂಡೆ ಅವೆಡ್ದು ಬೊಕ್ಕ ಉಂಟುದು ಪೋತಿತ್ತಿನ ಮೀಟಿಂಗ್ ನಿರಂತರವಾದ ಪ್ರತಿ ವಾರ ನಮ್ಮೆಟ್ಟೊಂಜಿ ಹೆಮ್ಮೆದಾದ ಪಂಡ ಪ್ರತಿ ವಾರಲ ನಮ್ಮ ಈ ಬುಧವಾರದನಿ ಬಯ್ಯ 7 8 ಗಂಟೆ ಮುಟ್ಟ ಮೂಲು ಸೇರುವ ಮೀಟಿಂಗ್ ಮನ್ಪು ಅವೇನು ನಿರಂತರವಾದ ಮನ್ಪುನ ಪ್ರಯತ್ನ ಮಂತ ಅವೆಟ್ ನಮ್ಮ ಸಕ್ಸಸ್ಲಾತ ಸುರುಕು 3-4 ಜನ ಸೇರ್ದಿಲ್ಲ ಮೀಟಿಂಗ್ ಮಂತದನ ಉಂಡು ಅಂಡ ಇನಿಕಾನಾಗ ಮಾತ ಸದಸ್ಯರ್ಲ ಸೇರೊಂದು ಮಲ್ಲ ಮಾತ ಒವೇ ಕೆಲಸ ಅವಾಡು ಸುರುಕು ನಮ್ಮ ಮಂತೆನಂಚಿನ ನಾರಾಯಣ ಗುರುಕುಲ್ನ ಗುರುಶ್ರುತಿ ಆದುಪು ಅವೆಡ್ದು ಬಕ್ಕ ಮಂತೆನ ನಾರಾಯಣ ಗುರುಕುಲ್ನ ನಮ್ಮ ಕೊಲ್ಯ ಒಂಜಿ ಬಿಲ್ಲವ ಸಮಾಜೋಡು ಮುಲ್ಪ ಮಂದಿರೋಡು ನಾರಾಯಣ ಗುರುಕುಲ್ನ ಸಮಾಧಿ ದಿನನು ಪ್ರಥಮವಾದ ಆರಂಭ ಮನ್ಪುನಗ ಬಿಲ್ಲವ ಸಮಾಜದ ಕಲ್ನಲ ಸಹಕಾರ ತಿಕ್ಕಂಡು ಅವತ್ತಂದೆ ಮಾತ ನಮ್ಮ ಬಂಧುಲೆನ ಸಹಕಾರೋಡು ಅವಳ ಯಶಸ್ವಿಯಾದ ನಡಪರ ಸಹಕಾರ ಅಂಡು ಅವತ್ತಂದೆ ಕೇಂದ್ರ ಸಮಿತಿದ ಕಾರ್ಯಕ್ರಮ ಮನ್ಪುನ ಬಣ್ಣಂಡ ಅವು ಮಲ್ಲ ಜವಾಬ್ದಾರಿದ ಕೆಲಸ
ನಮ್ಮ ರವಣ್ಣನ ಅವಧಿಡೆ ಒಂಜಿ ಕಾರ್ಯಕ್ರಮನು ಮನ್ಪೋಡು ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮನ್ಪೋಡು ಒಂದು ಕೇಂದಿತ್ತೇರು ಆಂಡ ಕೋವಿಡ್ ದಾದ್ರ ಮಂತರೆ ಅವಕಾಶ ಆಯ್ಜಿ ಆಂಡ ಆ ಜವಾಬ್ದಾರಿ ಕೇಂದ್ರ ಸಮಿತಿಗೆ ಬುಡ್ಜೇರು ಎನ್ನ ನೀರಿನ ಅವಧಿಡು ಆವಡೆ ಪನ್ಪುನ ಒಂಜಿ ಒತ್ತಡನು ದಿಯೇರು ಆಂಡ ಎಂಕ ವಯಸ್ಸೋನಿಯರ್ಲ ಧೈರ್ಯ ಬರ್ಪುಜಿ ದಯಪಂಡ ಕೇಂದ್ರ ಸಮಿತಿ ಕಾರ್ಯಕ್ರಮ ಪಂಡ ಅವು ಆತೆ ಕಷ್ಟ ಅವಡು ಕೇಂದ್ರ ಸಮಿತಿದ ಮಾತೆರೆಲ್ನ ಒಂಜಿ ನಂಬಿಕೆಗೆ ಇವತ್ತೊಂದು ಅಂಚನೆ ಸದಸ್ಯನ ಸಹಕಾರೋಡು ಮನ್ಪೋಡು ಹಾಕೊಂಡು ಆ ಕೆಲಸವನ್ನು ಮನ್ಪೋಡುಂದಾಂಡ ಕೆಲವೊಂಜಿ ವಿಘ್ನಲು ಬರ್ತುಂಡು ನಮಕ್ ದಾದ ಪಂಡ ನಮ್ಮೊಂಜಿ ಸದಸ್ಯರೇನೆ ಆ ಪೊರ್ತುಡು ನಮ್ಮ ಸಕ್ರಿಯವಾದಿತ್ತನಂಚಿನ ಒಂಜಿ ನಮ್ಮ ಮಾಜಿ ಕಾರ್ಯದರ್ಶಿ ಅರೆನ್ಲ ಆ ಪೊರ್ತುಡೆ ನಮ್ಮ ಕಳೆವಂಡ ಬಾರಿ ಬೇಜಾರಾಂಡು ಆಂಡಲ ಆ ಪೊರ್ತುಡು ವಯಸ್ಸೊಂದು ನಂಚಿನ ಕೆಲಸನು ಮನ್ಪಂದೆ ಸಾಧ್ಯ ಇಚ್ಚಿ ಆಂಡ ಮಾತ ಪಣವುದಲ ಬಂಗ ಇತ್ತನು ನಂಗೆ ಆ ಪೊರ್ತುಡು ಮಾತ ಸದಸ್ಯರ್ನಕ್ಲು ಸಹಕಾರ ಕೊಡ್ದು ಅಂಚನೆ ಕೇಂದ್ರ ಸಮಿತಿದ ಮಾಜಿ ಅಧ್ಯಕ್ಷರ್ನಕ್ಲಾದಪ್ಪು ನಿರ್ದೇಶಕರ್ನಕ್ಲಪ್ಪು ಮಾತೆರ್ಲ ಸಹಕಾರ ಕೊರ್ನಿಡ್ದಾದ್ರ ನಮ್ಮ ಕೊಲ್ಯದ ಪುದರ್ ಒಂಜಿ ಕೇಂದ್ರ ಸಮಿತಿಡು ಅಚ್ಚಳಿಯದ ಒರಿವು ಲೆಕ್ಕ ಮನ್ಪೆರ ಸಹಕಾರ ಅಂಡು ಅವತ್ತಂದೆ ಎನ್ನ ಸುರೂಟೆ ಕೇಂದ್ರ ಸಮಿತಿಡು ಯಾನು ಒಂಜಿ ನಮ್ಮ ಕೊಲ್ಯದ ಒಂಜಿ ಅಧ್ಯಕ್ಷ ಅದು ಒಂಜಿ ಗುರುತು ಸೇರ್ಲ ಅವೇ ಮುಖ್ಯ ಕಾರಣ ಉಂಡು ಅವೆಡ್ದ ಪಕ್ಕ ನಿರಂತರ ನಮ್ಮ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಪಾಡೊಂದು ನಮ್ಮ RCC ದೊಟ್ಟಿಗೆ ಸೇರೊಂದು ಹುಚ್ಚುನಾಯಿ ನಿರೋಧಕ ಲಸಿಕಾ ಶಿಬಿರ ದುಪ್ಪು ಕೊಂಡಾಟದ ಬಾಲೆ ಕಾರ್ಯಕ್ರಮ ದುಪ್ಪು ಅಂದದ ತುಳಸಿ ಕಟ್ಟೆ ದುಪ್ಪು ಅತಂದಂಡ ವೈದ್ಯಕೀಯ ಶಿಬಿರ ಪಂಡ ನಮ್ಮ ಕೊಲ್ಯ ಬಾಗುಡೆ ಸುರುಂದು ಎನ್ನು ಆಯ್ನ ದಯಪಂಡಂದಾಂಡ ಒಂಜಿ ಹೃದಯಕ್ಕೆ ಸಂಬಂಧಪಟ್ಟನ ಒಂಜಿ ನೇತ ಕಾಯಿಲೆದ ಬಗ್ಗೆ ತಿರಿಯನ್ನ ತಿನ್ನದಾಂಡ ಒಂಜಿ ಅಂಚಿನ ಆರೋಗ್ಯ ಶಿಬಿರ ಒಲ್ಲ ಆತಿಜಿ ಮಂಗಳೂರು ಹಾರ್ಟ್ ಫೌಂಡೇಶನ್ ನೇತ ಒಂಜಿ ಸಹಯೋಗಡು ನಮ್ಮ ಆ ಕಾರ್ಯಕ್ರಮಲ್ಲ ಯಶಸ್ವಿಯಾದ ನಮ್ಮ ಮೂಲ ನಡಪಾಯ ಅಂಚನೆ ಬೇತೆ ಬೇತೆ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ದುಪ್ಪು ಅತನಂದಾಂಡ ಪರಿಸರ ದಿನ ದಪ್ಪು ಯೋಗ ದಿನಾಚರಣೆ ದುಪ್ಪು ಇಂಚಿಂಚಿನ ಬೇತೆ ಬೇತೆ ಕಾರ್ಯಕ್ರಮನು ನಮ್ಮ ಪಾಡೋನಿಯರೇ ನಮ್ಮ ಮಾತಾ ಬಂಧುಲಿನ ನಮ್ಮ ಸದಸ್ಯರನ ಸಹಕಾರ ಅವತ್ತಂದೇ ನಿತ್ಯ ನಿರಂತರವಾದ ನಡಪುನಂಚಿನ ನಮ್ಮ ಧರ್ಮ ಶಿಕ್ಷಣ ಈ ಧರ್ಮ ಶಿಕ್ಷಣ ನಮ್ಮ ಆನಂದೇರಿ ಅಧ್ಯಕ್ಷರಾದಪ್ಪುನಾಗ ನಮ್ಮ ಆರಂಭ ಮಂತನಲ್ಲ ಅವಿಡ್ದ ಬಕ್ಕ ಕೋವಿಡ್ ದಾದ್ರ ಉಂಟುವರೆಗೂ ಉಂಟುದು ಪೋಂಡು ಅವಿಡ್ದಕ್ಕ ಕೂಡ ರವಿಯಣ್ಣನ ಅವಧಿಡು ಪೂರ ಇವೇನೆ ನಮ್ಮ ಮನ್ಪೆರೆ ಪ್ರಯತ್ನ ಮಂತ ಅವೆಟ್ಲ ಒಂತ ಸಮಯ ಮಂತದನಾಗ ಅವಲ ಉಂಟುದು ಪೋಂಡು ಅವಿಡ್ದು ಬಕ್ಕ ನಮ್ಮ ಅವಧಿಡು ಅವೇನೆ ಮನ್ಪೋಡು ಪನ್ಪುನ ಒಂಜಿ ಮಹತ್ವಾಕಾಂಕ್ಷಿ ದೀವೊಂದು ನಮ್ಮ ಅರುಣ ಉಳ್ಳಾಲ್ದ ಅವೇನೆ ಕೂಡ ನಮ್ಮ ಮನ್ಪುಗ ಮುಂದುವರಿಸಿಗ ಪನ್ನಗ ಆರು ಬಾರಿ ಉಮೇದಿಡೆ ಇನ್ನು ಮಂತೇರು ಇನಿ ನಿರಂತರವಾದ ಅವಿಡ್ದು ಬಕ್ಕ ನಡತೊಂದು ಬರೊಂದುಂಡು ಹೆಚ್ಚಿನ ಹೊಸ ಮಾಹಿತಿಲು ಪಂಡ ಖಾಲಿ ಧರ್ಮ ಶಿಕ್ಷಣದ ಒಟ್ಟಿಗೆ ನಮ್ಮ ಬದುಕುನ ನಮ್ಮ ಜೀವನ ಪದ್ಧತಿ ಬೊಕ್ಕ ನಮ್ಮ ದುಂಬುದಕ್ಕಲಿ ಹಿರಿಯಕ್ಕಲಿ ಮಂತಂತನ ಆಚಾರ ವಿಚಾರ ಅವೇನು ಮಾತ ತೆರೆಯೋಣ ಅತನ ತುಳು ತಿಂಗೊಳ್ದ ಬಗ್ಗೆ ಜೋಕ್ಲೆಗೆ ತಿಳಿಪವನ ಜೋಕ್ಲೇನು ವೇದಿಕೆಡು ಎದುರು ಉಂತಾದು ಪಾತರ್ಪುನಂಚಿನ ಚಾತುರ್ಪುನು ಆರು ನಂಗೆ ಕಲ್ಪಾದು ಕೊರಿರಿ ಇನ್ನು ಯಾನು ಮುಖ್ಯವಾದ ಪನೋಡೆ ದಯ ಪಂಡಂಡ ಆರು ಕಲ್ಪಾದು ಕೊರ್ನಂಚಿನ ಒಂಜಿ ಭಜನೇನು ಎನ್ನ ಮಗಳು ಇನಿ ಕಾಂಡೆ ಪೋದು ಕುಡ್ಲದ ಇಸ್ಕಾನ್ ಟೆಂಪಲ್ಡು ಭಾಗವಹಿಸಿದ ಆ ಸ್ಪರ್ಧೆಡು ಅಲ್ಲಿ ಭಾಗವಹಿಸಿದ ಬೈದಲು ಅವು ಎಂಕ್ ಬಾರಿ ಖುಷಿತ ವಿಷಯ ದಯಪಂಡ ಆರು ಕಲ್ಪನೆ ಹಿಡ್ದಾದ್ರೆ ಅವು ಮನ್ಪೆರ ಸಾಧ್ಯ ಉಂಡು ಆರ್ನ ಪಾತೆರಲವೇ ಆನು ಹೆಂಚಿನ ಕಲ್ಪಾಯ ಅವು ಮೂಲೆ ಒರಿಯರ ಬಲ್ಲಿ ಅವು ಮಾತತಿ ಕಡ್ಲ ಪರಡೋಡು ನಿಕಲ್ ಮಾತಿರ್ಲ ದುಂಬು ಬರಡು ಪನ್ಪುನ ಉದ್ದೇಶ ಕುಡುಂಜೆಂಚಿನ ಪಂಡ ಅರೆಗೆ ಮಸ್ತ್ ಒತ್ತಡ ಉಂಡು ಅವು ಮಕ್ಕಳ ಗೊತ್ತುಂಡು ದಯಪಂಡಂಡ ಎಂಕಲ ಮೂಲು ಕಾರ್ಯಕ್ರಮಗೂ 7 ಗಂಟೆ ಹಿಡಿದು ಬೊಕ್ಕ ಬತ್ತನಾರ 5 ನಿಮಿಷ ದುಂಬೆ ಬರ್ಪೇರು ಎಂಕಲೊಂಜಿನ ಬರಂದ ಕೊಲ್ಲಿಯರ್ಲ ಸಾಧ್ಯ ಉಂಡು ಓಡಾನ್ಲ ಕಾರ್ಯಕ್ರಮ ಒಪ್ಪುಂಡು ಆಂಡ ಆರು ನಿತ್ಯ ನಿರಂತರ ಬರ್ಪೇರು ಆಂಡ ನನ್ನ ಆರ್ನಲ ಕಾರ್ಯದ ಒತ್ತಡೋಡು ನಮ್ಮ ಹೆಚ್ಚಿನ ಸದಸ್ಯರು ಬೊಕ್ಕ ನಮ್ಮ ಸಮಾಜದ ಬಂಧುಲು ನೇನು ಜಾತಿ ಭೇದ ಒವ್ವೇ ಇಜ್ಜಂದೆ ನಮ್ಮ ಕಲ್ತದು ಅರೆಗೆ ಸಹಾಯ ಆಪುನಂಚಿನ ಕೆಲಸ ನಮ್ಮ ಖಂಡಿತವಾದ್ಲ ಮನ್ಪೋಡು ಅಂಚೆನೆ ಮಾತಾ ಈ ಪೊತ್ತುಡು ಎಂಕ್ ಸಹಾಯ ಮಂತನ ಅತನ ಎನ್ನೊಟ್ಟಿಗೆ ಸೇರ್ದು ಕೆಲಸ ಮಂತನಂಚಿನ ಬಿಲ್ಲವ ಸಮಾಜದುಪ್ಪು ಕೇಂದ್ರ ಸಮಿತಿಯ ದುಪ್ಪು ಅತನ ವಿವಿಧ ಘಟಕದಕಲ ದುಪ್ಪು ಪೂರ ಯುವೈನಿ ಬಂಧುಲೆಗೆ ಈ ಪೊತ್ತುಡು ಸೊಲ್ಮೇಲೇನು ಸಂದಾವೆ ಅವತ್ತಂದೆ ಇನ್ನಿತ ದಿನ ಒಂಜಿ ಮಲ್ಲ ಮಹತ್ವಾಕಾಂಕ್ಷೆ ಮಲ್ಲ ನಮ್ಮ
ಬಿಲ್ಲವ ಸಮಾಜದ ಒಂದು ಜಾಗೆಗೆ ಹೆಚ್ಚಿನ ದೇಣಿಗೆ ಕೊರಡೊಂದು ಅಂಡ ಸದಸ್ಯರನ್ನ ಸಾಕಾರೋಡು ಏತು ಸಾಧ್ಯ ಅಂಡ ಆತಿನಿ ಕೊರಿಯರೆ ಪ್ರಯತ್ನ ಮಂತದ ನಮ್ಮ ದುಂಬುದ ಅಧ್ಯಕ್ಷರಡಲೆ ಅನ್ನು ಪನ್ಪುಣಿದಾದ ಪಂಡ ಅಂದು ನಮ್ಮ ಉಂತುನ ಕೆಲಸತ್ತು ನಮ್ಮ ಬಿಲ್ಲವ ಸಮಾಜ ನಿರಂತರವಾದ ಪ್ರಗತಿದ ಸಾಧಿಡು ಬರ್ಪುಂಡು ನನ್ನ ದುಂಬುದ ದಿನಕುಲಟು ಬಿಲ್ಲವ ಭವನಾಯರಂಡು ಜಾಗೆ ಒಂಜಿ ರಿಜಿಸ್ಟ್ರಾವಡು ಅವೇಡ್ದೊಕ್ಕ ಬಿಲ್ಲವ ಭವನಾವಯರಂಡು ಅವೇನು ಮಾತ ಮನ್ಪೊಂಡುಂದಾಂಡ ನಮ್ಮ ಯುವವಾಹಿನಿದ ಸಹಕಾರ ಖಂಡಿತವಾದ್ಲ ಬೋಡು ಆ ನಿಟ್ಟಿಡು ಅರಡ್ಯಾನು ಕೆಣ್ಣೊನ್ನೈತೆ ನಮ್ಮ ಬಿಲ್ಲವ ಸಮಾಜದೊಟ್ಟಿಗೆ ನಿತ್ಯ ನಿರಂತರ ಸಹಕಾರವನ್ನು ಕೊರೊಂದು ನಮ್ಮಲ ಐತೊಟ್ಟಿಗೆ ಕೈ ಜೋಡಿಸಾಗ ನಮ್ಮ ಮಾತಾ ಮಾಜಿ ಅಧ್ಯಕ್ಷರನಲ್ಲಾದಪ್ಪು ಮಾತಾ ಸದಸ್ಯರನ್ನೆಲ್ಲ ಸಹಕಾರವನ್ನು ಇರು ದೆತನೋಡು ಪಂಡೊಂದು ಅವತ್ತಂದೆ ಇನಿ ಏನು ಈ ಒಂಜಿ ನೇಟ್ ಈತೊಂಜಿ ಎಡ್ಡೆ ಕೆಲಸ ಮನ್ಪೊಡುಂದಾಂಡ ಎನ್ನ ನಿರ್ದೇಶಕರಾದಪ್ಪು ಉಪಾಧ್ಯಕ್ಷರಾದಪ್ಪು ಆತನ ಕಾರ್ಯದರ್ಶಿ ಆದಪ್ಪು ಆತನ ಮಾಜಿ ಅಧ್ಯಕ್ಷರನಕ್ಲಾದಪ್ಪು ಮುಕಲ್ನ ಒಂಜಿ ಸಹಕಾರದ್ದು ಮಾತ್ರ ಈತೊಂಜಿ ಕಾರ್ಯಕ್ರಮ ಮನ್ಪೆರಾಂಡಿಂಕ್ ಇಜಿಂದಾಂಡ ಓವ್ಲ ಸಾಧ್ಯಜಿ ಅಂಕ್ಲೆ ಒವೇ ಅಧ್ಯಕ್ಷ ಮಾಜಿ ಅಧ್ಯಕ್ಷನಕ್ಲಾದಪ್ಪು ಆತನ ಸದಸ್ಯರಡಾದಪ್ಪು ನಿಕಟ್ಟ ಸಂಪರ್ಕ ದಿವೊಂದುತ್ತದು ಪ್ರತಿಯೊಂದು ವಿಚಾರನ ಕೇನದು ಅಕಡ್ನ ಸಲಹೆನ ದೆತೊನ್ನ ಪ್ರಯತ್ನ ಮಂತೊಂದಿತ್ತೆ ಆ ಒಂಜಿ ಕೆಲಸಲ್ಲ ನಮ್ಮ ಮುಂದುಂಬುದ ಅಧ್ಯಕ್ಷರು ಅವೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರನಕ್ಲೇನು ಸಹಕಾರ ದೆತೊನ್ಲೆ ಅಂಚೆನೆ ಸದಸ್ಯರನ್ನ ಸಹಕಾರನ್ಲ ದೆತೊನ್ಲೆ ಯಾನ್ಲ ಎನ್ನ ಸಹಕಾರವನ್ನು ಖಂಡಿತವಾದ ಇರೆಗೆ ಯಾಪಲ ಉಳ್ಳೆ ಇರ್ನ ಒಟ್ಟಿಗೆನೆ ಪನೊಂದು ಈ ಪೊರ್ತುಡು ಎಂಕ್ ಸಹಾಯ ಕೊರ್ನಂಚಿನಂಚಿನ ಮಾತ ಒಂಜಿ ಎನ್ನ ನಿರ್ದೇಶಕರ್ನಕ್ಲೇನು ಅಂಚನೆ ಮಾಜಿ ಅಧ್ಯಕ್ಷರನಕ್ಲೇನು ಒಂಜಿ ನೆನಪಿನ ಕಾಣಿಕೆ ಕೊಡ್ದು ಗೌರವಿಸಿನ ಎನ್ನ ಕೆಲಸ ಎನ್ನ ಬೇರೆ ನಮ್ಮ ನಿರೂಪಕರು ಕುದರ ಪಂಡಿಲಕನೆ ಮಾಜಿ ಅಧ್ಯಕ್ಷರನಕಲು ಬೊಕ ನಿರೂಪಕರ್ನಕಲು ಬತ್ತ ನಿರ್ದೇಶಕರ್ನಕಲು ಬರ್ತದೆ ಒಂಜಿ ಗೌರವವನ್ನು ದೆತನೋಡು ಒಂದು ಪಂಡದು ಕೇನೊಂದಿಲ್ಲ ಕಾಣಿಕೆ ಪಂಡ ಭಿನ್ನಯ ಮಂತೊಂದುಲ್ಲ ಸುರೇಶ್ ಬಿಲ್ಲವ ಸ್ಥಾಪಕ ಅಧ್ಯಕ್ಷರು ಅಂಚನೆ ಮಾಜಿ ಗುರ್ಕರ್ಲೈನ ಶ್ರೀಯುತ ಕುಸುಮಾಕರ್ ಕುಂಪಲ ಮಾಜಿ ಗುರ್ಕರ್ಲೈನ ಆನಂದ್ ಮಳಿಯಾಳ ಕೋಡಿ ನಿಕಟಪೂರ್ವ ಗುರುಕಾರ್ಲೈನ ಶ್ರೀಯುತ ರವಿ ಕೊಂಡಾಣ ಸುರತ ಒತ್ತು ಗುರುಕಾರ್ಲೈನ ಶ್ರೀಯುತ ಸುಂದರ್ ಸುವರ್ಣ ಒಟ್ಟು ಗುರ್ಕರ್ಲೈನ ಶ್ರೀ ಲತೀಶ್ ಸಂಕುಲಿಗೆ ಕಾರ್ಯಂತರೈನ ಶಿರಾಲ್ ಕೊಲ್ಯ ಒಟ್ಟು ಕಾರ್ಯಂತರಾಯಿನ ಜಗಜೀವನ್ ಕೊಲ್ಲಿ ಕೋಶಾಧಿಕಾರಿ ಪ್ರಶಾಂತ್ ವೆಂಕಿ ಹಿತ್ಲು ಪ್ರಚಾರ ನಿರ್ದೇಶಕರು ನಿತಿನ್ ಕರ್ಕೇರ ನಾರಾಯಣ ಗುರು ತತ್ವ ಪ್ರಚಾರ ನಿರ್ದೇಶಕರಾಯನ ಶ್ರೀಮತಿ ಅರ್ಚನಾ ಎಂ ಬಂಗೇರ ನಾರಾಯಣ ಗುರು ತತ್ವ ಪ್ರಚಾರ ನಿರ್ದೇಶಕರಾಯನ ಶ್ರೀಮತಿ ಅರ್ಚನಾ ಎಂ ಬಂಗೇರ ಕ್ರೀಡೆ ಬೊಕ್ಕ ಆರೋಗ್ಯ ನಿರ್ದೇಶಕರಾಯನ ಶಶಿಕಾಂತ್ ಪರ್ಯತ್ತೂರು ಕ್ರೀಡೆ ಬೊಕ್ಕ ಆರೋಗ್ಯ ನಿರ್ದೇಶಕರಾಯನ ಶ್ರೀಯುತ ಶಶಿಕಾಂತ್ ಪರ್ಯತ್ತೂರು ಕಲೆ ಬೊಕ್ಕ ಸಾಹಿತ್ಯ ನಿರ್ದೇಶಕರಾಯನ ಕುಮಾರಿ ಅರ್ಪಿತಾ ಕಾಶಿಂಬೆಟ್ಟು ಕಲೆ ಬೊಕ್ಕ ಸಾಹಿತ್ಯ ನಿರ್ದೇಶಕರಾಯನ ಕುಮಾರಿ ಅರ್ಪಿತಾ ಕಾಶಿಂಬೆಟ್ಟು ಉದ್ಯೋಗ ಬೊಕ್ಕ ಭವಿಷ್ಯ ನಿರ್ಮಾಣ ನಿರ್ದೇಶಕರಾಯನ ಶ್ರೀ ಜೀವನ್ ಕಾಶಿಂಬೆಟ್ಟು ಉದ್ಯೋಗ ಬೊಕ್ಕ ಭವಿಷ್ಯ ನಿರ್ಮಾಣ ನಿರ್ದೇಶಕರಾಯನ ಜೀವನ್ ಕಾಶಿಂಬೆಟ್ಟು ವ್ಯಕ್ತಿತ್ವ ವಿಕಸನ ನಿರ್ದೇಶಕರಾಯನ ಮುಖೇಶ್ ಕಿನ್ಯ ವ್ಯಕ್ತಿತ್ವ ವಿಕಸನ ನಿರ್ದೇಶಕರಾಯನ ಮುಖೇಶ್ ಕಿನ್ಯ ವಿದ್ಯಾನಿಧಿ ನಿರ್ದೇಶಕರಾಯನ ಸಚಿನ್ ಎಸ್ ಕೊಲ್ಯ ವಿದ್ಯಾನಿಧಿ ನಿರ್ದೇಶಕರಾಯನ ಸಚಿನ್ ಎಸ್ ಕೊಲ್ಯ ವಿದ್ಯಾರ್ಥಿ ಸಂಘಟನೆಯ ನಿರ್ದೇಶಕರಾಯನ ರೂಪಾ ಸುವರ್ಣ ವಿದ್ಯಾರ್ಥಿ ಸಂಘಟನೆ ನಿರ್ದೇಶಕರಾಯನ ರೂಪಾ ಸುವರ್ಣ ಮಹಿಳಾ ಸಂಘಟನೆ ನಿರ್ದೇಶಕರಾಯನ ಶ್ರೀಮತಿ ನವೀನಾ ಕನೀರ್ ತೋಟ ಮಹಿಳಾ ಸಂಘಟನೆ ನಿರ್ದೇಶಕರಾಯನ ಶ್ರೀಮತಿ ನವೀನಾ ಕನೀರ್ ತೋಟ ಸಮಾಜ ಸೇವೆ ನಿರ್ದೇಶಕರಾಯನ ಜಯಂತ್ ನೆತ್ತಿಲ ಸಮಾಜ ಸೇವೆ ನಿರ್ದೇಶಕರಾಯನ ಶ್ರೀ ಜಯಂತ್ ನೆತ್ತಿಲ ಸಂಘಟನಾ ಕಾರ್ಯದರ್ಶಿ ನವೀನ್ ಕೊಂಡಾಣ ಸಂಘಟನಾ ಕಾರ್ಯದರ್ಶಿ ನವೀನ್ ಕೊಂಡಾಣ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಕೆಲವೊಂದು ವ್ಯಕ್ತಿಗಳು ನಮಕ್ಕೆ ಬೆರೆತಂಗೆ ಕೊಡ್ತಾರೆ ಗಣೇಶ್ SGK ಕೊಲ್ಯ ವೇದಿಕೆದ ಕೆಲವೊಂದು ಕಾರ್ಯಕ್ರಮಗೂ ಉಚಿತವಾದ ಮೈಕದ ವ್ಯವಸ್ಥೆನ ಮಂತುಕೊಳ್ತೇವೆ
ಗಣೇಶ್ SGK ಕೊಲ್ಯ. ವೇದಿಕೆದ ಅಲಂಕಾರನ ಉಚಿತವಾದ ಮಂತು ಕೊರ್ಪನ ಮಹೇಶ್ ಕಣ್ಣೀರ್ ತೋಟ. ರಘುರಾಮ್ ಸುವರ್ಣ ಬ್ಯಾನರ್ ಪಕ್ಕ ಕೆಲವೊಂದು ಇನ್ವಿಟೇಷನ್ ನಮಕ್ ಉಚಿತವಾದ ಪ್ರಿಂಟ್ ಮಂತು ಕೊರ್ಪನ ರಘುರಾಮ್ ಸುವರ್ಣ. ಪೂಜಾ ಕಾರ್ಯ ನಮಕ್ ಸಹಕಾರ ಮಂತ್ರಾಕ ಪುರುಷೋತ್ತಮ ಅಡಕ. ಗೋಪಾಲ್ ಕೊಂಡನ, ಜಯರಾಮ್ ಪೆಲಿಕೋರು, ಮಾಧವ ಪರಿಯತ್ತೂರು. ಪ್ರಬಂಧ ಸ್ಪರ್ಧೆದ ತೀರ್ಪುಗಾರರಾದ ಸಹಕಾರ ಮಂತ್ರಿಯಾದ ಶ್ರೀಯುತ ರಮನಾಥ್ ಕೋಟೆಕರ್. ಒಂಜಿ ಧರ್ಮ ಶಿಕ್ಷಣ ಕೇಂದ್ರದ ಭಜನಾ ಸಂಚಾಲಕರಾದ ನಮ್ಮೊಟ್ಟಿಗೆ ಯಾಪಲ ಸಹಕಾರ ಮನ್ಪುನಾರು ಒಂಜಿ ಜಗಜೀವನ್ ಐತೊಟ್ಟಿಗೆ ಯತೀಶ್ ಕಾಸಿಮೆಟ್ಟು ಆರ್ಲ ವರ ಬರೋಡು ಕೇನೋದಿಲ್ಲ ಯತೀಶ್ ವೆಂಕಿತ್ತುಲು ಯತೀಶ್ ವೆಂಕಿತ್ತುಲು ಯಾಪಲ ನಮ್ಮ ಭಜನಾ ತಂಡನು ಪೇತೆ ಪೇತೆ ಟಿಕೆಟ್ಗೆ ಪೋನಾಗ ತನ್ನ ಸಹಕಾರ ಕೊರಂದುಪ್ಪೇರು ಆರ್ಲ ಬರೋಡು ಇಂದು ಹೊತ್ತಂದೆ ಮಸ್ತ್ ಜನ ನಂಗೆ ಎನ್ನೊಟ್ಟಿಗೆ ಸಹಕಾರ ಮಂದಿರು ಮಾತೇರೆಲ್ಲ ಲೆಕ್ಕದ ಅಕ್ಲೇನು ಗೌರವಿಸ್ಯಾರೆ ಅಸಾಧ್ಯ ನಿರ್ದಾದ್ರ ಈ ಪೊರ್ತುಡು ಕುಡರ ನಮ್ಮ ನೂತನ ತಂಡೋಗು ಸುಂದರ್ ಸುವರ್ಣ ಬೊಕ ನಿತಿನ್ ಕರ್ಕೇರ ಒಗಲ್ನ ನೂತನ ತಂಡೋಗು ಶುಭಾಶಯನು ಪನೊಂದು ಎಲ್ಲೆ ದಿನ ನಡಪುನಂಚಿನ 75ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮ ಈ ಒಂಜಿ ಸಂಭ್ರಮದ ಶುಭಾಶಯನು ಮಾತೆರೆಗಳ ಪನೊಂದು ಕುಡರ ಎಂಕೋ ಅವಕಾಶ ಮಂತದ್ದು ಎನ್ನೊಟ್ಟಿಗೆ ಸಹಕಾರ ಕೊರ್ನ ಮಾತೆರೆಗಳ ಅಭಿನಂದನೆ ಪನೊಂದು ಎನ್ನರಾಡ ಪಾತೆರನ್ನು ಮುಗಿಪುವೆ. ಜೈ ಯುವವಾಹಿನಿ. ಶ್ರೀಮತಿ ಕುಸುಮಾ ಭರತ್ ಕುಂಪಲ ಗುರ್ಕಾರ್ಲು ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಯ ಮೇರೆಗ್ಲ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಗುರ್ಕಾರ್ಲಾಯನ ಶ್ರೀಯುತ ಮೋಹನ್ ಮಾಡೋರು ಮೇರೆ ನೆಂಪದ ಕಾಣಿಕೆ ಕೊರೋಡು ಬಂದು ಈ ಪೊರ್ತುಡು ವಿನಯ ಮಂತೊಂದುಲ್ಲ. ಅಂಚನೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ನೇತ ಗುರ್ಕಾರ್ಲಾಯನ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ಮೇರೆಗೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಗುರ್ಕಾರ್ಲಾಯನ ಶ್ರೀಯುತ ಮೋಹನ್ ಮಾಡೋರು ಮೇರೆ ನೆಂಪದ ಕಾಣಿಕೆ ಕೊರೋಡು ಬಂದು ಈ ಪೊರ್ತುಡು ವಿನಯ ಮಂತೊಂದುಲ್ಲ. ಕಾರ್ಯಕ್ರಮದ ಅತಿಯರಿಗೂ ಧನ್ಯವಾದ ಸಮರ್ಪಣೆ. ನೂತನ ಕಾರಂತಿರೈನ ನಿತಿನ್ ಮಾಡೋರು ಮೇಯರ್ದು ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಇನ್ನಿತ ಈ ಪದಗರನ ಕಾರ್ಯಕ್ರಮನ ಬಾರಿ ಪೊರ್ಲೋಡು ನಡಪಾದಕರ್ನ ಘಟಕದ ಅಧ್ಯಕ್ಷರಾಯನ ಶ್ರೀ ಮೋಹನ್ ಮಾಡೂರ್ ಮೇರೆಗೆ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಇಂಥ ಈ ಕಾರ್ಯಕ್ರಮನ ದೀಪ ಪ್ರಜ್ವಲನ ಮೂಲಕ ಉದ್ಘಾಟನೆ ಮಂತಿನ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಸೋಮೇಶ್ವರ ನೆತ್ತ ಅಧ್ಯಕ್ಷರಾಯನ ಶ್ರೀ ವೇಣುಗೋಪಾಲ್ ಕೊಲ್ಯ ಮೇರೆಗಲ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಇನ್ನಿತ ಈ ಪದಗ್ರಹಣ ಕಾರ್ಯಕ್ರಮ ಮಲ್ಲ ಭಿನ್ನರಾದ ವೈದಿನ ಶ್ರೀ ಶ್ರಾವಣ್ ಅಗ್ರಬೈಲ್ ಬಂಟ್ವಾಳ ಮೇರೆಗಲ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ವೇದಿಕೆಡು ಉಪಸ್ಥಿತ ಪುನಃ ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ನೆತ ಸಂಘಟನಾ ಕಾರ್ಯದರ್ಶಿ ಆಯ್ನ ಶ್ರೀ ರವಿಕೊಂಡನ ಮೇರೆಗಲ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಜನೆ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ನೆತ್ತ ಅಧ್ಯಕ್ಷರಾಯನ ಶ್ರೀ ಜಯರಾಮ್ ಪಿಲಕೂರ್ ಮೇರೆಗಲ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ವೇದಿಕೆಯ ಉಪಸ್ಥಿತಿ ಪುನಃ ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಯ ಸೋಮೇಶ್ವರ ನೆತ್ತ ಅಧ್ಯಕ್ಷರಾಯನ ಶ್ರೀಮತಿ ಕುಸುಮ ಭರತ್ ಕುಂಪಲ ಮೇರೆಗಲ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ನಿಯೋಜಿತ ಅಧ್ಯಕ್ಷರಾಯನ ಶ್ರೀ ಸುಂದರ್ ಸುವರ್ಣ ಮೇರೆಗಲ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಕಾರ್ಯದರ್ಶಿಯಾಯನ ಶ್ರೀ ಶಿರಲ್ ಕೊಲ್ಯ ಮೇರೆಗಲ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ವೇದಿಕೆದ ಮುಂಭಾಗಡು ಪುನಃ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಂಚನೆ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರದ ಮಾತಾ ಪದಾಧಿಕಾರಿ ನಕಲಿಗೆ ಸದಸ್ಯರಿಗೆಲ್ಲ ಸೊಲ್ಮೆ ಸಂದಾವನಿಲ್ಲ. ಅಂಚನೆ ನಾರಾಯಣ ಗುರು ಮಹಿಳಾ ಮಂಡಳಿದ ಮಾತಾ ಪದಾಧಿಕಾರಿಗಳಿಗೆ ಸದಸ್ಯರಿಗೆಲ್ಲ ಸೊಲ್ಮೆ ಸಂದಾವನಿಲ್ಲ.
ಅಂಚನೆ ಇನ್ನಿತ ಈ ಪದಗ್ರಹಣದ ಕಾರ್ಯಕ್ರಮದ ಬಾರಿ ಪೊರ್ಲುಡು ನಿರೂಪಣೆ ಮಂತಿನ ಘಟಕದ ಸದಸ್ಯರಾಯನ ಶ್ರೀ ಮುಖೇಶ್ ಕಿನ್ಯ, ಶ್ರೀ ಜಗಜೀವನ್ ಕೊಲ್ಯ, ಅಂಚನೆ ಲತೀಶ್ ಎಂ ಸಂಕೊಲ್ಲಿಗೆ ಮಕ್ಕಳಿಗೆಲ್ಲ ನಮ್ಮ ಮಾತಿನ ಪರವಾದ ಧನ್ಯವಾದ ಕೋರೊಂದಿಲ್ಲ. ಅಂಚನೆ ಈ ವೇದಿಕೆಡೆ ನಡತಿನ ಅರುಣ ಅಭಿನಂದನಾ ಕಾರ್ಯಕ್ರಮ ಅಭಿನಂದನೆ ಪಡೆಯಿನ ನಮ್ಮ ಯುವವಾಹಿನಿದ ಹಿತೈಷಿ ನಾರಾಯಣ ಗುರು ಧರ್ಮ ಶಿಕ್ಷಣ ಕೇಂದ್ರ ಕೊಲ್ಲೆ ಸೋಮೇಶ್ವರ ಎತ್ತ ಗುರುಕುಲಾಯಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅರುಣುಲಾಲ್ ಸರ್ ಬೊಕ್ಕ ಅಕಲ್ನ ಜೊತೆಗೂಡಿನ ಅಕಲ್ನ ಪಪ್ಪ ಮಗಳ ನಾವು ಮಾತಿನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಮಾಧ್ಯಮ ಮಿತ್ರನ ಹೊಸ ಕುರಾಲ್ದ ಸದಸ್ಯರುಗಳ ನಮ್ಮ ಮಾತಿನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಧ್ವನಿ ಬೊಕ್ಕ ಬೆಳಕೋಡು ನಮಕ ಸಹಕಾರ ಮಂತಿನ SGK ಕೊಲ್ಯ ನೆತ್ತ ಮಾಲಕರಾಯನ ಶ್ರೀ ಗಣೇಶ್ ಕಣ್ಣೀರ್ ತೋಟ ಮೇರೆಗೆಲ್ಲ ನಮ್ಮ ಮಾತಿನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಪ್ರಾರ್ಥನೆ ಮಂತಿನ ಕುಮಾರಿ ಭೂಮಿಕಾ, ಯಶಿಕಾ ಬೊಕ್ಕ ಉನ್ನತಿ ಮಕ್ಕಳಿಗೆಲ್ಲ ನಮ್ಮ ಮಾತಿನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಅಭಿನಂದನೆ ಪತ್ರವನ್ನು ಓದಿನಂಚಿನ ಆನಂದ್ ಮಲಯಲಕೋಡಿ, ಲತೀಶ್ಯಾಮ್ ಸಂಕೊಲಿಗೆ, ಅಂಚನೆ ಜೀವನ್ ಕಾಸಿಂ ಬೆಟ್ಟು ಮಕ್ಕಳಿಗೆಲ್ಲ ನಮ್ಮ ಮಾತಿನ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಸ್ಥಳಾವಕಾಶ ಮಂತಕೊರ್ನ ಬಿಲ್ಲವ ಸೇವಾ ಸಮಾಜ ಕೊಲ್ಯದ ಮಾತಾ ಅಧ್ಯಕ್ಷರು ಪದಾಧಿಕಾರಿಗಳ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಇನ್ನಿತ ಈ ಕಾರ್ಯಕ್ರಮದ ಯಶಸ್ವಿಗೂ ಸಹಕಾರ ಮಂತಿನ ಯುವವಾಹಿನಿ ರಿಜಿಸ್ಟರ್ ಕೊಲ್ಯದ ಮಾತಾ ಮಾಜಿ ಅಧ್ಯಕ್ಷರ ನಕಲಿಗೆ, ಅಂಚನೆ ಪದಾಧಿಕಾರಿ ನಕಲಿಗೆ, ಸದಸ್ಯರುಗಳ ಸೊಲ್ಮೆ ಸಂದ ಒಂದು ಇನ್ನಿತ ಈ ಕಾರ್ಯಕ್ರಮ ಇಡೆಗೆ ಮುಕ್ತಾಯ ಮಾಡ್ತಂದಿಲ್ಲ. ಜೈ ಗುರುದೇವ.